ಹಾಯ್ ನಮಸ್ಕಾರ ಲತೀಶ್ ಬ್ರೋ ಹಾಯ್ 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 ಅನ್ವಿ ಪಣಂದುಲ್ಲರ್ ಏನ್ ಸೌಲರ್ ನಮ ಸೂಪರ್ ಇಲ್ಲ ಚಾಡಿ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ದಾಯ್ ಪಂಡ ಯಾನ್ ಮ್ಯೂಟ್ ಹಿಡಿತೀನಿ ದಾಯಿಗ್ ಪಂಡ ಮುಲ್ಪ ಬಾಂಗ ಒಂದಿತ್ತು ನಾವೇಗೋಸ್ಕರ ಮ್ಯೂಟ್ ಹಿಡ್ದಿದ್ದಿತ್ತೀನಿ ಬಕ್ಕ ಪ್ರಾಬ್ಲಮ್ ಆರೆ ಬಲ್ಲಿ ಅತ್ತ ಅನ್ಸ ಲೈಕ್ ಡನ್ನ ಥ್ಯಾಂಕ್ ಯು ಸೋ ಮಚ್ ಓಲರ್ ನೆಟ್ ಇಜ್ಜ ನೆಟ್ ಉಂಡು 2 GB ಉಂಡು ನನಲ ಎಂಕ್ ಈರ್ನ ಒಂಜಿ ನೆಟ್ ಮಾರೆ ಹೋಯ್ತು ದೇವರೇ ಎನ್ನ ನೆಟ್ ಕರೆಕ್ಟ್ ಉಂಡು ಈರ್ ಕರೆಕ್ಟ್ ಓಕೆ ಎನ್ನ ನೆಟ್ ಕರೆಕ್ಟ್ ಉಂಡು ಓಕೆನಾ ಬುಕ್ಕ ವಿಶೇಷ ಮತ ಎಲ್ಲಿದ್ದೀರಾ ಮಾರೆ ಎಲ್ಲಿದ್ದೀರಾ ಯಾನೊಂಚೂರ್ ಪಾತಿರ್ನು ನಿಖಿಲ್ ಜಾಸ್ತಿ ಪಾತಿರುಡಿತ ಬೇಗ ಬೇಗ ಬತ್ತೆರಡ ಪಾತಿರುಡು ಒಲ್ಲರ್ ಮತ ಬೇಗ ಬಲೆ ನಿಖಿಲಿಗೋಸ್ಕರ ಏನು ಕಾತೊಂದುಲ್ಲ ಬೇಗ ಬೇಗ ಬತ್ತದು ಪಾತಿರ್ದು ಪೋಲೆ ಏನಡ ಏನ್ ಸೊಲ್ಲರ್ ಮತ ಏನ್ಸ ಉಲ್ಲರ್ ಮತ ಆನ್ಸರ್ ಇಜ್ಜಿ ಲತಿಶಣ್ಣೀರ್ ಬಲ್ತೇರ ದಾದನಾಗುತ್ತುಜಿ ಹೈಡೆಡ್ ಏರಾವ್ ತೂಪುಣಿ ನಾನು ಹೈಡೆಡ್ ತೂದೊಂಜಿ ಲೈಕ್ ಕೊರ್ಪುನ ದಾದ ವಿಷಯ ದಾದ ಕತೆ ಎಲ್ಲಿದ್ದೀರಾ ಮಾರೆ ಓ ಎಲ್ಲಿದ್ದೀರಾ ಬೇಗ ಬೇಗ ಈ ತರ ಒಂದು ಟೈಟಲ್ ಕೊಟ್ಟು ಸಹ ಬರುದಿಲ್ಲ ಬೇಜಾರಾಗ್ತದೆ ಮಾರೆ ನನ್ಗೆ ಬೇಜಾರಾಗ್ತಾ ಉಂಟು ಯಾರು ಸಹ ಮಾತಾಡ್ತಾ ಇಲ್ಲ ಯಾಕೆ ಜನರೇ ನನ್ನ ಮೇಲೆ ಕೋಪವ ನಿಮ್ಗೆ ಎಂತ ಕತೆ ನಿಮ್ಮದು ಲತೀಶ್ ದೂರ ಪೋಯರ್ ಈರ್ಲ ಪೋಯರ ಲೈವಿಗೆ ಒಂದು ಲೈಕ್ ನ ಕೊಡ್ಬೇಕು ಹಾಗೆ ಮೆಸೇಜ್ ನ ಮಾಡ್ತಾ ಹೋಗಿ GW ಲಿಂಗರಾಜ್ ಅವ್ರು ಬಂದ್ರು ಲಿಂಗರಾಜ ಎಂತ ನಿಮ್ದು ಲಿಂಗಜ್ ಸಿಕೆ ಬ್ರದರ್ ಬಂದ್ರು ಹಾಯ್ ಸಿಸ್ಟರ್ ಅಂತ ಹೇಳ್ತಿದ್ದಾರೆ ಕಾಫಿ ಟೀ ಆಯ್ತಾ ಕಾಫಿ ಟೀ ಆಯ್ತು ಸಿಕೆ ಬ್ರದರ್ ನಿಮ್ದಾಯ್ತಾ ಎಂತ ಸ್ಪೆಷಲ್ ನುಗ್ಗೆ ಸೊಪ್ಪು ಬೋಂಡ ಅಂತ ಹೇಳಿ ಸಪೋರ್ಟ್ ಮೆಸೇಜ್ ಅಲ್ಲಿ ಇದ್ದಾರೆ ಸಿಕೆ ಬ್ರದರ್ ಅವ್ರು ಯಾರೋ ಒಬ್ರು ಇದ್ದಾರೆ ನೋಡಿ GW ಲಿಂಗಜ್ ಅಂತ ಹೇಳಿ ಅವ್ರನ್ನ ನೋಡ್ಕೊಳ್ಳಿ ಒಂಚೂರು ಸಿಕೆ ಬ್ರದರ್ ನುಗ್ಗೆ ಸೊಪ್ಪು ಬೋಂಡ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಿದ್ದಾರೆ ಎಲ್ಲರೂ ಬರ್ತಾ ಇಲ್ಲಲ್ಲ ಯಾಕೆ ಬರ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಸಿಕ್ಕೆ ಬ್ರದರ್ ನನಗೆ ಕಾಫಿ ಟೀ ಅಭ್ಯಾಸ ಇಲ್ಲ ಸಿಸ್ಟರ್ ಹೌದಾ ಬ್ರದರ್ ಯಾಕೆ ಕುಡಿಬೇಕು ತಾನೆ ಸ್ವಲ್ಪನಾದ್ರೂ ಕುಡಿಬೇಕು ತಾನೆ ಸಿಕ್ಕೆ ಬ್ರದರ್ ನುಗ್ಗೆ ಸೊಪ್ಪು ಬೋಂಡ್ ಅಂತ ಹೇಳಿ ಸಪೋರ್ಟ್ ಮೆಸೇಜ್ ಹಾಕ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ 2 ಲೈಕ್ ಆಗಿದೆ ಯಾರಂತ ಹೇಳಿ ಗೊತ್ತಾಗ್ತಾ ಇಲ್ಲ ಮತ್ತೊಬ್ರು ಯಾರು ಹೈಡಲ್ ಇದ್ರೆ ಪ್ಲೀಸ್ ಮೆಸೇಜ್ ನ ಹಾಕ್ಬೇಕು ಹಾಗೆ ನನ್ನ ಜೊತೆ ಮಾತಾಡ್ತಾ ಹೋಗಿ ಸಿಕೆ ಬ್ರದರ್ ಫುಲ್ ಸಪೋರ್ಟ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ GW ವೈ ಹೈಡ್ ಈಸೆ ಬುಕ್ಕ ಬಣ್ಣ MH ಮೆಸೇಜ್ ಇರೆಗ್ ಸ್ಕ್ರೀನ್ ಶಾಟ್ ಸೆಂಡ್ ಮಲ್ಪೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ನಾ ಲೈವ್ಗೂ ಬತ್ತಿನ ಲೈಕ್ ಕೊರಿಯರ್ ಅತ್ತ ಬುಕ್ಕ ಎನ್ಸೋಲರ್ MH ಸಿಕೆ ಬ್ರದರ್ ಹೇಗಿದ್ದೀರಾ ಎಂತ ಸ್ಪೆಷಲ್ ಮಾಡಿದೀರಾ ಎಲ್ಲಿದ್ದೀರಾ ಜನರೇ ಬೇಗ ಬೇಗ ಬಂದು ಮಾತಾಡಿ ನೋಡುವ ನನ್ ಜೊತೆ ಉದಯಣ್ಣ ಅವ್ರು ಬಂದ್ರು ಹಾಯ್ ಅಂತ ಹೇಳ್ತಿದ್ರೆ ಹಾಯ್ ಉದಯಣ್ಣ ಬುಕ್ಕ ಎನ್ಸೋಲರ್ ಬುಕ್ಕ ಉದಯಣ್ಣ ಹ್ಯಾಪಿ ಬರ್ತ್ಡೇ ಉದಯಣ್ಣನ್ ಬರ್ತ್ಡೇ ಗೊರ್ರಕ್ಕೆ ಉದಯಣ್ಣನ್ ಬರ್ತ್ಡೇ ಅಯ್ಯೋ ರಾಮ MH ಅವ್ರು ಹೇಳ್ತಾರೆ ಓಕೆ ಬುರ್ಚಿ ಮೆಸೇಜ್ ತುಯ್ಯ ಅಂತ ಹೇಳ್ತಿದ್ರೆ ಹೋ ಓಕೆ ಸರಿ ಸಿಕೆ ಬ್ರದರ್ ಹೇಳ್ತಿದ್ದಾರೆ ನಾವೇನಿದ್ರು ಸ್ಪೆಷಲ್ ಟೀ ಮಾತ್ರ ಕುಡಿಯೋದು ಸಿಸ್ಟರ್ ಅಂತ ಹೇಳ್ತಾರೆ ಹೌದಾ ಬ್ರದರ್ ಓಕೆ ಸ್ಪೆಷಲ್ ಟೀ ಮಾಡಿ ಕಳಿಸ್ತೇನೆ ನಿಮ್ಗೆ ಓಕೆನಾ
ಸಿ ಕೆ ಬ್ರದರ್ ನುಗ್ಗೆ ಸೊಪ್ಪು ಬೋಂಡ ಅಂತ ಸಪೋರ್ಟ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಿಜಯ್ ಬಾಬುನವರ್ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ವಿಜಯ್ ಅವರೇ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಎಲ್ಲಿಯವರು ವಿಜಯ್ ಅವರೇ? ಸಿ ಕೆ ಬ್ರದರ್ ನುಗ್ಗೆ ಸೊಪ್ಪು ಬೋಂಡ ಅಂತ ಸಪೋರ್ಟ್ ಇದ್ದಾರೆ. ಹಾಗೆ ಯಾರಿದ್ದಾರೆ ಗೊತ್ತಾ ಇಲ್ಲಿ? ಉದಯ್ ಪೂಜಾರಿ ಅವರು ಲೈಕ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ವೈ ನಿಮ್ಗೆ ಸಾಂಗ್ ಹಾಡಿದ್ದೇನೆ ಮಾರ, ಎಂಟ್ರಿಯಲ್ಲೇ ನಿಮ್ಗೆ ಒಂದು ಸಾಂಗ್ ನ ಹಾಡಿದ್ದೇನೆ ನಾನು. ಸೊ ನೀವೀಗ ಲೈಕ್ ನ ಕೊಡ್ಲೇಬೇಕಾಗುತ್ತೆ. ಎಚ್ ಅವ್ರು ಹೇಳ್ತಾರೆ ಬೇಗ ಬೇಗ ಬನ್ನಿ, ಅನ್ವಿಯ ಮದುವೆ ಉಂಟು. ಹೌದೌದು, ನನ್ನ ಮದುವೆ ಉಂಟು. ಇವರು ಪೂರ ನನ್ನ ಮದುವೆ ಮಾಡ್ತಾರೆ ಮಾರ. ಸಿ ಕೆ ಬ್ರದರ್ ಅವರು ಹಾಯ್ ಎಚ್ ಅಂತ ಹೇಳ್ತಿದ್ದಾರೆ. ಸಿ ಕೆ ಬ್ರದರ್ ನುಗ್ಗೆ ಸೊಪ್ಪು ಬೋಂಡ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ಎಚ್ ಅವರು ಹಾಯ್ ಸಿ ಕೆ ಬ್ರೋ ಅಂತ ಹೇಳ್ತಿದ್ದಾರೆ. ಸಿ ಕೆ ಬ್ರದರ್ ನುಗ್ಗೆ ಸೊಪ್ಪು ಬೋಂಡ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ಎಚ್ ಅವರು ವರ್ಕಿಂಗ್ ಓನ್ಲಿ ಆನ್ ಅಂತ ಹೇಳ್ತಾರೆ. ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ. ಸಿ ಕೆ ಬ್ರದರ್ ಅವರು ನುಗ್ಗೆ ಸೊಪ್ಪು ಬೋಂಡ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ಎಚ್ ಅವರು ಬನ್ನಿ ಅನ್ವಿಯ ಮದ್ವೆ ಉಂಟು ಹೇಳ್ತಿದ್ದಾರೆ. ಅಯ್ಯೋ ದೇವ್ರೆ, ಸಿ ಕೆ ಬ್ರದರ್ ಅವರು ಸ್ಪೆಷಲ್ ಟೀ ಮಾಡೋಕೆ ಆಗಲ್ಲ ಸಿಸ್ಟರ್. ಹೌದಾ, ಯಾಕೆ ಬ್ರದರ್? ನಾನೊಂದು ಐಡಿಯಾ ಹೇಳಿಕೊಡ್ತೇನೆ. ಸೊ ನಾಳೆ ಅಥವಾ ಇವತ್ತು ನೈಟ್ ಮಾಡಿ ಕುಡೀರಿ, ನಿಮ್ಗೆ ತುಂಬಾ ಖುಷಿ ಆಗ್ತದೆ ಆಯ್ತಾ. ಟೀ ಏನಿಲ್ಲ, ನಾರ್ಮಲ್ ಆಗಿ ನಾವು ಯಾವ ರೀತಿ ಟೀ ಎಲ್ಲ ಮಾಡ್ತೇವಲ್ವಾ, ನೀರು ಏನೋ ಮತ್ತೆ ಸಕ್ಕರೆ ಹಾಕ್ತೇವೆ, ಚಾ ಹುಡಿ ಎಲ್ಲ ಹಾಕ್ತೇವೆ ಆಯ್ತಾ. ನೆಕ್ಸ್ಟ್ ಹಾಲು ಹಾಕ್ತೇವೆ, ಹೌದಾ. ಅದ್ರ ನಂತರ ಒಂದು ಏಲಕ್ಕಿನ ಹಾಕ್ಬೇಕು ಅದಕ್ಕೆ, ಆಯ್ತಾ. ಮತ್ತೆ ಅದನ್ನ ಚಾ ಕುಡಿಬೇಕು ನೀವು, ಆವಾಗ ಇರ್ತದಲ್ಲ ಸೂಪರ್ ಆಗಿರ್ತದೆ ಆಯ್ತಾ. ಆವಾಗ ಸೂಪರ್ ಆಗ್ತದೆ ಟೀ ಮಾತ್ರ. ಒಮ್ಮೆ ಮಾಡಿ ಕುಡೀರಿ, ಓಕೆನಾ. ಉದಯ್ ಬ್ರದರ್ ಹೇಳ್ತಿದ್ರೆ ಲೈಕ್ ಕೊಡಲ್ಲ ಯಾಕೆ ಮಾರ್ರೆ ಉದಯಣ್ಣ, ಯಾಕೆ ಗೊರಕೆ ಉದಯಣ್ಣ? ನನ್ಗೆ ಲೈಕ್ ಕೊಡ್ಬೇಕು ನೀವು. ಸಿ ಕೆ ಬ್ರದರ್ ಅವರು ಸಪೋರ್ಟ್ ಅಂತ ಸಪೋರ್ಟ್ ಮೆಸೇಜ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಚ್ ಅವರು ಊಟ ಕೊಡ್ತಾರೆ ಊಟ ಕೊಡ್ತಾರ ಗೊತ್ತಿಲ್ಲ. ಓ, ಊಟ ಕೊರ್ಪೆ ಊಟ ಕೊಡ್ತೇನೆ ಊಟ ಕೊಡ್ತೇನೆ. ಸಿ ಕೆ ಬ್ರದರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಉದಯಣ್ಣ ಅವರು ನುಗ್ಗೆ ಸೊಪ್ಪು ಮರ ಕಡಿಬೇಕು. ಹೌದು ಮಾರೆ, ನುಗ್ಗೆ ಸೊಪ್ಪು ಒಂದು ಮರ ಈಗ ಕಡಿಬೇಕಾಗ್ತದೆ. ಉದಯಣ್ಣ ಅವರು ಹಾಯ್ ದನ್ನು ಬ್ರೋ ಅಂತ ಹೇಳ್ತಿದ್ದಾರೆ. ಉದಯಣ್ಣ ಹಿರೆಗೆ ಎನ್ನವಿತ್ತು ಕೋಪ ಉಂಡು ತೋಜುನದೆ ಒಂಚೂರು ಲತಿಶಣ್ಣನ ಲೈವ್ ಬಲ್ಪುನು ಒಂತ ಇರ್ನ ಲೈವ್ ಬಲ್ಪುನು ಒಡೆಯ ಪೋಡ್ ಬಂದ್ ಗೊತ್ತಾಪುಜಿ ಮಾರ ಎಂಕ್. ಎಚ್ ಅವರು ಹೇಳ್ತಿದ್ರೆ ಆಮೇಲೆ ಒಂದು ಸ್ಮಾಲ್ ಪೀಸ್ ಶುಂಠಿ ಹಾಕ್ಬೇಕು. ಎಸ್, ಶುಂಠಿ ಕೂಡ ಒಳ್ಳೇದಾಗ್ತದೆ ಆಯ್ತಾ. ಶುಂಠಿ ಹಾಕ್ಬೇಕು, ಅದು ನಿಮ್ಮದು ತಮಾಷೆಯ ಶುಂಠಿ ಅಲ್ಲ ಎಚ್, ನಿಜವಾಗ್ಲೂ ಶುಂಠಿ ಒಳ್ಳೇದಾಗ್ತದೆ. ಆಕ್ಚುಲಿ ಏನ್ ಗೊತ್ತಾ, ಏಲಕ್ಕಿ ಹಾಕಿ ಟೀ ಕುಡಿತೇವಲ್ಲ, ಅದೊಂದು ಸೂಪರ್ ಮಜಾ ಇರ್ತದೆ ಆಯ್ತಾ, ಸೂಪರ್ ಆಗ್ತದೆ ಅದು. ಎಚ್ ಅವ್ರು ಹೇಳ್ತಾರೆ ಹಾಯ್ ಉದಯ್ ಬ್ರೋ ಅಂತ ಹೇಳ್ತಿದ್ರೆ. ಸಿ ಕೆ ಬ್ರದರ್ ಅವರು ಸೂಪರ್, ನಮ್ಮ ಟೀ ಬೇರೆ ಅಂತ ಸಾರಿ ಸಿಸ್ಟರ್, ನಮ್ಮ ಟೀ ಬೇರೆ ಅಂತ ಹೇಳ್ತಿದ್ರೆ. ಹೌದಾ, ಗೊತ್ತಾಯ್ತು ಬ್ರದರ್. ಸಿ ಕೆ ಬ್ರದರ್ ಟೀ ಯಾವ್ದಂತ ಹೇಳಿ ಗೊತ್ತಾಯ್ತು. ಸಿ ಕೆ ಬ್ರದರ್ ಅವರು ನುಗ್ಗೆ ಸೊಪ್ಪು ಬೋಂಡ ಅಂತ ಸಪೋರ್ಟ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಚ್ ಅವರು ಬೌ ಬೇಡ ಕೊಕ್ಕೊ ಬೇಕು ಅಂತ ಹೇಳ್ತಾರೆ. ಹೌದಾ, ಬೌ ಬಿರಿಯಾನಿ ಕೊಡುವ ನಿಮ್ಗೆ ಆಯ್ತಾ. ಎಚ್ ಅವರು ಎಸ್ ಸೀರಿಯಸ್ಲಿ ಶುಂಠಿ ಅಂತ ಹೇಳ್ತಾರೆ. ಎಸ್ ಹೌದು, ಶುಂಠಿ ಕೂಡ ಹಾಕ್ಬೇಕು. ಬಟ್ ಏಲಕ್ಕಿದು ಒಂಥರ ಸ್ಪೆಷಲ್ ಇರುತ್ತೆ, ಮಜಾ ಬೇರೆನೆ ಆಯ್ತಾ. ಸೂಪರ್ ಆಗ್ತದೆ ಟೀ. ಸಿ ಕೆ ಬ್ರದರ್ ಅವರು ಸಪೋರ್ಟ್ ಮೆಸೇಜ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನ ಎಲ್ಲಿದ್ದಾರೆ? ಎಂತ ಮಾರೆ ಝೀರೋ ಕಾಣಿಸ್ತಾ ಉಂಟು. ಎಷ್ಟು ಜನ ಇದ್ದೀರಿ ಲೈವ್ ಅಲ್ಲಿ? ಉದಯಣ್ಣ ಈಗ್ಲಾದ್ರೂ ಲೈಕ್ ಕೊಡ್ಬೋದು, ನೀವು ಕೊಡ್ತೀರಾ ಲೈಕ್? ಈಗ ಒಂದು ಪಟ ಒಂದು 4-5 ಐಡಿಯನ್ನು ಹಿಡ್ಕೊಂಡು ಬರ್ತಾರೆ ನೋಡಿ ಉದಯಣ್ಣ ಅವರು. ಎಲ್ಲಿದ್ದಾರೆ ಮಾರೆ ಉದಯಣ್ಣ ಅವರು? ಎಚ್ ಅವರು ಪ್ರೆಸೆಂಟ್ ಅಂತ ಹೇಳ್ತಿದ್ದಾರೆ. ಪ್ರೆಸೆಂಟ್ ದಾದಾ ಈರು ಒಂಜಿ ಜನ ಪ್ರೆಸೆಂಟ್ ಬೊಕ್ಕ ಏರುಲ್ಲೇರು ಮುಲ್ಲು ಏರ್ಲ ಎಜ್ಜೆರ ತೋಜುಂಡು ಪೋಯರ್ ತೋಜುಂಡು 5 ಲೈಕ್ ಬಂತು. ಮೋಸ್ಟ್ಲಿ ಇದು ಉದಯಣ್ಣಂದೇ ಕೈ ಚಳಕ ಇರ್ಬೇಕು ಮಾರೆ. ಸಿ ಕೆ ಬ್ರದರ್ ಅವರು ನುಗ್ಗೆ ಸೊಪ್ಪು ಬೋಂಡ ಅಂತ ಸಪೋರ್ಟ್ ಮೆಸೇಜ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಚ್ ಅವರು ಸೊಪ್ಪುಂಡು ಅಂತ ಹೇಳ್ತಿದ್ದಾರೆ. ಸೊಪ್ಪುಂಡು. ಸಿ ಕೆ ಬ್ರದರ್ ನಿಮ್ಗೆ ಸೊಪ್ಪು ಅಂತ ಕರಿತಿದ್ದಾರೆ ನೋಡಿ. ಸಿ ಕೆ ಬ್ರದರ್ ಫುಲ್ ಸೊಪ್ಪು ಮಾರಿ ಸಾಕಾಗೋದಿಲ್ವಾ ನಿಮ್ಗೆ? ಸಿ ಕೆ ಬ್ರದರ್ ಅವರು ಲೈಕ್ ಕೊಟ್ಟಿ ಸಿಸ್ಟರ್. ಅರ್ರೆ ಇಷ್ಟು ಲೇಟ್ ಕೊಡುದ ಸಿ ಕೆ ಬ್ರದರ್? ಮತ್ತೆ ಎಂತ ಸ್ಪೆಷಲ್ ಮಾಡಿದೀರಾ ಸಿ ಕೆ ಬ್ರದರ್? ಎಚ್ ಅವರು ನಗ್ತಾ ಇದ್ದಾರೆ. ಯಾಕೆ ನಗು ಮೊಗದಲ್ಲಿ ಎಚ್ ಅವರು ಪಳಪಳ ಹೊಳಿತಿದ್ದಾರೆ. 6 ಲೈಕ್ ಆಗಿದೆ.
ಎಂತ ಸೊಳ್ಳೆ ಮಾರೆ, ಸ್ವಲ್ಪ ಸೊಳ್ಳೆ ತಕೊಂಡು ಹೋಗ್ತೀರಾ ಎಲ್ರು ಸಹ ಬಂದು? ಎಂತ ಇಟ್ರು ಸಹ ಆಗುದಿಲ್ಲ ಮಾರೆ, ಹೋಗುದಿಲ್ಲ ಅದು. MH ಅವರು ಹೇಳ್ತಿದ್ದಾರೆ CK ಬ್ರೋಗೆ ಸೆಟ್ ಆಗಿದೆ, DP ಚೇಂಜ್ ಆಗಿದೆ, ಸಮಥಿಂಗ್ ಸಮಥಿಂಗ್ ಆಗಿದೆ ಅಂತೆ. CK ಬ್ರದರ್ ಹೌದಾ? ಇವರುಂಟಲ್ಲ, ಈ MH ಉಂಟಲ್ಲ, ಅವರದ್ದು DP ಚೆಕ್ ಮಾಡೋದು ಆಯ್ತಾ, ಮತ್ತೆ ಅವ್ರು ಎಂತ ಮೆಸೇಜ್ ಹಾಕ್ತಾರೆ ನೋಡುದು. ಅವ್ರು ಮೆಸೇಜ್ ಬರ್ಲಿಲ್ಲದಿದ್ರೆ ಮತ್ತೆ ಪುನಃ HN ಸಿರಾಜ್ ಹಾಯ್ ಅಂತ ಹೇಳ್ತಿದ್ರೆ, ಹಾಯ್ ಬ್ರದರ್ ಹೇಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಹಾಗೆ ಒಂದು ತಂಗಿಗೆ ಖುಷಿಯಿಂದ ಲೈಕ್ ನ ಕೊಡಿ, 7 ಲೈಕ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಲೈವಿಗೆ ಬರ್ತಾ ಇರಿ ಸಿರಾಜ್ ಅವರೇ, ಥ್ಯಾಂಕ್ ಯು. ಹೇ ಶರೀಫ್ ಬ್ರದರ್ ಬಂದ್ರು, ಅನ್ವಿತಾ ಅಂತ ಹೇಳ್ತಿದ್ದಾರೆ. ಹಾಯ್ ಶರೀಫ್ ಅಣ್ಣ ಹೇಗಿದ್ದೀರಾ, ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವಿಗೆ ಬಂದದಕ್ಕೆ. ಹೇಗಿದ್ದೀರಾ, ಎಂತ ಸ್ಪೆಷಲ್, ಆಯ್ತಾ ಟೀ ಎಲ್ಲ ಕುಡಿದ್ರಾ? ಲೈಕ್ ಡನ್ 8. ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್. ಸಿರಾಜ್ ಅವರೇ ಚಾನಲ್ ಇದೆಯಾ ನಿಮ್ದು? ಸಿಕ್ಕೆ ಬ್ರದರ್ ನುಗ್ಗಿ ಸೊಪ್ಪು ಬೋಂಡ ಅಂತ ಹೇಳಿ ಸಪೋರ್ಟ್ ಮೆಸೇಜ್ ನ ಹಾಕ್ತಾ ಇದ್ದಾರೆ. ಶರೀಫ್ ಅವರು ನಾನು ಸೂಪರ್ ಅಂತ ಹೇಳ್ತಿದ್ರೆ, ಹೌದಾ, ನಾವಂತೂ ಸೂಪರ್ ಡೂಪರ್. HN ಸಿರಾಜ್ ಅವರು ಅಕ್ಕ ಚಾ ಕುಡಿದು ಆಯ್ತಾ ಅಂತ ಕೇಳ್ತಿದ್ದಾರೆ. ಬ್ರದರ್ ನಂದು ಚಾ ಎಲ್ಲ ಆಯ್ತು, ನಿಮ್ದಾಯ್ತಾ? ಎಂತ ಸ್ಪೆಷಲ್, ಏನಾದ್ರು ತಿಂಡಿ ತಿಂದ್ರಾ? ಶರೀಫ್ ಅವರು ಹೇಳ್ತಿದ್ದಾರೆ ಏನು ವಿಶೇಷ ಅಂತ ಹೇಳ್ತಿದ್ದಾರೆ. ಏನಿಲ್ಲ ಬ್ರದರ್, ಹೀಗೆ ಸುಮ್ನೆ. ಮತ್ತೆ ನಿಮ್ಮದು ಹೇಳ್ಬೇಕು ಶರೀಫ್ ಅಣ್ಣ. ಸಿಕ್ಕಿ ಬ್ರದರ್ ಹೇಳ್ತಿದ್ರೆ MH ಸಂತಿಗ್ ಸಾರಿ ಸಮಥಿಂಗ್ ಏನು ಇಲ್ಲ ಅಂತ ಹೇಳ್ತಿದ್ದಾರೆ. ಶರೀಫ್ ಅವರು ಬಾರಿ ಖುಷಿ ಟುಲ್ಲಿರು ಅಂತ ಹೇಳ್ತಿದ್ದಾರೆ. ಯಾರು? ನಾನು ಇದೇ ರೀತಿ ಜೋಶಲ್ಲಿ ಇರ್ತೇನೆ, ಬಟ್ ನನ್ಗೆ ಆರಾಮಿಲ್ಲ ಅಂದ್ರೆ ಜೋಶ್ ಇಲ್ಲ, ಏನಿಲ್ಲ. MH ಅವರು ಹೇಳ್ತಿದ್ದಾರೆ ಮತ್ತೆ ಸಿಕ್ಕಿ ಬ್ರೋ ಅಂತ ಹೇಳ್ತಿದ್ದಾರೆ. ಮತ್ತೆ ಸಿಕ್ಕಿ ಬ್ರೋ ವಿಶೇಷಗಳು. ಲತೀಶ್ ಕುಮಾರ್ ಅವರು ಹೇಳ್ತಿದ್ರೆ ಅನ್ವಿ ಪುಟ್ಟ ದೂರ ಪೋಯರು ಲತೀಶ್ ಅಣ್ಣ ಯಾನು ಮೂಲೆ ಉಲ್ಲತ್ತ ಈರ್ ಓಲರ್ ಲತೀಶ್ ಅಣ್ಣ, ಬಲೆ ಪಾತಿರ್ಲಿ. ಶರೀಫ್ ಅವರು ಹೇಳ್ತಿದ್ರೆ ಉಡುಪಿ ಗೋಲ್ಡ್ ಕ್ವೀನ್ ಓ ಅನ್ವಿತಾ ಅಂತ ಹೇಳ್ತಿದ್ರೆ. ಓಹೋ ಹೌದಾ, ಥ್ಯಾಂಕ್ ಯು ಸೋ ಮಚ್. ಸಿಕೆ ಬ್ರದರ್ ಅವರು ಹೇಳ್ತಿದ್ದಾರೆ ಒಂದು ಚೇಂಜ್ ಇರಲಿ ಅಂತ ಹಾಕಿದ್ದೀನಿ MH ಅಂತ ಹೇಳ್ತಿದ್ದಾರೆ. ಗೊತ್ತಾಯ್ತಲ್ಲ MH ನಿಮ್ಗೆ, ಇವಾಗ ಕನ್ಫರ್ಮ್ ಆಯ್ತಲ್ವಾ? HN ಸಿರಾಜ್ ಅವರು ಹೇಳ್ತಿದ್ರೆ ಅಕ್ಕ ನಾನು ಚಾ ಕುಡಿದು ಬಂದೆ ಅಂತ ಹೇಳ್ತಿದ್ರೆ. ಹೌದಾ ಬ್ರದರ್, ಏನ್ ತಿಂಡಿ ತಿಂದ್ರಿ? ಶರೀಫ್ ಅವರು ಚಪ್ಪಾಳೆ ಬಡಿತಾ ನನಗೆ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಿ ಬ್ರದರ್ ಅವರು ನುಗ್ಗೆ ಸೊಪ್ಪು ಬೋಂಡ ಅಂತ ಹೇಳಿ ಕಳಿಸ್ತಿದ್ದಾರೆ. ಜಲಜ ಅವರು ಹಾಯ್ ಹೇಳ್ತಿದ್ದಾರೆ. ಹಾಯ್ ಜಲಜ ಅವರೇ, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹಾಗೆ ಒಂದು ಖುಷಿಯಿಂದ ಲೈಕ್ ನ ಕೊಡಿ. ಗೋಪಾಲ ಕೃಷ್ಣ ಅವರು ಬಂದ್ರು. ಕೃಷ್ಣಣ್ಣ ಗೋಪಾಲಣ್ಣ ಎಂಚ ಉಲ್ಲರು, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬರ್ತೀನಕ್ಕೆ. ಹಾಯ್ ಪಣಂದಿಲ್ಲ, ಹಾಯ್ ಗೋಪಾಲಣ್ಣ ಬುಕ್ಕ ವಿಶೇಷ ಮತ ಒಣಸ್ ಮಾಡ್ತಾರ. ಶರೀಫ್ ಅವ್ರು ನಗ್ತಾ ಇದ್ದಾರೆ. ಯಾಕೆ ನಗು ಮೊಗದಿಂದ ಶರೀಫ್ ಅವ್ರು ಹೇಳ್ತಿದ್ರೆ ವಾವ್ ಸೂಪರ್, ನಿಮ್ಮ ಕನ್ನಡ ಸೊಗಸಾಗಿದೆ ಹೇಳ್ತಿದ್ದಾರೆ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಲತೀಶ್ ಅವ್ರು ಹೇಳ್ತಿದ್ದಾರೆ ಯಾನ ಎಲ್ಲೆಡು ಮೆಸೇಜ್ ಪಾಡೊಂದು ಇತ್ತೆ ಇನ್ನ ನೆಟ್ವರ್ಕ್ ಪ್ರಾಬ್ಲಮ್. ಓಹೋ ಅಂದ ಎಲ್ಲೆಡ ದಾದವು ಎಕ್ಕರ್ದು. MH ಅವ್ರು ಹೇಳ್ತಿದ್ದಾರೆ ಓಹೋ ಸೀಕ್ರೆಟ್ ಸಮಥಿಂಗ್ ಮನಸ್ಸಲ್ಲಿ ಇಂಚನ ಮುಗುಳ್ನಾಗೇನಾ? ಓಕೆ ಮಾ, ಸರಿ. MH ಅವ್ರು ಹೇಳ್ತಾರೆ ಸಿಕೆ ಬ್ರೋ ಲೈವ್ ಕ್ವಶನ್ಗೆ ಆನ್ಸರ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ MHKLKA ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ. ಅವರದೊಂದು ಲೈವ್ ಅಲ್ಲಿ ಫುಲ್ ಸ್ಟೋರಿ ಹೇಳಿದ್ದಾರೆ. ಸೊ ಅದಕ್ಕೊಂದು ಆನ್ಸರ್ ನ ಮಾಡ್ಬೇಕಂತೆ, ಕಮ್ಯುನಿಟಿ ಗೈಡ್ಲೈನ್ಸ್ ಅಲ್ಲಿ ಹಾಕಿದ್ದಾರೆ. ಸೊ ಅಲ್ಲಿ ಹೋಗಿ ನೀವೊಂದು ಆನ್ಸರ್ ನ ಮಾಡಿದ್ರೆ ನಿಮ್ಗೆ 500 ರೂಪೀಸ್ ಅದು ಗಿಫ್ಟ್ ಸಿಗುತ್ತೆ. ಸೊ ಬೇಗ ಹೋಗಿ ಯಾರೆಲ್ಲ ಆನ್ಸರ್ ಮಾಡ್ಲಿಲ್ಲ ಆನ್ಸರ್ ಮಾಡ್ಬೇಕು. ಹಾಗೆ ಲತೀಶ್ ಅವರು ಎಕ್ಕಡ್ ಅಂತ ಹೇಳ್ತಾರೆ. ಓ ಅಂದೆ ಗೊತ್ತಣ್ಣ ಲತೀಶ್ ಬ್ರೋ. ಗೋಪಾಲಕೃಷ್ಣ ಅವರು ಹೇಳ್ತಿದ್ದಾರೆ ಲೈಕ್ ಕೊರಿ ಅಕ್ಕ ಪಣದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಗೋಪಾಲಣ್ಣ, ಥ್ಯಾಂಕ್ ಯು ಸೋ ಮಚ್. ಬುಕ್ ದಾದ ಮಲ್ತೊಂದುಲ್ಲರಿ ಇಲ್ಲ ಮುಟ್ಟಿಯರ ಪಣ ಇಲ್ಲ ಎತ್ತಿಯರ ನಿಖಲ್ನ ಭಾಷೆ. ಸಿಕ್ಕಿ ಬ್ರದರ್ ಅವರು ಹೇಳ್ತಿದ್ದಾರೆ ನಾನು ಆನ್ಸರ್ ಮಾಡಿದೀನಿ MH ಅಂತ ಹೇಳ್ತಿದ್ದಾರೆ. ಹೌದೌದು, ಯಾರು ಗೊತ್ತಿಲ್ಲ, ಲಕ್ಕಿ ವಿನ್ನರ್ ಯಾರು ಅಂತಾನೇ ಗೊತ್ತಿಲ್ಲ. MH ಅವರು ಹೇಳ್ತಿದ್ದಾರೆ ಹೌದಾ ಸಿಕ್ಕಿ ಬ್ರೋ ಅಂತ ಹೇಳ್ತಿದ್ದಾರೆ. MH ನಾನು ನಿಮ್ಗೆ ಕ್ವಶನ್ ಕೇಳಲಾ? ಏನ್ ಗೊತ್ತಾ, ಇವಾಗ ಲೈಕ್ ಎಲ್ಲರೂ ಸಹ ಆನ್ಸರ್ ನ ಮಾಡ್ತಾರೆ. ಓಕೆನಾ, ಎಲ್ಲರೂ ಸಹ ಆನ್ಸರ್ ನ ಮಾಡ್ತಾರೆ. ಯಾರಿಗಂತ ಹೇಳಿ ನೀವು ಗಿಫ್ಟ್ ನ ಕೊಡ್ತೀರಾ ಹೇಳಿ? ಮತ್ತೊಂದು ಏನ್ ಗೊತ್ತಾ, ಆಕ್ಚುಲಿ ಅದು ಏನಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಿತ್ತು.
ಆನ್ಸರ್ ಎಲ್ರು ಸಹ ಕೊಡ್ತಾರೆ ಹೌದಾ. ಯಾವ ಆನ್ಸರ್ಗೆ ಜಾಸ್ತಿ ಲೈಕ್ ಬರುತ್ತೆ ಸೊ ಅವರಿಗೆ ನೀವು ಗಿಫ್ಟ್ ಕೊಡ್ಬೋದಿತ್ತು. ಸೊ ಈ ತರ ಒಂದು ನೆಕ್ಸ್ಟ್ ಟೈಮ್ ಮಾಡಿ, ಓಕೆನಾ. ಕುಕ್ಕುಡು ಉಂಡರೆ ರಡ್ಡು ಕುಕ್ಕುಡು ಉಂಡರಾ. ಗೋಪಾಲಕೃಷ್ಣ ಅವರು ಹೇಳ್ತಿದ್ರೆ ಯಾನು ಇಲ್ಲಲು ಉಲ್ಲೇಖ ಪಡೋದಿಲ್ಲ ಅಂದೆ ಬ್ರದರ್ ಬುಕ್ಕ ದಾದ ವಿಶೇಷ ಮತ. ಸಿಕ್ಕಿ ಬ್ರದರ್ ಅವರು ಹೇಳ್ತಿದ್ದಾರೆ ಡಿಪಿ ಚೆನ್ನಾಗಿಲ್ವಾ MH ಅಂತ ಹೇಳ್ತಿದ್ದಾರೆ. ಓ ಬ್ರದರ್ ನೀವು ಸೂಪರ್ ಹೀರೋ ತಾನೇ, ನೀವು ಸೂಪರ್ ಆಗಿದೆ ಆಯ್ತಾ. ಸೂಪರ್ ಇದೆ, ಸೂಪರ್ ಇದೆ. ಮತ್ತೆ ಎಲ್ಲ ಹೋದ್ರು ಮಾರೆ, ಎಲ್ಲರೂ ಸಹ ಎಲ್ಲ ಹೋದ್ರು. ನನ್ನ ಜೀತಣ್ಣ ಇಲ್ಲದೆ ಮಾರೆ ಬೋರ್ ಆಗಿದೆ. ಜೀತಣ್ಣ ಎಲ್ಲಿದ್ದೀರಾ? ಮಿಸ್ ಯು ಮಿಸ್ ಯು ಮಿಸ್ ಸೋ ಮಚ್. ಪ್ರಣೀತ ಸಿ ಸೋಲರ್, ಶಶಿ ಸಿ ಸೋಲರ್, ನಮ್ಮ GM ಸಿಸ್ಟರ್ ಓಲರ್, ಆಂಜನೇಯ SP ಸಿಸ್ಟರ್ ಓಲರ್, ಜಾನು ಸಿಸ್ಟರ್ ಓಲರ್, ಓಲರ್ 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 ಬೇಗ 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 ಬತ್ತೆಂಡ ಪಾತಿರ್ಲದುಕ. MH ಅವರು ಹೇಳ್ತಿದ್ದಾರೆ ಸ್ಟಾರ್ಟಿಂಗ್ ಎಲ್ರಿಗೂ ಡೌಟ್ ಇರುತ್ತೆ, ಅದಕ್ಕೆ ಸ್ಯಾಂಪಲ್ ಅಷ್ಟೇ. ಓಹೋ ಹೌದಾ. MH ಅವರು ಹೇಳ್ತಿದ್ರೆ ಸಿಕ್ಕಿಬ್ರು DP ಸೂಪರ್ ಡೂಪರ್ ಅಂತ ಹೇಳ್ತಿದ್ರೆ. ಹೌದೌದು ಸಿಕ್ಕಿಬ್ರು DP ಸೂಪರ್ ಡೂಪರ್, ಫುಲ್ ಪಿಂಕ್ ಪಿಂಕ್ ಪಿಂಕಿಶ್ ಆಗಿ ಹೊಳಿತಾ ಇದ್ದೀರಾ ನೀವು. ಹಾಗೆ ಸಿಕ್ಕೆ ಬ್ರದರ್ ಮತ್ತೆ ಪುನಃ ನುಗ್ಗೆ ಸೊಪ್ಪು ಬೋಂಡ್ ಅಂತ ಹೇಳಿ ಸಪೋರ್ಟ್ ಮೆಸೇಜ್ ನ ಹಾಕ್ತಿದ್ದಾರೆ. ನನ್ಗೆ ಇಲ್ಲಿ 0 ಜನ ಕಾಣಿಸ್ತಿದ್ದಾರೆ, ಯಾರು ಸಹ ಇಲ್ಲ ಅಂತ ಹೇಳಿ ಕಾಣಿಸ್ತಿದ್ದಾರೆ. ಬಟ್ ಎಷ್ಟು ಜನ ಇದ್ದೀರಿ ಗೊತ್ತಿಲ್ಲ ನನ್ಗೆ. ನನ್ನ ನೆಟ್ವರ್ಕ್ ಇಶ್ಯೂ, ನಿಮ್ಮ ನೆಟ್ವರ್ಕ್ ಇಶ್ಯೂ ನನ್ಗೆ ಗೊತ್ತಿಲ್ಲ. ಸಿಕೆ ಬ್ರದರ್ ಮತ್ತೆ ಪುನಃ ನುಗ್ಗೆ ಸೊಪ್ಪು ಬೋಂಡ ಅಂತ ಹೇಳಿ ಸಪೋರ್ಟ್ ಮೆಸೇಜ್ ನ ಹಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. 9 ಜನ ಲೈಕ್ ಕೊಟ್ಟಿದ್ದೀರಾ, ಎಲ್ಲಿದ್ದಾರೆ ಮಾರೆ? 9 ಜನ ಇಲ್ಲವೇ ಇಲ್ಲ ಲೈವ್ ಅಲ್ಲಿ. ಲೈಕ್ ಕೊಟ್ಟು ಹೋಗಿದ್ದೀರಾ ಯಾಕೆ ಯಾಕೆ ಯಾಕೆ? ಗೋಪಾಲಕೃಷ್ಣ ಅವರು ಹೇಳ್ತಿದ್ದಾರೆ ಚೂರು ಪಕ್ಕ ಬರ್ಪೆ ಪಣಂದುಲೇರು. ಗೋಪಾಲಣ್ಣ ಜಾಗ್ರತೆ ಬೋದ್ಬಲೆ, ಬಾಯ್ ಬಾಯ್. ಸುರೂಟೆ ಮದ್ಮೆ ಹತ್ತರಿ ಇರ್ ಪಣ್ಪರ್. ಈ ಸಂಜೆ ಯಾಕಾಗಿದೆ ವಯಸ್ಸು ಪೋತುಂಡು, ಈ ಸಂಜೆ ಯಾಕಾಗಿದೆ ಅಯ್ಯೋ ದೇವ. ವಾಯ್ಸ್ ಎಲ್ಲ ಖರಾಬ್ ಆಗಿದೆ, ಸಾಂಗ್ ಹಾಡ್ಲಿಕ್ಕಂತೂ ಆಗ್ತಾ ಇಲ್ಲ. ಆದ್ರೂ ಸಹ ಟ್ರೈ ಮಾಡ್ತಾ ಇದ್ದೇನೆ, ನಿಮ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೇನೆ. ಓಕೆ, ನನ್ನ ಫೇಸ್ ಲೈವ್ ಬೇಕು ಅನ್ನುವರು ಎಷ್ಟು ಜನ ಇದ್ದೀರಿ ನೋಡುವ ಪ್ಲೀಸ್. ನನಗೆ ಒಂದು ಬೇಗ ಬೇಗ ಮೆಸೇಜ್ ನ ಮಾಡ್ತಾ ಹೋಗಿ ನೋಡುವ ಪ್ಲೀಸ್ 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 ಪ್ಲೀಸ್. ಬೇಗ ಬೇಗ ಮೆಸೇಜ್ ನ ಮಾಡಿ ನೋಡುವ ಯಾರಿಗೆಲ್ಲ ನನ್ನ ಫೇಸ್ ಲೈವ್ ಬೇಕು. ಸಿಕ್ಕಿ ಬ್ರದರ್ ಅವರು ನುಗ್ಗೆ ಸೊಪ್ಪು ಬೋಂಡ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. MH ಅವರು ಹೇಳ್ತಿದ್ದಾರೆ ಕಲ್ಲು ಕಲ್ಲು ಬಿದ್ರೆ ನಂಗೆ ಗೊತ್ತಿಲ್ಲ. MH ಸಮ ಬಿಡ್ತೆ ನಿಮ್ಗೆ. ಸಿಕೆ ಬ್ರದರ್ ನೋಡಿ, ಸಿಕೆ ಬ್ರದರ್ ಅವ್ರು ನನ್ಗೆ ಉಂಟಲ್ಲ, ನನ್ನ ಸಾಂಗಿಗೆ ಉಂಟಲ್ಲ ನಗಡುದು ಮಾರ್ರೆ. ಸಿಕೆ ಬ್ರದರ್ ಅವ್ರು ಹೇಳ್ತಿದ್ದಾರೆ ನುಗ್ಗೆ ಸೊಪ್ಪು ಬೋಂಡ ಅಂತ ಹೇಳಿ ಸಪೋರ್ಟ್ ಇದ್ದಾರೆ. ಗೋಪಾಲಣ್ಣ ಗೋಪಾಲಣ್ಣ ಯಾಕೆ ನಗ್ತಾ ಇದ್ದೀರಿ? ಗೋಪಾಲಣ್ಣ ಅವರು ಫುಲ್ ನಗು ಮೊಗದಿಂದ ಹೊಳಿತಾ ಇದ್ದಾರೆ. MH ಅವರು ಮಾಡಿ ಮಾಡಿ ಲೈವ್ ಮಾಡಿ ಅಂತ ಹೇಳ್ತಿದ್ದಾರೆ. ಖಂಡಿತ ಖಂಡಿತ ಖಂಡಿತ. ಗೋಪಾಲಣ್ಣ ಅವರು ಯಾಕೆ ನಗುದು? ಮದ್ಮೆ ತುಂಡ್ಗೆ ಮಾರೆ, ಹ್ಯಾಪಿ ಮ್ಯಾರಿಡ್ ಲೈಫ್ ಗೋಪಾಲಣ್ಣ ಇರೆಗ್. ಎಕ್ಕಡಿ ಏರ್ನ ಲೈವ್ ಉಡ್ಪಂಡಾರ ಇರು ಮಲ್ಲಿಕ ಸಿಸ್ನ ಲೈವ್ ಉಡ್ಪಂಡಾರ ಇರೆಗ್ ಮದ್ಮೆ ಆತುಂಡ್ ಬಂದು ತುಗೋ ಒಂಜಿ ಫೋಟೋ ಪಾಡ್ಲೆ. ಬುಡೆ ದಿನ ಇರ್ನಲ್ಲ, ಬುಡೆ ದಿನ ಎಲ್ಲ ಫೋಟೋ ಪಾಡ್ಲೆ ಮಾರ್ರೆ. ಗೊತ್ತಾಂಡ್ ಎಂಕ್ ಇರ್ತೆ ಬಿಸಿ ಬನ್ನಗನೆ ಗೊತ್ತಾಂಡ. ಸಿಕೆ ಬ್ರದರ್ ಅವರು ನುಗ್ಗೆ ಸೊಪ್ಪು ಬೋಂಡ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ನುಗ್ಗೆ ಸೊಪ್ಪು ಬೋಂಡ ಫುಲ್ 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 ಬರ್ತಾ ಇದೆ. MH ಅವರು ಊಟ ಎಲ್ಲಿ ಮಾರ್ರೆ ಅಂತ ಕೇಳ್ತಿದ್ದಾರೆ. ಅಂದಿದ್ದಕ್ಕೆ ಏನೋಡ ಪುನರಡಿತೆ ಅಲ್ಲ ಮಾರ್ರೆ. ಎಷ್ಟು ಜನ ಇದ್ದಾರೆ ಲೈವ್ ಅಲ್ಲಿ? MH ಎಷ್ಟು ಜನ ಇದ್ದಾರೆ ಲೈವ್ ಅಲ್ಲಿ? ನನಗೆ ಒಬ್ರು ಕಾಣಿಸ್ತಿದ್ದಾರೆ ಮಾರ್ರೆ. ಇದು ಮೋಸ ಸಮೋಸ, ಇದು ಮೋಸ ಸಮೋಸ. ಎಲ್ಲಿದ್ದೀರಾ ಜನರೇ, ಬೇಗ ಬೇಗ ಬಂದು ನನ್ನ ಜೊತೆ ಮಾತಾಡಿ. MH ಅವರು ಹೇಳ್ತಾರೆ 3 ಅಂತ ಹೇಳ್ತಾರೆ. ಹೌದಾ 3 ಜನವಾ? ಬೇಜಾರಾಗ್ತದೆ ಮಾರ. ಯಾಕೆ 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 3 ಜನ? ಇನ್ನು ಸ್ವಲ್ಪ ಜನ ಬರ್ಬೇಕಲ್ವಾ? ಸಿಕೆ ಬ್ರದರ್ ಅವರು ನುಗ್ಗೆ ಸೊಪ್ಪು ಬೋಂಡ್ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಓ ಯತೀಶಣ್ಣ ಓಲ್ಲರು ಬೇಗ ಬೇಗ ಬರಡು ಇರು ಎನ್ನ ಲೈವ್ಗ್ ಕೋಡೆ ಪಣದಿತ್ತರು ತಂಗಿನ ಲೈವ್ ಬರಡು ಬಂದು ಪ್ಲೀಸ್ ಬೇಗ ಬೇಗ ಬಲೆ. ಸಿಕ್ಕೆ ಬ್ರದರ್ ಅವರು 3 ಅಂತ ಹೇಳ್ತಿದ್ದಾರೆ. ಹೌದಾ 3 ಜನ, ಈಗ 1 ಅಂತ ಹೇಳ್ತಿದ್ದಾರೆ. ಹೌದೌದು, ಯಾಕೆ ಗೊತ್ತಿಲ್ಲ ಮಾರೆ, ಎಂತದ ಗೊತ್ತಿಲ್ಲ.
ಗೋಪಾಲಣ್ಣ ಅವ್ರು ಹೇಳ್ತಿದ್ದಾರೆ ಬೆಕ್ಕ ಪಾಡು ಓಕೆ ಹೇಳ್ತಿದ್ದಾರೆ ಆವ್ ಬ್ರದರ್ ಆವ್ ಗೋಪಾಲಣ್ಣ ಗೋಪಾಲಣ್ಣ. ಓಕೆ ಸರಿ ಸರಿ ಖುಷಿ ಖುಷಿ ಉಪ್ಪುಲೆ ಗೋಪಾಲಣ್ಣ. GM ಸಿಸ್ಟರ್ ಬಂದ್ರು ಹಾಯ್ ಸಿಸ್ಟರ್ ಅಂತ ಹೇಳ್ತಿದ್ದಾರೆ 10 ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ GM ಸಿಸ್ಟರ್ ಬುಕ್ ಏನ್ ಸೋಲರು ಹಲೋ ಅಂತ ಹೇಳ್ತಿದ್ದಾರೆ ಶರೀಫ್ ಅಣ್ಣ ಅವರು ಹಲೋ 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 ಕೇನೋಡು ಪಣ್ಲೆ GM ಅವರು ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಗೋಪಾಲಣ್ಣ ಅವರು GM ಅಕ್ಕ ಅಂತ ಹೇಳಿ ಹಾಯ್ ಹಾಕ್ತಾ ಇದ್ದಾರೆ. ಸಿಕ್ಕಿ ಬ್ರದರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ನುಗ್ಗೆ ಸೊಪ್ಪು ಬೋಂಡ ಇದೆ. ಶರೀಫ್ ಅಣ್ಣ ಅವರು ಏನ್ ಸೋಲರ್ ನಾಮ ಸೂಪರ್ ಡೂಪರ್ ಉಲ್ಲ ನಿಕ್ಲೈನ್ ಸೋಲರ್. ಸಿಕ್ಕಿ ಬ್ರದರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ನುಗ್ಗೆ ಸೊಪ್ಪು ಬೋಂಡ ಅಂತ ಹೇಳಿ ಶರೀಫ್ ಅವರು ದಾದಾಂಡ್ ಹೇಳ್ತಿದ್ದಾರೆ ದಾದಾಂಡ್ ಗೊತ್ತು ಜಿ ಇನ್ನ ನೆಟ್ವರ್ಕ್ ಪ್ರಾಬ್ಲಮ್ ಮಾಡ್ತೋಜು ಯಾನ್ ಮೂಲೆ ಉಲ್ಲೆ. GM ಅವ್ರು ಹೇಳ್ತಿದ್ದಾರೆ GP ಹಾಯ್ ಅಂತ ಹೇಳ್ತಿದ್ದಾರೆ. ಸಿಕೆ ಬ್ರದರ್ ಅವರು ನುಗ್ಗೆ ಸೊಪ್ಪು ಬೋಂಡ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. MH ಅವರು ಮ್ಯೂಟ್ ಅಂತ ಹೇಳ್ತಿದ್ದಾರೆ ಮ್ಯೂಟ್ ಇಲ್ಲ ಕೇಳಿಸ್ತಾ ಇಲ್ವಾ ನನ್ನ ವಾಯ್ಸ್. GM ಅವರು ಕಾಲ್ ದದೆ. ಶರೀಫ್ ಅಣ್ಣ ಅವರು ದಾದಾ ವಿಶೇಷ ಅಂತ ಹೇಳ್ತಿದ್ರೆ ವಿಶೇಷ ದಾಲೆಜ್ಜಿ. GM ಅವರು MH ಬ್ರೋ ಹಾಯ್ ಅಂತ ಹೇಳ್ತಿದ್ರೆ ಸಿಕೆ ಬ್ರದರ್ ನುಗ್ಗೆ ಸೊಪ್ಪು ಬೋಂಡ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಶರೀಫ್ ಅವರು GM ಹೆಲೋ ಅಂತ ಹೇಳ್ತಿದ್ರೆ MH ಅವರು ಹಾಯ್ ಅಂತ ಹೇಳ್ತಿದ್ರೆ ಹಾಯ್ ಆಲ್ ಹೇಗಿದ್ದೀರಾ ಏನ್ಸೂಲ್ಲರ್ ಕುಡ್ಲಾ. GM ದುಬೈ ಅವರು ಶರೀಫ್ ಹಾಯ್ ಅಂತ ಹೇಳ್ತಿದ್ದಾರೆ. ಶರೀಫ್ ಅವರು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ರೆ ಖಂಡಿತ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ತಾ ಹೋಗಿ. MH ಅವರು ಆನ್ ಇಪ್ಪುಂಡು ಅಂತ ಹೇಳ್ತಿದ್ರೆ ಓಕೆ ಸರಿ MH. ಸಿಕೆ ಬ್ರದರ್ ಅವರು ನುಗ್ಗೆ ಸೊಪ್ಪು ಬೋಂಡ್ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಶರೀಫ್ ಅವರು ಚಾ ಕಾಫಿ ಆಯ್ತಾ ಅಂತ ಹೇಳ್ತಿದ್ದಾರೆ. ಚಾ ಕಾಫಿ ಆಯ್ತು ಎಲ್ಲ ಸಹ ಆಯ್ತು. ಈಗ ನನ್ಗೆ 5 ಜನ ಕಾಣಿಸ್ತಾ ಇದ್ದಾರೆ. ಈಗಾದ್ರೂ ಹೇಳ್ತೀರಾ ಪ್ಲೀಸ್ ನನಗೆ ನಾನು ಫೇಸ್ ಲೈವ್ ಮಾಡ್ಬೇಕು ಅನ್ನೋರು ಎಷ್ಟು ಜನ ಇದ್ದೀರಿ ಪ್ಲೀಸ್ ಒಂದು ಲೈಕ್ ನ ಮಾಡ್ತಾ ಹೋಗಿ. ಅಂದ್ರೆ ಲೈಕ್ ಮೆಸೇಜ್ ನ ಮಾಡಿ ನನಗೆ ಓಕೆ ಮಾಡಿ ಅಂತ ಹೇಳಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ಫೇಸ್ ಲೈವ್ ನ ಮಾಡ್ತೇನೆ. GM ದುಬೈ ಸಿಸ್ಟರ್ ಸೂಪರ್ ಸಪೋರ್ಟ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. MH ಅವರು ತಲೆ ತಿನ್ಲಿಕ್ಕೆ ಒಬ್ಬರು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರ್ ಮಾರೆ ಅದು ತಲೆ ತಿನ್ಲಿಕ್ಕೆ ಬಂದವರು? ತಲೆ ತಿನ್ಬೇಡಿ, ತಲೆಯಲ್ಲಿ ಏನಿದೆ ಮಾರೆ ಏನಿರ್ತದೆ. ಗೋಪಾಲಕೃಷ್ಣ ಅವರು ಸೂಪರ್ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನುಗ್ಗೆ ಸೊಪ್ಪು ಬೋರ್ಡ್ ಅಂತ ಹೇಳಿ ಸಿಕ್ಕೆ ಬ್ರದರ್ ಇದ್ದಾರೆ. ಹಾಗೆ ಶಶಿ ಸಿಸ್ಟರ್ ಬಂದ್ರು ಹಾಯ್ ಅನ್ವಿ ಅಂತ ಹೇಳ್ತಿದ್ದಾರೆ. ಹಾಯ್ ಶಶಿ ಸಿಸ್ಟರ್ ಬುಕ ಇನ್ಸಲ್ ಥ್ಯಾಂಕ್ ಯು ಸೋ ಮಚ್. ನನ್ನ ಲೈವ್ಗೆ ಬತ್ತಿನೈಕ್ ಅಂಚನೆ ಒಂಜಿ ಮೋಕೆಡು ಲೈಕ್ ನ ಕೊರ್ಲೆ ಆಯ್ ಬುಕ ಚಾಪುರ ಪರಿಹಾರ ದಾದಾ ವಿಶೇಷ ಮತ. ಶರೀಫ್ ಬ್ರದರ್ ಅವರು ಕತ್ತಲೆ ಕೋಣೆಡು ಉಲ್ಲರು ಹಾಡು ಬರಲಿ ಅಂತ ಹೇಳ್ತಿದ್ದಾರೆ. ಕತ್ತಲೆ ಕೋಣೆಡು ಉಲ್ಲರ. ಗೋಪಾಲಕೃಷ್ಣ ಅವರು ಸೂಪರ್ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಮಾ ಗೋಪಾಲಣ್ಣ ಥ್ಯಾಂಕ್ ಯು ಸೋ ಮಚ್. ಹಾಗೆ GM ಅವರು ಶಶಿ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ. ಶಶಿ ಸಿಸ್ಟರ್ ಹಾಯ್ GM ಅಂತ ಹೇಳ್ತಿದ್ದಾರೆ. ಗೋಪಾಲಕೃಷ್ಣ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿಕೆ ಬ್ರದರ್ ಅವರು ನುಗ್ಗೆ ಸೊಪ್ಪು ಬೋಂಡದಲ್ಲೇ ಇದ್ದಾರೆ. ನುಗ್ಗೆ ಸೊಪ್ಪು ಬೋಂಡ ಬಿಡ್ತಾನೆ ಇದ್ದಾರೆ ಇಷ್ಟು ಹೊತ್ತು ತನಕ ಸಹ. ಹಾಗೆ ಅವರು ಶಶಿ ಸಿಸ್ಟರ್ ಹೇಳ್ತಿದ್ದಾರೆ ಹಾಯ್ ಗೋಪಾಲಣ್ಣ ಅಂತ ಹೇಳ್ತಿದ್ದಾರೆ. ಗೋಪಾಲಣ್ಣ ಅವರು ಶಶಿ ಅಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ. GM ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಶರೀಫ್ ಅವರು ಹೆಲೋ ಶಶಿ ಅಂತ ಹೇಳ್ತಿದ್ದಾರೆ. ಆಯ್ತಾ ಶಶಿ ಸಿಸ್ಟರ್ ಚಾಂಡೆ ಕೇಳೋದಿಲ್ಲ ಚಾಂಡ್ ಇರ್ನಾಂಡೆ. ಸಿಕ್ಕಿ ಬ್ರದರ್ ಅವರು ನುಗ್ಗೆ ಸೊಪ್ಪು ಬೋರ್ಡ್ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಶೇಖರಣ್ಣ ಅವರು ಬಂದ್ರು. ಹೆಲೋ ಶೇಖರಣ್ಣ ನಮಸ್ತೆ. ಪತ್ತದೆ ಲೈಕ್ ಇರ್ನ ಡನ್ನ ಥ್ಯಾಂಕ್ ಯು ಸೋ ಮಚ್. ಏನ್ಸೋಲರ್ ಶೇಖರಣ್ಣ ಬುಕ್ಕ ಚಾಮತ ಪರಿಹಾರ. ಶಶಿ ಅವರು ಹೇಳ್ತಿದ್ದಾರೆ ಹಾಯ್ ಶರೀಫ್ ಬಾಯಿ ಅಂತ ಹೇಳ್ತಿದ್ದಾರೆ. ನಮ್ಮ ಕ್ರಿಯೇಟಿವ್ ಪ್ರಣೀತ್ ಅವ್ರು ಬಂದ್ರು ಹೇ ಅಂತ ಹೇಳ್ತಿದ್ದಾರೆ. ಹಾಯ್ ಪ್ರಣೀತ ಸಿಸ್ ಬುಕ್ಕ ಮದುವೆ ಮತ್ತೆ ಗಮ್ಮತ ಚಾಪರಿಯರ ದಾದಾ ಮಲ್ತೊಂದುಲ್ಲರ್ ಎಂಚ ಉಲ್ಲರ್. ಶೇಖರಣ್ಣ ಅವರು ಲೈಕ್ ಡನ್ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕೆ ಬ್ರದರ್ ಅವರು ನುಗ್ಗೆ ಸೊಪ್ಪು ಬೋರ್ಡ್ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಶಿ ಸಿಸ್ ಅವರು ಹಾಯ್ ಸಿಕ್ಕಿ ಬ್ರೂ ಅಂತ ಹೇಳ್ತಿದ್ದಾರೆ. ನಮ್ಮ ಕ್ರಿಯೇಟಿವ್ ಅವರು ಅಂದ್ರೆ ಪ್ರಣೀತ ಸಿಸ್ಟರ್ ಸಿಕ್ಕಿ ಬ್ರೂ ಅಂತ ಹೇಳ್ತಿದ್ದಾರೆ. ಪ್ರಣೀತ ಸಿಸ್ಟರ್ ಅವರು ಗಮ್ಮತ್ ಅಂತ ಹೇಳ್ತಿದ್ದಾರೆ. ಶರೀಫ್ ಅವ್ರು ಹೇಳ್ತಿದ್ರೆ ನೀವು ಇಲ್ಲಿ ಇರಬೇಕಾಗಿಲ್ಲ ಮೇಡಮ್, ನೀವು ಅರ್ಜಿ ಹಾಕಬೇಕು ನಿಮ್ಮ ಪಟ ಅಂತ ಮಾತಾಡ್ತಿಲ್ಲ. ಆ ಸ್ಟೈಲ್ ನೋಡಿದ್ರೆ ನನಗೆ ಅನಿಸುತ್ತೆ ನಿಮ್ಮನ್ನು ರೇಡಿಯೋ ಮಿರ್ಚಿಗೆ ಜಾಯಿನ್ ಮಾಡಲಾಗುತ್ತದೆ ಅಂತ ಹೇಳ್ತಿದ್ರೆ. ಹೌದಾ ಓಕೆ ಸರಿ ನೆಕ್ಸ್ಟ್ ಟೈಮ್ ನಿಮ್ಮ ಈ ಮಾತಿನಿಂದಾದ್ರೂ ನಾನು ರೇಡಿಯೋಗೆ ಹೋಗಬಹುದು, ಗೊತ್ತಿಲ್ಲ. ಸಿಕ್ಕಿ ಬ್ರದರ್ ಅವರು ಥ್ಯಾಂಕ್ ಯು ಸೋ ಮಚ್ ಶರೀಫ್ ಅಣ್ಣ.
ಸಿಕ್ಕಿ ಬ್ರದರ್ ಅವರು ಹಾಯ್ ಶಶಿ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. GM ಅವರು ಪ್ರಣೀಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ. ಶೇಖರಣ್ಣ ಅವರು ತಮ್ ಸಿಂಬಲ್ ಕೊಟ್ಟು ಕಾಫಿನ 2 ಕಳಿಸ್ತಿದ್ದಾರೆ. 2 ಕಾಫಿನ ಯಾರಿಗೆ ಕೊಡೋದು, ತುಂಬಾ ಜನ ಇದ್ದಾರೆ. ಶೇಖರಣ್ಣ ನನ್ಗೆ ಮತ್ತೆ ನಿಮ್ಗೆಯಾ? ಸಿಕ್ಕಿ ಬ್ರದರ್ ಅವರು ಹಾಯ್ ಹಾಯ್ ನಮ್ಮ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಶಶಿ ಸಿಸ್ಟರ್ ಅವರು ಸಿಕ್ಕಿ ಬ್ರೋ ನೀವು ಬಿಸಿಯಾ ಅಂತ ಕೇಳ್ತಿದ್ದಾರೆ. ಹಾಗೆ ಸಿಕ್ಕಿ ಬ್ರೋ ಎಂತ ಹೇಳ್ತಿದ್ದಾರೆ, ನುಗ್ಗೆ ಸೊಪ್ಪು ಬೋಂಡದಲ್ಲಿ ಫುಲ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಶಿ ಸಿಸ್ಟರ್ ಅವರು ಹಾಯ್ ಪ್ರಾಣಿ ಅಂತ ಹೇಳ್ತಿದ್ದಾರೆ. ಹಾಯ್ ಹಾಯ್ ಎಂಕೆ ನನ್ ಗೊತ್ತಿಲ್ಲ ಏನ್ ಸಗೋದ್ರೆ ಹಾಯ್ ಪ್ರಾಣಿ ಹಂಸ ಇನ್ನೊಂದು ದಲ್ಲ ಬೇಜಾರ ನನ್ ಬಜ್ಜಿ ಗಮ್ಮತ್ ಮಾಡ್ತೀನಿ. ಸಿಕ್ಕಿ ಬ್ರದರ್ ಅವರು ಬಿಜಿ ಇದ್ದೀನಿ ಓ ಸಿಕ್ಕಿ ಬ್ರದರ್ ಬಿಸಿ ಇದ್ದೀರಾ? ಓಕೆ ಸರಿ. ಶಶಿ ಸಿಸ್ಟರ್ ಕೆಲಸ ಅಂತ ಹೇಳ್ತಿದ್ದಾರೆ. ನಮ್ಮ ಕ್ರಿಯೇಟಿವ್ ಪ್ರಣೀತ್ ಅವರು ಹೇ GM ಸಿಸ್ ಅಂತ ಹೇಳ್ತಿದ್ದಾರೆ. ನಮ್ಮ ಕ್ರಿಯೇಟಿವ್ ಅವರು ಹೌ ಆರ್ ಯು ಸಿಕ್ಕಿ ಬ್ರೋ ಅಂತ ಹೇಳ್ತಿದ್ದಾರೆ. ಶಶಿ ಅವರು ಹೌದಾ ಸಿಕ್ಕಿ ಬ್ರೋ ಅವರೇ ಅಂತ ಹೇಳ್ತಿದ್ದಾರೆ. ಶಶಿ ಅವರು ನಗ್ತಾ ಅನ್ವಿ ಅಂತ ಹೇಳ್ತಿದ್ದಾರೆ. ಸಿಕ್ಕಿ ಬ್ರದರ್ ಅವರು ನಾನು ಸೂಪರ್, ನಮ್ಮ ಸಿಸ್ಟರ್ ನೀವು ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ನನ್ನನ್ನು ಕೇಳಿದಾಗ ನಾನ್ ಹೇಳುವಂತ ಆನ್ಸರ್ ಇಷ್ಟೇ, ಸೂಪರ್ ಡೂಪರ್ ಆಗಿದ್ದೇನೆ ಬ್ರದರ್, ನೀವು ಸಹ ಸೂಪರ್ ಡೂಪರ್ ಆಗಿರಿ. ಹಾಗೆ ಶಶಿ ಅವರು ಹೇಳ್ತಿದ್ದಾರೆ ಪ್ರಣಿ ಒಲ್ಲರಿ ಅಂತ ಹೇಳ್ತಿದ್ದಾರೆ. ನಮ್ಮ ಕ್ರಿಯೇಟಿವ್ ಅವರು ಹೇ ಶಶಿ ಅಕ್ಕ ಅಂತ ಹೇಳ್ತಿದ್ದಾರೆ. ನಮ್ಮ ಕ್ರಿಯೇಟಿವ್ ಅವರು ಅವು ಪ್ರಾಣಿ ಹತ್ತಿ ಪ್ರಾಣಿ ಸಾರಿ ಪ್ರಾಣಿ ಹತ್ತಿ 6 ಪ್ರಾಣಿ ಮಲ್ದಾನ ಅಂತ ಹೇಳ್ತಿದ್ದಾರೆ. ಹೌದೌದು, ಎಷ್ಟೋಕೆ ಪರವಾಗಿಲ್ಲ, ಏನು ಬೇಜಾರ್ ಮಾಡ್ಕೋಬೇಡಿ ಪ್ರಾಣಿ ಸಿಸ್ಟರ್. ಮತ್ತೆ ಪುನಃ ಯಾರು ಮಾರಿದು, ಯಾರು ಪ್ರಣಿ ಓಲ್ಲರಿಯೇ ಅಂತ ಹೇಳ್ತಿದ್ದಾರೆ. ಶಶಿ ಸಿಸ್ಟರ್ ನಮ್ಮ ಕ್ರಿಯೇಟಿವ್ ಪ್ರಣೀತ್ ಅವರು ಹೇ ಶಶಕ್ಕ ಅಂತ ಹೇಳ್ತಿದ್ದಾರೆ. ನಮ್ಮ ಕ್ರಿಯೇಟಿವ್ ಅವರು ಅವು ಪ್ರಣಿ ಹತ್ತಿ ಓಕೆ ಇಟ್ಸ್ ಓಕೆ ಮಲ್ಲೆ ಜಾಂಡತ. ಶರೀಫ್ ಅವರು ಅಲ್ಲಿ ಸುಮಕ್ಕ ಲೈವ್ ಓಪನ್ ಮಾಡಿ ಮಾತನಾಡದೆ ಇಲ್ಲ, ಮೌನವಾಗಿದ್ದಾರೆ, ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳ್ತಿದ್ದಾರೆ. ಸುಮಕ್ಕ ನೀವು ಒಂಚೂರು ಮಾತಾಡಿ ಪ್ಲೀಸ್ 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 ಪ್ಲೀಸ್, ಓಕೆನಾ? ಶೇಖರಣ್ಣ ಅವರು ಆನ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಶಿ ಅವರು ಸೈಲೆಂಟ್ ಲೈವ್ ಇರಬಹುದು ಶರೀಫ್ ಬಾಯ್ ಹೇಳ್ತಿದ್ದಾರೆ. ಸಿಕೆ ಬ್ರದರ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕ್ರಿಯೇಟಿವ್ ಓಕೆ. ಪ್ರಣೀತ ಸಿಸ್ ಅವರು ಹೇಳ್ತಿದ್ದಾರೆ ಯಾನ್ ಅಜ್ಜಿಲಡುಲ್ಲ ಶಶಿಯಕ್ಕ ಅಂತ ಹೇಳ್ತಿದ್ದಾರೆ. ಸಿಕೆ ಬ್ರದರ್ ಅವರು ನುಗ್ಗೆ ಸೊಪ್ಪು ಬೋಂಡ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಶಶಿ ಅವರು ಮತ್ತೆ ಹೇಗಿದ್ದೀರಾ ಸಿಕೆ ಬ್ರೋ ಅಂತ ಕೇಳ್ತಿದ್ದಾರೆ. ಶಶಿ ಅವರು ಮಲ್ಲಿಕ ಸಿಸ್ ಉಲ್ಲರೇ ಅಂತ ಹೇಳ್ತಿದ್ದಾರೆ. ಮಲ್ಲಿಕ ಸಿಸ್ ಬತ್ತದು ಪೋದಾಂಡ್ ಮೋಸ್ಟ್ಲಿ ಆನ್ ಉಪ್ಪಡು ಗೊತ್ತಜ್ಜಿ ಬೆಲೆ ಮಲ್ತೊಂದಿಪ್ಪು ಇರತ್ತಾ. ಶೇಖರ್ ಅವರು ಆನ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಯ್ತಾ ಮೆಸೇಜ್ ಆಯ್ತಾ? ಶರೀಫ್ ಅವರು ಹೌದಾ ಶಶಿ ಅಂತ ಕೇಳ್ತಿದ್ದಾರೆ. ಮತ್ತೆ ನೋಡಿ ಇಲ್ಲಿ ಶರೀಫ್ ಬ್ಲಾಗ್ಸ್ ಇದಾರಲ್ವಾ, ಯಾರೆಲ್ಲ ಕನೆಕ್ಟ್ ಆಗ್ಲಿಲ್ಲ ಪ್ಲೀಸ್ ಅವರಿಗೆ ಕನೆಕ್ಟ್ ಆಗಿ, ಓಕೆನಾ? ಇಲ್ಲಿ ಕೆಲವೊಂದು ಚಾನೆಲ್ಗಳಿವೆ, ಸೊ ಎಲ್ರು ಸಹ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾ ಹೋಗ್ಬೇಕು. ಶೇಖರ್ ಯೂಟ್ಯೂಬ್ ಚಾನಲ್ ಇದೆ, ಅವ್ರಿಗೆ ಸಪೋರ್ಟ್ ಮಾಡಿ. ಹಾಗೆ ಸಿಕ್ಕಿ ಬ್ರದರ್ ಇದ್ದಾರೆ, ಸೊ ಅವರ ಲೈವಿಗೆ ಜಾಯಿನ್ ಆಗಿ ಸಾಕು, ಅವರದ್ದು ಮೋನೋ ಚಾನಲ್. ಹಾಗೆ ಶರೀಫ್ ವ್ಲಾಗ್ಸ್ ಇದ್ದಾರೆ, ಸೊ ಅವ್ರಿಗೆ ಸಪೋರ್ಟ್ ಮಾಡಿ. ಶಶಿ ಮಲೆನಾಡು ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿ. ನಮ್ಮ ಕ್ರಿಯೇಟಿವ್ ಇದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿ. MHKLKA ಅವರಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಹೋಗಿ, ಓಕೆನಾ? ಯಾ ನೀ ಬೂರ್ನಿ ಬಣ್ಣಿ ನೀನಿಯಾ? ಹಲೋ ಕೇಳ್ತದೆ ಈಗ? ಸಿಕೆ ಬ್ರದರ್ ಅವರು ಓಕೆ ಸಿಸ್ಟರ್ ಬಾಯ್, ಕೆಲಸ ಮುಗೀತು, ಮನೆಗೆ ಹೋಗಬೇಕು. ಸಿಕೆ ಬ್ರದರ್ ಟೇಕ್ ಕೇರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಲೈವ್ ಸಿಕೆ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಲೈವಿಗೆ ಬಂದದಕ್ಕೆ. ನಮ್ಮ ಕ್ರಿಯೇಟಿವ್ ಪ್ರಣೀತಾ ಅವರು ನಮ್ಮ ಕ್ರಿಯೇಟಿವ್ ಅವರು ಹೇಳ್ತಿದ್ದಾರೆ ಶಶಿಕ ಓಲರಿ ಇರು ಅಂತ ಹೇಳ್ತಿದ್ದಾರೆ. ಶೇಖರ್ ಅವರು ಆನ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕ್ರಿಯೇಟಿವ್ ಅವರು ಸೂಪರ್ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ನಮ್ಮ ಕ್ರಿಯೇಟಿವ್
ಬಿ ಹ್ಯಾಪಿ ಅಂತ ಹೇಳ್ತಿದ್ದಾರೆ. ಎಸ್, ಬಿ ಹ್ಯಾಪಿ ಆಗಿರ್ಬೇಕು. ಶೇಖರಣ್ಣ ಅವರು ಆನ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕ್ರಿಯೇಟಿವ್ ಅವರು ಪ್ರಣೀತಾ ಸಿಸ್ಟರ್ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು. ಶಶಿ ಸಿಸ್ಟರ್ ಕೂಡ ಸೂಪರ್ ಸಪೋರ್ಟ್. ಶೇಖರಣ್ಣ ಸೂಪರ್ ಸಪೋರ್ಟ್. ಶಶಿ ಸಿಸ್ಟರ್ ಫುಲ್ ಹ್ಯಾಂಡ್ ಎಲ್ಲ ಕಳಿಸ್ತಿದ್ದಾರೆ, ಕೈಯೆಲ್ಲ ಕಳಿಸ್ತಿದ್ದಾರೆ. ಹೇ ನಮ್ಮ ಜಗದೀಶ್ ಅಂಚನ್ ಹಾಯ್ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಹಾಯ್ ಬ್ರದರ್ ಎಂಚೋಲ್ ಇರ್ಬೇಕಾ? ಥ್ಯಾಂಕ್ ಯು ಸೋ ಮಚ್. ಅನ್ನ ಲೈವ್ಗೆ ಬರ್ತೀನಿ ಐಕು ಒಂಜಿ ತಂಗಡಿಗೆ ಲೈಕ್ ಕೊರಡು ಅಂಚನೆ ಎಂಚೋಲ್ ಇರ್ಬೇಕಾ ಚಾಮದ ಪರಿಹಾರ. ಶೇಖರ್ ಅವರು ಸೂಪರ್ 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 ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಯ್ತಾ, ಎಲ್ಲಿದ್ದಾರೆ ಮತ್ತೆ? ಲತೀಶ್ ಅಣ್ಣ ಅವರು ಇಲ್ಲ, ಎಲ್ಲ ಹೋದ್ರು? ಲತೀಶ್ ಇದ್ದೀರಾ? ಲೈವ್ ಅಲ್ಲಿ ಇದೆಯಾ ಉಲ್ಲಾರಾ? MH ಇಲ್ಲ, MH ಅವರು ಆನ್ ಅಲ್ಲಿ ಇರಬಹುದು, ಯಾಕಂದ್ರೆ ಅವ್ರು ಹೇಳಿದ್ದಾರೆ ಮೊದ್ಲೇ ನನ್ಗೆ. ನಮ್ಮ ಕ್ರಿಯೇಟಿವ್ ಅವರು ಒಡೆಗೆ ಪೋಯರು ಮಲ್ಲಿಕ ಸೀಸ್ ಶಶಿಯಕ್ಕ ಅಂತ ಹೇಳ್ತಿದ್ದಾರೆ. ಆರು ಇತ್ತೆ ಆನ್ ಇನ್ನೊಂದು ಬರ್ಬರ್ಪಿರುತ್ತೆ. ಶೇಖರಣ್ಣ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಗದೀಶ್ ಅಂಚನ್ ದಾನಿ ತಂಗಡಿ ಇರೆ ಎಂಜೋ ಉಲ್ಲರು ಅಂತ ಹೇಳ್ತಿದ್ದಾರೆ. ಬ್ರದರ್ ಯಾನ್ ಇತ್ತೆ ಓಕೆ, ಇತ್ತೆ ಒಂಚೂರು ಸೌಖ್ಯ ಉಲ್ಲೆ ಇತ್ತೆ ಲಕ್ಕದ ಕುಲ್ಲಿಯೇ ಯಾನು. ಶೇಖರ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಶಿ ಸಿಸ್ಟರ್ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶೇಖರಣ್ಣ ಅವರು ಸೂಪರ್ 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 ಅಂತ ಹೇಳಿ ಸಪೋರ್ಟ್ ಮೆಸೇಜ್ ನ ಹಾಕ್ತಾ ಇದ್ದಾರೆ. ಶಶಿ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪುನಃ ಯಾರು ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ ಆಗಿ, ಹಾಗೆ ಒಂದು ಲೈಕ್ ನ ಕೊಡಿ ಪ್ಲೀಸ್. ಓಕೆ, ಸೂಪರ್ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಶಿ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶೇಖರಣ್ಣ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಲೈವ್ಗೆ ಬರ್ತಾ ಇರಿ, ನನಗೆ ಸಪೋರ್ಟ್ ನ ಮಾಡ್ತಾ ಇರಿ. ನಿಮ್ಮ ಚಾನೆಲ್ ಇದ್ರೆ ಪ್ಲೀಸ್ ನನಗೆ ಇಲ್ಲಿ ತಿಳಿಸಿ, ನಾನು ಸಹ ನಿಮ್ಗೆ ಸಪೋರ್ಟ್ ಮಾಡ್ತೇನೆ. ನಮ್ಮ ಕ್ರಿಯೇಟಿವ್ ಪ್ರಣೀತ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಶಿ ಅವರು ಸೂಪರ್ ಸಪೋರ್ಟ್, ಹಾಗೆ ಶೇಖರಣ್ಣ ಅವರು ಸೂಪರ್ ಸಪೋರ್ಟ್ ಮೆಸೇಜ್ ತುಂಬಾ ಬರ್ತಾ ಇದೆ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಪ್ರಣೀತ ಸಿಸ್, ಶೇಖರಣ್ಣ, ಶಶಿ ಸಿಸ್ ಆನ್ ಅಲ್ಲಿ ಇದ್ದಾರೆ. ನಮ್ಮ ಪ್ರಣೀತ ಸಿಸ್ ಅವರು ಆಯ್ತು. ಥ್ಯಾಂಕ್ ಯು ಸೋ ಮಚ್. ಶಶಿ ಸಿಸ್ಟರ್ ಸೂಪರ್ ಸಪೋರ್ಟ್, ಶೇಖರಣ್ಣ ಸೂಪರ್ ಸಪೋರ್ಟ್, ಹಾಗೆ ಪ್ರಣೀತ ಸಿಸ್ಟರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಜೀತಣ್ಣ ಮಾತ್ರ ಮಿಸ್ಸಿಂಗ್ ಇವತ್ತು. ಜೀತಣ್ಣ ಪ್ಲೀಸ್ ನನ್ನ ಲೈವಿಗೆ ಬರಬೇಕು ನೀವು. ಸೊ ಬೇಗ ಬನ್ನಿ ನನ್ನ ಲೈವಿಗೆ. ಈ ನಿಮ್ಮ ತಂಗಿ ಕಾಯ್ತಾ ಇದ್ದಾಳೆ. ಶೇಖರಣ್ಣ ಅವರು ಆನ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಶಿ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಶಶಿ ಸಿಸ್ ಓಕೆನಾ, ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಶೇಖರಣ್ಣ ಅವರು ಆನ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಶೇಖರಣ್ಣ ಬೋಕಾ ಒಣಸ್ ಮಲ್ತಾರ. ಶಶಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಎಲ್ಲರೂ ಸಹ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ವಿಶೇಷಗಳು ಹೇಗಿದ್ದೀರಾ ಎಲ್ರು ಸಹ? ಲೈಫ್ ಎಲ್ಲ ಹೇಗಿದೆ? ಜಿಂಗಲ್ ಅಲ್ಲವಾ? ಶಶಿ ಸಿಸ್ಟರ್ ಪಣದಲ್ಲಿ ಶಶಿ ಪಲ್ಲೆ ಯಾವ ಅನ್ವಿ ಅಂತ ಹೇಳ್ತಾರೆ. ಪಾಪ ಇಂಕಲ್ನ ಶಶಿ ಪಣ್ಣೆ ಇಂಕೇನೆ ಗೊತ್ತಿನ ರೆಸ್ಪೆಕ್ಟ್ ಬೋರ್ಡ್ ಇರೆಗ್ ಪಾಪ ಇರ್ ಮಲ್ಲಾರಿ ಎಂಕಲ್ ಇರ್ದು. ಶಶಿ ಸಿಸ್ಟರ್ ಯೋತ್ತು ಸಪೋರ್ಟ್ ಮೆಸೇಜ್ ಅಲ್ಲಿ ಇದ್ದಾರೆ ಫುಲ್. ಶಶಿ ಸಿಸ್ಟರಿಗೆ ಮಸ್ತ್ ಥ್ಯಾಂಕ್ಸ್. ಶಶಿ ಮಲೆನಾಡು ಅವರಿಗೆ ತುಂಬಾ ಥ್ಯಾಂಕ್ಸ್ ಓಕೆನಾ. ಹಾಗೆ ಶೇಖರಣ್ಣ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಇಬ್ಬರು ಸಹ. ಕಾಂಪಿಟೇಷನ್ ಇದೆ ಅವರದ್ದು ಇಬ್ಬರದ್ದು ಸಹ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಶಶಿ ಅವರು ಹೇಳ್ತಿದ್ದಾರೆ ಮಲ್ಲೆಜಿ ಅನ್ವಿ ಶಶಿ ಪಲ್ಲೆ ಅಂತ ಹೇಳ್ತಿದ್ದಾರೆ. ಮಲ್ಲೆಜಿಮಾ ಇಪ್ಪಡು. ಶೇಖರಣ್ಣ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಶಶಿ ಸಿಸ್ಟರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಶೇಖರಣ್ಣ ಅವರು ಆನ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬೇರೆಯವರೆಲ್ಲ ಯಾಕೆ ಹೈಡಲ್ ಇದ್ದು ನೋಡ್ತಾ ಇದ್ದೀರಾ ನನ್ನನ್ನು? ಪ್ಲೀಸ್ ಒಂದು ಲೈಕ್ ನ ಮಾಡ್ಬೇಕು, ಹಾಗೆ ಮಾತಾಡ್ತಾ ಹೋಗಿ. ನನ್ಗೆ ತುಂಬಾ ಖುಷಿ ಆಗ್ತದೆ. ಇವತ್ತು ನಿಮ್ಮ ಜೊತೆ ಮಾತಾಡ್ಬೇಕು ಅಂತಾನೆ ನಾನು ಎದ್ದು ಕುತ್ಕೊಂಡಿದ್ದೇನೆ ಇವತ್ತು. ಮಾತಾಡಿ ಬೇಗ. ನಿಮ್ಮ ಕೆಲವೊಂದು ಸಮಾಧಾನದ ಮಾತು ಉಂಟಲ್ಲ, ನನ್ನನ್ನು ಫುಲ್ ಎನ್ಕರೇಜ್ ಆಗುತ್ತೆ ನನ್ಗೆ. ಶೇಖರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ಶಶಿ ಸಿಸ್ಟರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶೇಖರಣ್ಣ ಅವರು ಸೂಪರ್ ಸಪೋರ್ಟ್. ಹೇ ದೇವ್ರೇ ಅಂತ ಹೇಳಿ ನಮ್ಮ ಉದಯಣ್ಣ ಬಂದ್ರು. ಉದಯಣ್ಣ ಹ್ಯಾಪಿ ಬರ್ತ್ಡೇ ಗೊರಕೆ ಉದಯಣ್ಣ. ಶೇಖರಣ್ಣ ಅವರು ಆನ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಶಿ ಸಿಸ್ಟರ್ ಅವರು ನಮ್ಮ ಸಪೋರ್ಟ್ ಮೆಸೇಜ್ ಅಲ್ಲಿ ಅವರಿಗೆ ಬರೋದಕ್ಕೆ ಸ್ಪೇಸ್ ಇಲ್ಲ ಅಂತ ಹೇಳ್ತಿದ್ರೆ. ಹೌದೌದು, ಯಾರಿಗೂ ಕೂಡ ಬರ್ಲಿಕ್ಕೆ ಆಗ್ತಾ ಇಲ್ಲ. ಶೇಖರ್ ಅವರು ಆನ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರು? ಶಶಿ ಸಿಸ್ಟರ್ ಸೂಪರ್ ಸಪೋರ್ಟ್. ಶೇಖರಣ್ಣ ಆನ್ ಸಪೋರ್ಟ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ಸ್ ಅ ಲಾಟ್. ಮ್ಯೂಟ್ ಅಂತ ಹೇಳ್ತಿದ್ರಿ ಉದಯಣ್ಣ. ಮ್ಯೂಟ್ ಮಲ್ತದಿ ನೀವು ಒಂಚೂರು ಅವು ಅಂಜಿ ಇಂಜಿ ನಾಯಿ ಪಿರು ಬಲ್ತುಂಡು ಅವಿಂಗಿರ್ತೊಲ್ಲೆ ಯಾನ ಅವು ಪಿರೋ ಇಲ್ಲದಕ್ಕಲ್ಲ ನಾಯಿ. ಉದಯಣ್ಣ ಅವರು ಮ್ಯೂಟ್ ಅಂತ ಹೇಳ್ತಿದ್ರೆ. ಮ್ಯೂಟ್ ಇಜ್ಜಿ ದೆತ್ತೆ ಉದಯಣ್ಣ ಗೊರಕೆ ಉದಯಣ್ಣ ಬೊಕ್ಕ ಎನ್ಸೊಲ್ಲರು. ಶೇಖರಣ್ಣ ಅವರು ಸೂಪರ್ ಸಪೋರ್ಟ್. ಶಶಿ ಸಿಸ್ಟರ್ ಸಪೋರ್ಟ್. ಹೇ ಗುಂಡು ಗುಂಡು ಗೋಪಿ ಅವ್ರು ಬಂದ್ರು. ಮೇರಾ ಬ್ರದರ್ ಸಾರಿ ಮೇರಾ ಭಯ್ಯ ಆಯೇಗಾ. ಗುಡ್ಡು ಗುಡ್ಡು ಶಶಿ ಮ್ಯಾಮ್ ಅಂತ ಹೇಳ್ತಿದ್ದಾರೆ. ಶಶಿ ಅವರು ಸೂಪರ್ ಸಪೋರ್ಟ್. ಗುಡ್ಡು ಅವರು ಬ್ಲೂ ಇದೆಯಾ ನಮ್ಗೆ ಅಂತ ಹೇಳ್ತಿದ್ರೆ. ಕೊಡುವ ಗುಡ್ಡು ಕೊಡುವ. ಶಶಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶಶಿ ಅವರು ಗೋಪಿ ಹಾಯ್ ಅಂತ ಹೇಳ್ತಿದ್ದಾರೆ. ಬ್ಲೂ ಅಂತ ಹೇಳ್ತಾರೆ. ಬ್ಲೂ ಕೊಟ್ಟಿದ್ದೇನೆ ಗುಡ್ಡು ನಿಮ್ಗೆ. ಶಶಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ಸ್ ಅ ಲಾಟ್. ಹಾಗೆ ಗುಡ್ಡು ಅವರು ಗೋಪಿ ಹೆಲೋ ಅಂತ ಹೇಳ್ತಾರೆ. ಗುಡ್ಡು ಗೋಪಿ ಅವರು ಗೋಪಿ ಕರೀಲ ಗುಡ್ಡು ಕರೀಲ ಗೊತ್ತಾಗ್ತಾ ಇಲ್ಲ. ಗೋಪಿ ಅಂತ ಹೇಳಿ ಕರೀಲ. ಶಶಿ ಸಿಸ್ಟರ್ ಸೂಪರ್ ಸಪೋರ್ಟ್. ಎಂತ ಕಾಪಿ ಪೇಸ್ಟ್ ಮಾಡ್ತೀರಾ ಅಂತ ಗೊತ್ತಾಗಲ್ಲ. ಹೇ ಯುಕೆ ಸ್ಟ್ರಾಂಗ್ ಸುದೀಪ್ ದಾದಾ ಅವರು ಬಂದ್ರು. ಹಾಯ್ ಸುದೀಪ್ ಅಣ್ಣ, ಹೇಗಿದ್ದೀರಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಹಾಗೆ ಒಂದು ಖುಷಿಯಿಂದ ಲೈಕ್ ನ ಕೊಡಿ. ಹೇಗಿದ್ದೀರಾ? ಫುಲ್ ಸಪೋರ್ಟ್ ಅಲ್ಲಿ ಇದ್ದಾರೆ ನಮ್ಮ ಯುಕೆ ಅವರು. ಥ್ಯಾಂಕ್ ಯು ಸೋ ಮಚ್. ಶಶಿ ಸಿಸ್ಟರ್ ಥ್ಯಾಂಕ್ಸ್ ಅ ಲಾಟ್. ಯುಕೆ ಅವರು ನೈಸ್ ಯು ಅಂತ ಹೇಳ್ತಾರೆ. ನಾವು ಸೂಪರ್ ಡೂಪರ್ ಆಗಿದ್ದೇವೆ ಯುಕೆ ಅವರೇ. ಥ್ಯಾಂಕ್ ಯು ನನ್ನ ಲೈವ್ಗೆ ಬಂದದಕ್ಕೆ. ಶಶಿ ಸಿಸ್ಟರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಫುಲ್ ಡಾನ್ಸ್ ಅಲ್ಲಿ ಇದ್ದಾರೆ ಯುಕೆ ಅವರು. ಹರೇ ದೇವ, ಯಾಕೆ ಫುಲ್ ಡ್ಯಾನ್ಸ್ ಮಾಡ್ತೀರಾ? ಶಶಿ ಅವರು ಓಕೆ ಬಾಯ್ ಅನ್ವಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈದ್ ಪೂರ್ತಿ ಸಪೋರ್ಟ್ ಮಾಡ್ತಾರತ್ತ. ಥ್ಯಾಂಕ್ಸ್ ಅಲಾಟ್. ಹಾಗೆ ಯುಕೆ ಅವರು ಹೋ ಅಂತ ಹೇಳ್ತಿದ್ದಾರೆ. ಶಶಿ ಅವರು ಸೂಪರ್ ಸಪೋರ್ಟ್. ಶಶಿ ಸಿಸ್ಟರ್ ಸೂಪರ್ ಸಪೋರ್ಟ್. ಶೇಖರಣ್ಣ ಸಹ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಆನ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಆನ್ ಸಪೋರ್ಟ್. ಮತ್ತೆ ಬೇರೆ ಏನಾದ್ರು ಮಾತಾಡಿ ಪ್ಲೀಸ್. ಸಪೋರ್ಟ್ ಮೆಸೇಜ್ ಓದಿ ಸಾಕಾಯ್ತು ನನಗೆ. ನಿಮ್ಮ ಮೋಕೆ ಎಷ್ಟು ಉಂಟಂತ ಹೇಳಿ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಓಕೆನಾ? ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಶೇಖರಣ್ಣ. ಥ್ಯಾಂಕ್ಸ್ ಅ ಲಾಟ್. ಓಕೆನಾ? ಆನ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಒಂದು ನೋಡಿ ಮಾರೆ, ಇಲ್ಲಿ ಒಂದು ನೋಡಿ. ಇದರ ಮರಿ ಇನ್ನೊಂದು ಇದೆ ಆಚೆ. ಸೊ ಹಾಗಾಗಿ ಇಷ್ಟು ನೋಡಿ ನೀವು. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ನಮ್ಮ ಉದಯಣ್ಣ ಅವರು. ಪೊಣ್ಣೆ ಅಂತ ಹೇಳ್ತಿದ್ದಾರೆ. ಪಲ್ಲೆ ಉದಯಣ್ಣ ಪಲ್ಲೆ ಬೊಕ್ಕ ಏನ ಮರೊಂದು ಗೂ ಸೌಂಡ್ ಆಪುಂಡು. ಪೋಡಿಗೆ ಹಾಕೊಂಡು ಮಾರೆ ಎಂಕ್ ಗೂ ಸೌಂಡ್ ಅವನ ಪೋಡಿಗೆ ಹಾಪುಂಡು. GM ಸಿಸ್ಟರ್ ಅವರು ಬಂದ್ರು. ಯುಕೆ ಅವರೇ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮುಂದೇನ ಮರೆ ಕಲ್ಕುನು ಗೂ ಬಂದು. ಯಾರೆಲ್ಲ ಕನೆಕ್ಟ್ ಆಗ್ಲಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ. ಒಬ್ರಿಗೊಬ್ರು ಕನೆಕ್ಟ್ ಆಗ್ತಾ ಹೋಗಿ. ಓಕೆನಾ?
ಯತೀಶ್ ಅವರು ಹಾಯ್ ಅಂತ ಹೇಳ್ತಿದ್ರೆ, ಹಾಯ್ ಯತೀಶ್ ಬ್ರದರ್ ಬೊಕ ಒಲ್ಪೋತಾರ್ ಮಾರ್ರೆ, ಓಲ್ಪೋಯರ್ ತೋಜರೆಗೆ ಇಜ್ಜಾರು. ಥ್ಯಾಂಕ್ ಯು ಸೋ ಮಚ್ ಅನ್ನ ಲೈವ್ಗೆ ಬತ್ತಿನ ಏನ್ಸ ಉಲ್ಲರ್ ಯತೀಶ್, ಏನ್ಸ ಉಲ್ಲರ್ ಬೊಕ ಸಮಾಚಾರಗಳು ಅಂದಾದ ಚೀ ಬಣ್ಪುಣತ ಚೀ ಬಣ್ಪುಣ್ದಾದ ಮಾರೆ ಒಂದು. ಗುಡ್ಡು ಗೋಪಿ ಅವರು ಹಾಯ್ ಅಂತ ಹೇಳ್ತಿದ್ರೆ, ಹಾಯ್ ಗುಡ್ಡು ಗೋಪಿ ಅವರೇ. ಯತೀಶ್ ಅವರು ಯಾನ್ ಇತ್ತೆ ಬತ್ತಿನ ಇಲ್ಲಗ್ ಅಂತ ಹೇಳ್ತಿದ್ದಾರೆ, ಹೌದಾ ಅಂದೆ ಮಾ ಬೇಲೆ ಇತ್ತುಂಡು ಅಂದೆ. ಓಕೆ ಸರಿ ಸರಿ ಥ್ಯಾಂಕ್ಸ್. ಇಟ್ಕೊಡ್ತಾಂಡಲ್ಲ ಬತ್ತರತ್ತೆ ನನ್ನ ಟೂವರೆಗ್. ನನ್ಗೆ ಹೇಗೆ ಡ್ರೆಸ್ ಬಂತು ಬ್ಲೂ, ನಾನು ಕೊಟ್ಟಿದ್ದು ದಣ್ಣ ನಿಮ್ಗೆ ಬೇಲೆ ಇತ್ತುಂಡು ಅಂದೆ. ಸರಿಮಾ ಸರಿ, ಬೇಲೆ ಇಂಪಾರ್ಟೆಂಟ್ ಅನ್ನ ಲೈವ್ ಯಪ್ಪ ಆಗಲೊಪ್ಪುಂಡು ಓಕೆನಾ. ಮೊಬೈಲ್ ಕ್ಯಾಮ್ ಸಮೇತ ದಾದನ ಗೊತ್ತಾ ಒಂದಿಜ್ಜಿ. ಯಾನ್ ಹುಷಾರುಲ್ಲೆ ಅಂತ ಹೇಳ್ತಿದ್ದಾರೆ ಯತೀಶ್ ಅವರು, ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸುಂದರಣ್ಣ ಅವ್ರು ಬಂದ್ರು, ಹಾಯ್ ಅನು ತಂಗಿ ಅಂತ ಹೇಳ್ತಿದ್ದಾರೆ. ಸುಂದರಣ್ಣ ರನ್ನರ್ ಸುಂದರಣ್ಣ ಅವ್ರು ಬಂದ್ರು, ಥ್ಯಾಂಕ್ ಯು ಸೋ ಮಚ್ ಅನ್ನ ಲೈವ್ ಬತ್ತಿನಕ್. ಎಂಚ ಉಲ್ಲರ್ ಸುಂದರಣ್ಣ ಬೊಕ್ಕ ಸಮಾಚಾರ ಮತ್ತ ಎಂಚ ಉಲ್ಲರ್ ಕುಡ್ಲಾ. ಯತೀಶ್ ಅವ್ರು ಹೇಳ್ತಿದ್ರೆ, ಈರೆ ಎಂಚ ಉಲ್ಲರ್ ನಾರ್ಮಲಿ ಒಂಚೂರ್ ಫೈನ್ ಉಲ್ಲ ಇನಿ ಪಂಡ್ರೆಗಿಜ್ಜಿ ಅಂತ. ಗುಡ್ಡು ಅವ್ರು ಹೇಳ್ತಿದ್ದಾರೆ, ಆಪು ಕಹಾ ಸೆ ಹೋ ಸಿಸ್ ಅಂತ ಹೇಳ್ತಿದ್ದಾರೆ. ಮೇ ಟೆಂಪಲ್ ಸೆ ಹೋ ಎಂಕ್ ಬೊಕ್ಕ ಜಾಸ್ತಿ ಅವ್ರು ಹಿಂದಿ. ಅಕ್ಷಯ್ ಕುಮಾರ್ ಅವರು ಹೇಳ್ತಿದ್ದಾರೆ, ಮೊದಲು ಹೊಸ ನಂಗಡಿ ಸಾರಿ ಹೊಸ ಅಂಗಡಿಯ ಇದ್ರು ಕೇಶವ ಮೇಸ್ಟ್ರು, ಈಗ ಸುರಬ್ಲೆ ಇದ್ದಾರೆ. ಅಭಿಲಾಷ್ ಅವರ ಮಗನಿಗೆ ಉಪನಯನ. ಅಯ್ಯೋ ದೇವ್ರೆ ಅಕ್ಷಣ್ಣ, ದಿನಾಲು ಉಪನಯನ ಮದುವೆ ಎಲ್ಲ ಇಟ್ಕೊಂಡ್ ಬರ್ತಿರಲ್ಲ, ಎಂತ ಮಾರೆ ಭಯಂಕರ ಊಟ ಮಾಡುದಲ್ಲ ನೀವು. ನೋಡಿ ಅಭಿಲಾಷ್ ಅವ್ರೆ, ಕಂಗ್ರ್ಯಾಚುಲೇಷನ್, ಉಪನಯನವನ್ನು ಆಚರಿಸ್ತಾ ಇದ್ದೀರಲ್ವಾ, ಅರ್ಧ ಮದುವೆ ಆಗ್ತದೆ ನಿಮ್ಗೆ ಅಲ್ವಾ. ಯತೀಶ್ ಅವರು ಹೇಳ್ತಿದ್ದಾರೆ, ಇರೇನು ಫಾಲೋ ಮಂತ್ ಇನ್ಸ್ಟಾಗ್ರಾಮ್ ಅಂತ ಹೇಳ್ತಿದ್ದಾರೆ. ಯತೀಶ್ ಓಕೆ ಮಾ ಸರಿ ಸರಿ ಅಂತೂಪ ಓಕೆನಾ. ರಿಟರ್ನ್ ಆದಿಪ್ಪ ಯಾನ್ ಗೊತ್ತು ಜಿ ತುಕ. ಗುಡ್ಡು ಗೋಪಿ ಅವರು ನೀರಲ್ಲಿ ತೊಳಿರಿ ಮೊಬೈಲ್ ಅಂತ ಹೇಳ್ತಿದ್ದಾರೆ. ಮೊಬೈಲ್ ಕ್ಲಿಯರ್ ಇದ್ದೆ ನೋಡಿ, ಕ್ಲಿಯರ್ ಇದ್ದೆ, ನಾನ್ ಆಚೀಚೆ ಹೋಗ್ತೇನಲ್ಲ ಅವಾಗ ಅದು ಬ್ಲರ್ ಬ್ಲರ್ ಆಗ್ತಾ ಇರ್ತದೆ. ದೇವಸ್ಥಾನದಲ್ಲೇ ಇದ್ದೇನೆ, ನಮ್ದು ದೇವಸ್ಥಾನ. ಹಾಗೆ ಗುಡ್ಡು ನೀರಲ್ಲಿ ಓಕೆ ಓಕೆ. ಸುಂದರಣ್ಣ ಅವರು ಯಾನು ಹುಷಾರುಲ್ಲ ಮೆಗ್ದಿ ಈರ ಎನ್ಸ ಉಲ್ಲರ್ ಪಳ್ಳೆ ಅಂತ ಹೇಳ್ತಿದ್ದಾರೆ. ಸುಂದರಣ್ಣ ಇನಿ ಮಾತ್ರ ಯಾನ್ ಲಕ್ಕದುಂತೆ ಇನಿ ಒಂಚೂರು ಫುಲ್ ಬಂಡ್ರೆಗಿಜ್ಜಿ ಒಂತೆ ನನಲ ಒಂಜಿನ 2-3 ದಿನ ರೆಸ್ಟ್ ಬೋರ್ಡ್ ಎಂಕ್ ಅನ್ಸ ಬೊಕಯಾನು ಆರಾಮಪ್ಪ. ಅಕ್ಷಯಣ್ಣವರು ಯತೀಶ್ ಬ್ರದರ್ಗೆ ಗೊತ್ತಿರ್ಬೋದು ಅಲ್ವಾ ಅಂತ ಹೇಳ್ತಿದ್ದಾರೆ. ಯತೀಶ್ ಅಣ್ಣ ಅಂದೆ ಗೊತ್ತುಂಡ ಇರೇಗ ಉಪನಯನ ಇರೇಗುಂಡು. ಉಪನಯನ ಉಂಡುಗೆ ಇರೇಗ ಗೊತ್ತುಜ್ಜಿ ಅಂತ ಹೇಳ್ತಿದ್ದಾರೆ. ಅಕ್ಷಯ್ ಕುಮಾರ್ ಗೊತ್ತುಜ್ಜಿಗೆ ಅಕ್ಲೆಗ. ಯತೀಶ್ ಅವ್ರು ಹೇಳ್ತಾರೆ ಗೊತ್ತಜ್ಜಿಯೇ ಅಂತ ಹೇಳ್ತಿದ್ರೆ. ಗುಡ್ಡು ಅವರು ಬಿಸಿ ನೀರಿಗೆ ಉಪ್ಪು ಮತ್ತೆ ಡಿಟರ್ಜೆಂಟ್ ಹಾಕಿ ರಾತ್ರಿ ಮುಳುಗಿಸಿ ಇಡಿ. ಗುಡ್ಡು ನಿಮ್ದು ಹೊಸ ಮೊಬೈಲ್ ತಕೊಂಡಿದ್ದೀರಲ್ಲ, ನೀವು ಅದನ್ನ ಹಾಗೆ ಮಾಡಿ ಆಯ್ತಾ, ಹಾಗೆ ಮಾಡಿ ನೀವು. ನಿಮ್ಮ ಮೊಬೈಲ್ ಹೊಸ ಮೊಬೈಲ್ ಉಂಟಲ್ಲ, ಸೊ ಹೊಸ ಮೊಬೈಲ್ಗೆ ಹಾಗೆ ಮಾಡಿ ನೀವು ಗುಡ್ಡು ಅವರೇ. ಅಕ್ಷಯ್ ಅವರು ಓಕೆ ಓಕೆ ಅರೆ ಗೊತ್ತುಜಿಗೆ ಗುಡ್ಡು ಅಕ್ಷಯ್ ಕುಮಾರ್ ಅವರು ಹೌದು ಸಿಸ್ಟರ್ಗೆ ಧನ್ಯವಾದ ಅಂತ ಹೇಳ್ತಿದ್ದಾರೆ. ಓಕೆ ಅಮ್ಮ ಸರಿ ಸರಿ ಸರಿ. ಸುಂದರಣ್ಣ ಅವ್ರು ಹೇಳ್ತಿದ್ರೆ ಓಕೆ ಓಕೆ ದೇವರೇ ರೆಸ್ಟ್ ಮಲ್ಪಲೆ ಎಂಕ್ ದೇವೇರ್ ಕೊರ್ತನ ಒಂಜಿ ಮುದ್ದು ಮೆಗ್ದಿ ಆತ ಇರು ಅಂತ ಹೇಳ್ತಿದ್ರೆ. ಅಯ್ಯೋ ಅಣ್ಣ ಸುಂದರಣ್ಣ ಥ್ಯಾಂಕ್ ಯು ಸೋ ಮಚ್. ಎಂಕ್ ಸಪೋರ್ಟ್ ಇಂಚನೆ ಮಲ್ತೊಂದಿಪ್ಪಲೆ ಸುಂದರಣ್ಣನಿಗೆ ಜೈ ಜೈ ಜೈ. ಸುಂದರಣ್ಣ ಸುಂದರಣ್ಣ ಹ್ಯಾಪಿ ಬರ್ತ್ಡೇ.
GM ಸಿಸ್ಟರ್ ಗುಡ್ಡು ಗೋಪಿ ಹಾಯ್ ಅಂತ ಹೇಳ್ತಿದ್ದಾರೆ. GM ಸಿಸ್ಟರ್ ಗುಡ್ಡು ಗೋಪಿ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಗುಡ್ಡು ಗೋಪಿ ಅವರೇ GM ಸಿಸ್ಟರ್ಗೆ ಕನೆಕ್ಟ್ ಆಲೆ ಓಕೆನಾ. ಯತೀಶ್ ಅವರು ಹೇಳ್ತಿದ್ದಾರೆ ಈ ಟೆಂಪಲ್ಡ್ ದಾದ ಮಲ್ಪುನು ನಮ್ಮ ಇಲ್ಲದನಯೇ. ಗುಡ್ಡು ಗೋಪಿ ಅವರು ಹಾಯ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಿಸ್ಟರ್. ಅದು GM ಸಿಸ್ಟರ್ ಮಲ್ಲಿಕಾ ಮಲ್ಲಿಕಾ ಅವರು. ಸುಂದರಣ್ಣವರು ಓವರ್ ಹ್ಯಾಂಡ್ ಅಥವಾ ಸುಂದರಣ್ಣ ಅವು ತಮಾಷೆ ಸುಂದರಣ್ಣ. ಅಯ್ಯೋ ದೇವರೇ ಮಂಡಿ ಪಾಡಚ್ಚಿ ಪ್ಲೀಸ್. ಯತೀಶ್ ಅಣ್ಣವರು ಅಂದೆ ಅಂತ ಹೇಳ್ತಿದ್ರೆ. ಯತೀಶ್ ಅಣ್ಣವರು ಓ ದೇವನ ಟೆಂಪಲ್ ಅಂತ ಹೇಳ್ತಿದ್ದಾರೆ. ನಮ್ಮದು ಎಂಕಲ್ನ ಜುಮಾದಿ ಪಂಜುರ್ಲಿ ದೇವನ ಟೆಂಪಲ್ ಅಂಡ್ ಜುಮಾದಿ ಇಲ್ಲಡು ಉಳ್ಳೇರು. ಸೊ ನಮ್ಮ ಪಂಜುರ್ಲಿ ಬೇತೆ ಕಡೆ ಉಳ್ಳೇರು. ಸೊ ಅರೇನು ಪತ್ತೊಂದು ಬರಡು ಪಂದು ಉಂಡು ಗೊತ್ತುಜಿ ದೇವರಿ ಅಪ್ಪಗ ಬರ್ಪೇರು ಅಪ್ಪಗ ನಮ್ಮ ಲೆತ್ತೊಂದು ಬರ್ಪ ಗುಡ್ಡು. ಓಕೆ ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಮಾರ್ನಿಂಗ್ ಅತ್ತವು GM ಸಿಸ್ಟರ್ ಮಲ್ಲಿಕಾ ಸಿಸ್ತವು. ಯತೀಶ್ ಅವರು ಹೋ ಅಂದೆ ಅಂತ ಹೇಳ್ತಿದ್ದಾರೆ. ಅಂದಂದು ತೂಪರ ತಡಿಲಿ ಉಂತಲೆ ತೋಜವೆ. ಯತೀಶ್ ಅವರು ಅಂದೆ ಪಣದಲ್ಲಿ ಕೈ ಮುಗಿಯೊಂದಿಲ್ಲೇರು. ಓಕೆ ಯತೀಶ್. GM ಅವರು ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಲತೀಶ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲತೀಶ್ ಅವರು ಸಪೋರ್ಟ್ ಮೆಸೇಜ್ ನ ಹಾಕ್ತಿದ್ದಾರೆ. ಸುಂದರಣ್ಣ ಅವರು ಇನಿ ಉಡುಪಿಡ್ ಲೈನ್ ಇತ್ತ ಡ್ಯೂಟಿಡ್ ಅಂದೆ ಉಡುಪಿ ಲೈನ್ ಡ್ಯೂಟಿಡ್ ಇತ್ತಾರ. ಓಕೆ ಅಮ್ಮ ಸರಿ. ಯತೀಶ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಯತೀಶ್ ಅವರು ಸೂಪರ್ ಸಪೋರ್ಟು. ಸಾರಿ ಯತೀಶ್ ಅವರು ಮಧ್ಯಮ ಬತ್ತರು ಅಂತ ಹೇಳ್ತಿದ್ದಾರೆ. ಲತೀಶ್ ಅವರು ದೂರ ಪೋಪರ್ ಈರು ಅಂತ ಹೇಳ್ತಿದ್ದಾರೆ. ದೂರಲ್ಲ ಇಜ್ಜಿ ನಮ್ಮನ ದೇವಸ್ಥಾನ ತೋಜೈನ್ ಮಾತ್ರೆಗ್ಲ. ಸುಂದರಣ್ಣವರು ಹಾಯ್ GM ಅಂತ ಹೇಳ್ತಿದ್ದಾರೆ. ಲತೀಶ್ ಅವರು ಒಂದುಲೆ ಒಂಜಿ ಕಡೆಟ್ ಅಂತ ಹೇಳ್ತಿದ್ದಾರೆ. ಇತ್ತೆ ಉಂತಿಯದುಲೆ GM ಅವರು ಸುಂದರ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ಗುಡ್ಡು ಗೋಪಿ ಅವರು ಗುಡ್ ಮಾರ್ನಿಂಗ್ ಸಿಸ್ಟರ್ ಕನೆಕ್ಟ್ ಆದೆ ರಿಟರ್ನ್ ಬೇಡ ಫುಲ್ ವಿಡಿಯೋ ನೋಡಿದೀನಿ ಅಂತ ಹೇಳ್ತಿದ್ರೆ. GM ಸಿಸ್ಟರ್ ಕಂಗ್ರ್ಯಾಚುಲೇಷನ್. ಸುಂದರ್ ಬ್ರೋ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ರೆ. ಸುಂದರ್ ಬ್ರದರ್ ಗುಡ್ಡು ಗತ್ತ ಸಾರಿ GM ಸಿಸ್ಟರ್ ಕನೆಕ್ಟ್ ಆಲೆ ಬಟ್ ಅವ್ರನ್ನ ಸಪೋರ್ಟ್ ಐಡಿ ತೋಜುಂಡಿಗೆ GM ಸಿಸ್ಟರ್. ಲತೀಶ್ ಅವರು ಹೇಳ್ತಿದ್ರೆ ಕನೆಕ್ಟ್ ಆಲೆ ನ್ಯೂ ಮೆಂಬರ್ಸ್ ನೋಡಿ. ಇಲ್ಲಿ ಕೆಲವೊಂದು ಚಾನೆಲ್ಗಳಿವೆ, ದಯವಿಟ್ಟು ಅವರಿಗೆ ಕನೆಕ್ಟ್ ಆಗಬಹುದು ನೀವು. GM ದುಬೈ ಅವರಿದ್ದಾರೆ, ಲತೀಶ್ ಕುಮಾರ್ ಇದ್ದಾರೆ, ಹಾಗೆ ಉದಯ್ ನಂದು ಏನ್ ಗೊತ್ತಾ ಲೈವ್ ಮಾತ್ರ ಇರುತ್ತೆ. ಸೊ ಅವರ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೇಕು ನೀವು ಓಕೆನಾ. ಉದಯ್ ಪೂಜಾರಿ ಅಂತ ಇದೆಯಲ್ವಾ, ಸೊ ಆ ಐಡಿ ಕೂಡ ನೀವು ಸಪೋರ್ಟ್ ನ ಮಾಡಿ ಓಕೆನಾ. ಸುಂದರಣ್ಣ ಅವರದೆಲ್ಲ ಚಾನಲ್ ಇಲ್ಲ ಬಟ್ ಅವರು ಸಪೋರ್ಟ್ ಮಾಡ್ತಾರೆ ಪಾಪ. ಲತೀಶ್ ಅವರು ಕನೆಕ್ಟ್ ಅಲ್ಲಿ ನ್ಯೂ ಮೆಂಬರ್ಸ್ ಅಂತ ಹೇಳ್ತಿದ್ದಾರೆ. GM ಅವರು ಓಕೆ ಗುಡ್ಡು ಗೋಪಿ ಅವರೇ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಅಕ್ಷಯ್ ಕುಮಾರ್ ಅವರು ದೇವಸ್ಥಾನ
ವಿಡಿಯೋವಾ ಅಂತ ಹೇಳ್ತಿದ್ದಾರೆ. ದೇವಸ್ಥಾನದ್ದು ವಿಡಿಯೋ ಅಲ್ಲ, ಹಾಗೆ ಸುಮ್ಮನೆ ನಿಮ್ಗೆ ತೋರಿಸಿದ್ದು ದೇವಸ್ಥಾನ. ಎನ್ನ ಪುಚ್ಚ ಬತ್ತನ್ ಮಾರೆ ಕಾಲೆಗು ದಾದ ಪುಚ್ಚನೆ ದಾದ ದೇವಸ್ಥಾನ ಅವರು ಸಾರಿ ಜಿ ಎಂ ಸಿಸ್ಟರ್ ಅಕ್ಷಯ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ಜಿ ಎಂ ಅವರು ಅಕ್ಷಯ್ ಬ್ರೋ ಕನೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಜಿ ಎಂ ಸಿಸ್ಟರ್ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚಿಂಟು ಪೋಲೆ ಮಾಡಿಗ ದಾನಿ ನೀ ಮರ್ಲು ಕಟ್ಟುನು. ಅಕ್ಷಯ್ ಕುಮಾರ್ ಅವರು ಹಾಯ್ ಸಿಸ್ ಅಂತ ಹೇಳ್ತಿದ್ದಾರೆ. ಪೋಲೆಡೆಗ್ ದಾದಾ ದಾದೆ ದಾದ ಬೋಡ್ನಿಕ್ ಫುಲ್ ಚಳಿ ಅನ್ವಿ ಅಂತ ಹೇಳ್ತಿದ್ದಾರೆ. ದಾಯಿಗೆ ಅಕ್ಷಯ್ ಅವರು ಹಾಯ್ ಹಾ ಅಂತ ಹೇಳ್ತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಲತೀಶ್ ಅವರು ಇರೇಗ -3 ಡಿಗ್ರಿ ಒಪ್ಪೋ ಕೊಂಕಣಿ ಬರ್ಪುಂಡ ಇರೆಗ್ ಅವು ಗಮ್ಮತ್ತದ ಕೊಂಕಣಿ ಬರ್ಪುಣ ಎಂಕ್ ಜಾಸ್ತಿ ಬರ್ಪುಜಿ ಪೊಕ್ಕಡೆ ನಮ್ಮನ ಸ್ಟೂಡೆಂಟ್ ಉಲ್ಲೇರ ಕ್ರಿಶ್ಚಿಯನ್ಸ್ ಪುರ ಉಲ್ಲೇರೆ. ಸೊ ಅಕ್ಕಲು ಒಂತೆ ಎಂಕ್ ಕಲ್ಪ ಕೊಡ್ಪೇರಿ ಯಾನು ಒಂಚೂರು ಟ್ರೈ ಮನ್ಪುನ್. ಲ್ಯಾಂಗ್ವೇಜ್ ಮಾತ್ರ ಬತ್ತನ ಎಡ್ಡೆ ಬಟ್ ಎಂಕ್ ಆತು ಬರ್ಪುಜಿ ಮಾರ ಅವೇ ಮಲ್ಲ ಪ್ರಾಬ್ಲಮ್. ಸುಂದರಣ್ಣ ಅವರು ಹೇಳ್ತಿದ್ದಾರೆ ಜಿ ಎಂ ಇರ್ನ ವಿಡಿಯೋ ತುಯೆ ಲೈಕ್ ಕೊರ್ದು ಕನೆಕ್ಟ್ ಮಲ್ತೆ ತೂಲೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಂದರಣ್ಣ. ಮಾತ್ರೆಗಳ ಸಪೋರ್ಟ್ ಮಲ್ಪೇರಾರು. ಗುಡ್ಡು ಗೋಪಿ ಅವರು ಲೈಕ್ ಡನ್ ಪೊಣ್ಣೆ ಅಂತ ಹೇಳ್ತಿದ್ದಾರೆ. ಓಕೆ ಗುಡ್ಡು ಅಣ್ಣ. ಜಿ ಎಂ ಅವರು ಹೇಳ್ತಿದ್ದಾರೆ ಓಕೆ ಸುಂದರ್ ಬ್ರೋ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಅಕ್ಷಯ್ ಕುಮಾರ್ ಅವರು ಏನ ಮಾರೆ ಒಂದು ಎಂತ ಆಗ್ತುಂಟು ಗೊತ್ತಾಗುದಿಲ್ಲ. ಯಬ್ಬಾ ದೇವ. ಅಕ್ಷಯ್ ಅವರು ಹೇಳ್ತಿದ್ದಾರೆ ನನ್ಗೆ ಬರ್ತದೆ ಕೊಂಕಣಿ RSB ಅಂತ ಹೇಳ್ತಿದ್ದಾರೆ. ಹೌದಾ. ಲತೀಶ್ ಅವರು ಹೇಳ್ತಿದ್ದಾರೆ ಕಾಲೆರೆ ಕಾಯ್ನಾರೆ ಜವನ್ ಜೈಲೆ. ಯತೀಶ್ ಅವ್ರು ಹೇಳ್ತಿದ್ದಾರೆ ಭಯಂಕರ ಅಂತ ಹೇಳಿ ನಗ್ತಾ ಇದ್ದಾರೆ. UPJ ಉದಯಣ್ಣವರು ನಾನೇ ಅಂತ ಹೇಳ್ತಿದ್ದಾರೆ. ಉದಯ್ ಪೂಜಾರಿ ಅಂತ ಹೇಳ್ತಿದ್ದಾರೆ. ಹೌದೌದು ಉದಯ್ ಪೂಜಾರಿ ಅವರು. ಉದಯಣ್ಣ ಹ್ಯಾಪಿ ಬರ್ತ್ಡೇ. ಲತೀಶ್ ಅವರು ಬಂದ್ರು ಜೌನ್ ಜಾಲೆಗಿ ಅಂತ ಹೇಳ್ತಿದ್ದಾರೆ. ಜೌನ್ ಜಾಲೆ ಜವಾನಿತೆ ನನ್ನ ಮಲ್ಪುಡಾತ್ರೆ ಇತ್ತೆ ಮಲ್ಪುಡಾತ್ರೆ ಯಾನ ಮಲ್ತದ ಜಿ ಪುಚ್ಚಲ್ಪುರ ಆಶೋಲ್ಲ ಮಾರ ಎಕ್ಲೆ ನನ್ ಮನ್ ಬರೋಡ್ಬುಜು ವಿರುದ. ಇದು ನನ್ನ ಬೆಕ್ಕುಗಳು. ನನೆಲ್ಲ ಉಂಡು ಕೆಲವೊಂಜಿ ಜೈದ ಸುಂದರಣ್ಣ ಅವರು ಮೆಗ್ದಿ ಬಲೆ ಒಣಸಿಗೆ ಯಾನು ಒಣಸು ಪೋಪೆ ಅಂತ ಹೇಳ್ತಿದ್ರೆ. ಸುಂದರಣ್ಣ ಥ್ಯಾಂಕ್ಸ್ ಈರ್ತುಲೇತೆ ನಾನು ಒಣಸು ಗಂಡಲೇ ಪೂರ್ ಒಣಸುಂಡಿಗೆ ಬಲೆ 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 ಪೂಯ್ ಪೂರಕ್ಲ ಓಕೆನಾ ದಾದಾ ಸ್ಪೆಷಲ್ ಸುಂದರಣ್ಣ. ಅಕ್ಷಯ್ ಕುಮಾರ್ ಅವರು ಕ್ರಿಶ್ಚನ ಕೊಂಕಣಿ ಇದ್ದರೆ ಅಲ್ವಾ ಸಿಸ್ಟರ್. ಹೌದೌದು ಅವ್ರು ಕೊಂಕಣಿ ಮಾತಾಡ್ತಾರೆ ಕೆಲವರು. ಸೊ ನನ್ನ ಸ್ಟೂಡೆಂಟ್ ಇದ್ರು. ಸೊ ಅವರು ನನ್ಗೆ ಸ್ವಲ್ಪ ಕಲ್ಸಿ ಕೊಡ್ತಾ ಇದ್ರು. ನಾನು ಹೇಳಿದ್ದು ಸುಮ್ಮನೆ ಒಂದ್ ಸ್ವಲ್ಪ ನನ್ಗೆ ಹೇಳಿಕೊಡಿ ಅಂತ. ಬಟ್ ಈಗ ನೆನಪಿಲ್ಲ, ತುಂಬಾ ಟೈಮ್ ಆಯ್ತು. ಅವ್ರದ್ದು ಆಗಿದೆ, ಕಲ್ತಾಗಿದೆ. ಎಲ್ಲರೂ ಸಹ ಕೆಲಸದಲ್ಲಿದ್ದಾರೆ ಈಗ. ಯತೀಶ್ ಅವರು ಹೇಳ್ತಿದ್ದಾರೆ ಇರ್ನ ವಿಡಿಯೋಸ್ ತುಯ್ಯ ಇನ್ಸ್ಟಾಗ್ರಾಮ್ ಮಸ್ತ್ ಖುಷಿ ಆಂಡ್ ಅಂತ ಹೇಳ್ತಿದ್ದಾರೆ. ಅಬ್ಬಾ ಥ್ಯಾಂಕ್ ಯು ಸೋ ಮಚ್. ಇಂಚೆನೆಕ್ಲೆ ಸಪೋರ್ಟ್ ಮಾಡ್ತಂದಿಪ್ಪಲೆ ಓಕೆನಾ. ಲತೀಶ್ ಅವರು ಹೇಳ್ತಿದ್ದಾರೆ ಏತು ಪುಚ್ಚ ಉಂಡು ಟೋಟಲ್ ಒಂಜಿ ಏತ್ಕೊಂಡ್ರೆ 8-9 ಇತ್ತಂತ ತೋಜುನ ಐಟ್ ಒಂಜಿ ಅಡ್ಡು ಪೋತುಂಡು ನನ್ನೆಲ್ಲ ಉಂಡು ಎಂಕ ಮಸ್ತ್ ಇಷ್ಟ ಪುಚ್ಚ ಅಂಚ ಸಂಕೋಂದಿಪ್ಪುನ್. ಲತೀಶ್ ಅವರು ಟೋಟಲ್ ಕೆಲವೊಂಜಿ ಸೈಟ್ ಇತ್ತುಂಡು. ಯತೀಶ್ ಅವರು ಹೇಳ್ತಾರೆ ಜೋಕ್ಲೆಗ್ ಮಸ್ತ್ ಹೆಲ್ಪ್ ಮಲ್ಪುವರು ಅಂತ ಹೇಳ್ತಿದ್ದಾರೆ. ಎಂಕ್ ದಾದೆ ಗೊತ್ತುಂಡ ಯಾನ್ ಎನ್ನ ಬರ್ತ್ಡೇ ಪುರ ಅಲ್ಪನೆ ಸೆಲೆಬ್ರೇಷನ್ ಅಲ್ಪನು ಸ್ಕೂಲು ಪೋಪುನು
ಅಲ್ಪ ಸೆಲೆಬ್ರೇಷನ್ ಮಲ್ಪುನು ಎಂಕ್ ಐಟ್ ಒಂಜಿ ಖುಷಿ ಬೇತೆ ಉಂಡು. ಬೊಕ್ಕೊಂಜಿ ಏನ ಪಂಡ ಡೊನೇಟ್ ಮಲ್ಪುನು ಪಂಡ ಮಸ್ತ್ ಇಷ್ಟ ಎಂಕ್. ಡೊನೇಟ್ ಮಲ್ಪರೆಗ್ ಎನ್ನಕೈಟ್ ಮಸ್ತ್ ಆಪುಜಿ. ಸೊ ಅವೆಗೋಸ್ಕರನೇ ಯಾನ್ ಯೂಟ್ಯೂಬ್ ಚಾನಲ್ ಮಲ್ತಿನ. ತೂಕ ಇಂದೆರ್ದಾದಲ ಬತ್ತಂಡ ಯಾನ್ ಖಂಡಿತ ಸುರೂಕು ಕಟಿಲಪ್ಪನ ದೇವಸ್ಥಾನ ಪೋಡ್ ಪಂದೆ ಎನ್ನೊಂದುಲ್ಲೆ. ಅವೆರ್ದು ಬೊಕ್ಕ ಡೊನೇಟ್ ಮಲ್ಪೊಡು ಪಂದೆ ಎನ್ನೊಂದುಲ್ಲೆ. ತೂಕ ದಾದಮತ ಆಪುಂಡು ಬಂದು ದೇವೇರ್ ದಾದಮತ ಮನ್ಪವೆರ್ ಗೊತ್ತುಜ್ಜಿ. ಲಕ್ಕಲೆ ಪುಚ್ಚಲೆ ತೂಕ ದೇವೇರಿ ದಾದಮತ ಮಣಪೇರು ಪನ್ ಗೊತ್ತಜ್ಜಿ. ದಾದಮತ ಆಪುಂಡು ತೂಕ ಓಕೆನಾ. ಸುಂದರಣ್ಣವರು ಬೊಂಡ ಸುಕ್ಕೋ ಯಬ್ಬ ದೇವರೇ ಎನ್ನನ್ ಬುಡ್ದು ತಿಂಪುಣತ. ಹಾಗೆ ಆನಂದಣ್ಣವರು ಬಂದ್ರು. ಹಾಯ್ ಆನಂದಣ್ಣ ಬುಕ್ಕ. ಥ್ಯಾಂಕ್ ಯು ಸೋ ಮಚ್ ಅನ್ನ ಲೈವಿಗೆ ಬತ್ತಿನಾಯ್ಕು ಒಂಜಿ ಲೈಕ್ ನ ಕೊರ್ಲೆ. ಉಡುಪಿ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ 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 ಆನಂದಣ್ಣ. ಲತೀಶ್ ಅವರು ಹೇಳ್ತಿದ್ದಾರೆ ಅಯ್ಯೋ ದೇವಾ ಅಂತ ಹೇಳ್ತಿದ್ದಾರೆ. ಯಶನಿಲ್ ಅವ್ರು ಬಂದ್ರು. ಥ್ಯಾಂಕ್ ಯು ಸೋ ಮಚ್ ಎನ್ನ ಲೈವ್ಗೆ ಬತ್ತಿನಾಯ್ಕ್. ನನ್ನ ಲೈವ್ಗೆ ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಶನಿಲ್ ಅವರೇ ಊಟ ಆಯ್ತಾ ಸಿಸ್ ಅಂತ ಕೇಳ್ತಿದ್ರೆ. ಊಟ ಆಯ್ತು ನಿಮ್ದಾಯ್ತಾ? ಸಾರಿ ಆಗಿಲ್ಲ, ನಿಮ್ಮದಾಯ್ತಾ? ಲತೀಶ್ ಅವರು ಯಶು ಸೀಸ್ ಹಾಯ್ ಅಂತ ಹೇಳ್ತಿದ್ದಾರೆ. ಲತೀಶ್ ಅವರು ಹೇಗೆ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಯತೀಶ್ ಅವರು ಗ್ರೇಟ್ ಇರು ಅಂತ ಹೇಳ್ತಿದ್ದಾರೆ. ಓಕೆ ಮಾ ಸರಿ ಥ್ಯಾಂಕ್ಸ್. ನಿಖಿಲ್ ಇಂಜ ನಿಂಗೆ ಸಪೋರ್ಟ್ ಮಾಡ್ತೊಂದಿಪ್ಪುಲೆ ನಾನು ಖಂಡಿತ ಎನ್ನ ಡ್ರೀಮನು ಬೇಗ ಕಂಪ್ಲೀಟ್ ಮನ್ಪೊಲಿ. ಬಟ್ ಎಂಗೆ ಹೆಲ್ತ್ ಇಶ್ಯೂಲ ಒಂಚೂರು ಉಂಡು. ಅವೇನ್ ಸರಿಯಾವರೆಗೆ ಕಾತೊಂದುಲ್ಲ ಯಾನು. ಲತೀಶ್ ಅವರು ಹೇಳ್ತಿದ್ದಾರೆ ಏನು ಲೈವ್ ಬರಲಿಲ್ಲ ಅಂತ ಕೇಳ್ತಿದ್ದಾರೆ. ಓಕೆ ಗುಂಡು ಅವರು ಗುಡ್ಡು ಗೋಪಿ ಅವರು ಹೇಳ್ತಿದ್ದಾರೆ ಕ್ಯಾ ಹುವಾ ಮೈ ಸುನಾರ್ ನಹಿ ಅಂತ ಹೇಳ್ತಿದ್ದಾರೆ. ಹೆಂಗೆ ಹಿಂದೆ ಆತ ಬರ್ಪುಜಿ ಒಂತಂತೆ ಪಾತಿರ್ವೆ ಆತೆ ಮೆಸೇಜ್ ಇಡ್ಬೋಡ ಪಾತಿರ್ವೇನು ಸುನ್ ರಹಾ ಹೇ ಬಗ ಗೊತ್ತುಜಿ ಮಾರೆ ಎಂಕ್. ಯಶು ಅವರು ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಅಕ್ಷಯ್ ಅವರು ಹೌದಾ ಹಾ ಅಂತ ಹೇಳ್ತಿದ್ದಾರೆ. ಅಕ್ಷಯ್ ಕುಮಾರ್ ಅವರು ಬೆಳ್ತಂಗಡಿ ಬೆಳಲು ಅಲ್ಲೊಬ್ರು ಗೂಡಿನಲ್ಲಿ 100 ಬೆಕ್ಕುಗಳನ್ನು ಸಾಕುದು ಯು+ ಟಿವಿಯಲ್ಲಿ ಬಂದಿದೆ ನೋಡಿದ್ದೀರಾ ಸಿಸ್ಟರ್ ಅಂತ ಕೇಳ್ತಿದ್ದಾರೆ. ಇಲ್ಲ ಬ್ರದರ್ ನೋಡ್ಲಿಲ್ಲ, ನೋಡ್ಬೇಕು. ಹಾಗಾದ್ರೆ ಅದ್ರ ಲಿಂಕ್ ಎಲ್ಲ ಇದೆಯಾ? ನೋಡ್ತೇನೆ ನಾನು. ನಿನ್ನ ಬಾಯಿಗೆ ಬಜ್ಜಿ ಹಾಕಿದ್ದು ಯಾರು ಅಂತ ಗೋಪಿ ಅವ್ರೆ ನನ್ಗೆ ಅದು ಮಾತ್ರ ಗೊತ್ತಿಲ್ಲ ಆಯ್ತಾ. ನಾನು ತುಂಬಾ ನನಗೆ ಇಷ್ಟ ಮಾತಾಡ್ತಿರ್ಬೇಕು ಯಾವಾಗ್ಲೂ. ಟಿಕ್ಕ ಬೇಕಾ ಕೇಳ್ತಿದ್ರೆ. MH ಅವರು ಟಿಕ್ಕ ಮಾಡ್ತಾ ಇದ್ದಾರೆ ಅನ್ಸುತ್ತೆ. MH ಅವರೇ ಮತ್ತೆ ಪುನಃ ಬಂದ್ರಿ. ಥ್ಯಾಂಕ್ ಯು ಸೋ ಮಚ್. ಶಾರ್ಮಾ ಕೇಳ್ತಿದ್ದಾರೆ. ಚಿಲ್ಲಿ ಯಬ್ಬ ದೇವರೇ ಫುಲ್ ಮಾರ್ರೆದಿಯರ್ ಮಾರೆ ಮೇರು. MH ಅವರು ಟಿಕ್ಕ ಬೇಕಾ ಶಾರ್ಮಾ ಬೇಕಾ ಚಿಲ್ಲಿ ಬೇಕಾ ಹೇಳ್ತಾ ಇದ್ದಾರೆ. ಯಾರಿಗೆಲ್ಲ ಬೇಕು? ಚಿಲ್ಲಿ ಬೇಕಾ ಶಾರ್ಮಾ ಬೇಕಾ ಟಿಕ್ಕ ಬೇಕಾ? 7 ಜನ ಲೈವ್ಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಕಚಪಚ ಮಾತನ್ನು ಕೇಳಿಸ್ತಾ ಇಷ್ಟು ಹೊತ್ತು ತಾಳ್ಮೆಯಿಂದ ಕುತ್ಕೊಂಡಿದ್ದೀರಲ್ಲ, ನಿಮ್ಗೆ ಒಂದು ನಮಸ್ಕಾರಗಳು. ಏನ್ ಸ್ಪೆಷಲ್ ಸಿಸ್ ಅಂತ ಕೇಳ್ತಿದ್ದೀರಿ? ಯಶ್ ಅನಿಲ್ ಅವರು ಏನ್ ಸ್ಪೆಷಲ್ ಸಿಸ್ ಅಂತ ಕೇಳ್ತಿದ್ದೀರಿ? ಸ್ಪೆಷಲ್ ಇವತ್ತು ನಾರ್ಮಲ್ ವೆಜ್ ಇರ್ಬೋದು. ಅಕ್ಷಯ್ ಕುಮಾರ್ ಅವರು ಮನೆ ಬದಲಾವಣೆ ಬೆಕ್ಕುಗಳು ಹೋದ್ರೆ ನಾಪತ್ತೆ ಆಗುದು. ಹೌದಾ? ಅದು ಗೊತ್ತಿಲ್ಲ ನನ್ಗೆ. ಬಟ್ ಅದು ಕೆಲವೊಂದ್ಸರಿ ನನ್ನ 2 ಬೆಕ್ಕು ಹೋಗಿದೆ. ಹೆಬ್ಬಾವು ತಿಂದಿದ್ಯೋ ಎಂತದ ಗೊತ್ತಿಲ್ಲ. MH ಅವರು ಬೌ ಬೇಕಾ ಕೇಳ್ತಿದ್ದಾರೆ. ಬೌವ ಬೇಡ ಮರೆ ನಮ್ಗೆ. ಗುಡ್ಡು ಅವರು ಹಾಯ್ MH ಸರ್ ಕೈಸೆ ಹೋ ಆಪ್ ಅಂತ ಹೇಳ್ತಿದ್ದಾರೆ. ಈ ಏನನ್ ಕೇಂಡ ಮೇ ಸೂಪರ್ ಡೂಪರ್ ಆತೆ ಗೊತ್ತು ಬಕ್ಕ ಹೆಂಗ್ ಗೊತ್ತಜ್ಜಿ. ಇಂಚಿನ ಟೀಕು ಗುಡ್ಡು ಬ್ರೋ ಅಂತ ಹೇಳ್ತಿದ್ದಾರೆ. ಟೀಕು ಬೆಕ್ಕಿಗೆ ಊಟ ತಿಂಡಿ ಎಲ್ಲ ಕೊಡ್ಬೇಕು ಮಾರ್ರೆ ಹೇಳ್ತಿದ್ದಾರೆ. ಖಂಡಿತ ಬೆಕ್ಕಿಗೆ ಊಟ ತಿಂಡಿ ಕೊಡ್ತೇನೆ. ಇವಾಗ ಏನ್ ಗೊತ್ತುಂಟಾ, ಒಂದು ದಿನ ಏನಾಯ್ತು ಅಂತ ಹೇಳಿದ್ರೆ, ನಾನೊಂದು ಹೇಳ್ತೇನೆ ಕೇಳಿ. ಒಂದು ದಿನ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಕ್ಲಾಸ್ ಹತ್ರ ಉಂಟಲ್ಲ ಒಂದು ನಾಯಿ ಬಂತು. ಆಕ್ಚುಲಿ ಅದು ಯಾವಾಗ್ಲೂ ಸಹ ಬರ್ತಾ ಇರ್ತದೆ, ನಾನು ವಿಡಿಯೋ ಹಾಕಿದ್ದೇನೆ ನೋಡಿ. ಅದು ತನ್ನಷ್ಟಕ್ಕೆ ಬಂದು ಉಂಟಲ್ಲ ಒಂಥರ ಎಂತ ಹೇಳ್ತದೆ, ತುಂಬಾ ಹಸಿವು ತರ ಮಾಡ್ತಾ ಇತ್ತಾಯ್ತಾ. ಸೊ ಅದಕ್ಕೆ ನಾ ಎಂತ ಮಾಡಿದೆ, ಆಯ್ತು ಸರಿ ಇದಕ್ಕೆ ಮೋಸ್ಟ್ಲಿ ಇದು ಹಸಿವಾಗಿರ್ಬೋದು ಅಂತ ಹೇಳಿ ಬೇಕರಿಯಿಂದ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಂದೆ ಆಯ್ತಾ. ಬಿಸ್ಕೆಟ್ ತಂದು
ಬಿಸ್ಕಿಟ್ ತಂದು ಹಾಕಿದ್ದೇನೆ ಅದಕ್ಕೆ. ಹಾಕಿದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಡೇ ಕೂಡ ಬಂತು. ನೆಕ್ಸ್ಟ್ ಡೇ ಬಂತು, ಇವಾಗ್ಲೂ ಬರ್ತಾ ಇರ್ತದೆ ಆಯ್ತಾ. ನಾನು ಈಗ ತಂದು ತಂದು ಹಾಕ್ತಾ ಇದ್ದೇನೆ. ನನಗಂತೂ ಒಂಥರ ಖುಷಿ ಅದ್ರಲ್ಲಿ. ಸೊ ಅದಕ್ಕೆ ನಿಮ್ಗೆ ಸಹ ತೋರಿಸುವ ಅಂತ ಹೇಳಿ ವಿಡಿಯೋ ಮಾಡಿದ್ದೇನೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ತರ ಒಂದು ಸಣ್ಣ ಒಳ್ಳೆ ಮನಸ್ಸು ಇತ್ತು ಅಂತ ಹೇಳಿದ್ರೆ ಪ್ಲೀಸ್ ಇದೇ ತರ ಮಾಡಿ. ರೋಡಲ್ಲಿರುವಂತ ನಾಯಿಗಳಿಗೆ ಏನಾದ್ರೂ ಫುಡ್ ಕೊಡಿ. ಆದ್ರೆ ಕೆಲವೊಂದು ನಾಯಿಗಳ ಸುದ್ದಿಗೆ ಹೋಗ್ಬೇಡಿ, ಯಾಕಂದ್ರೆ ಅದು ಕಚ್ಚುತ್ತದೆ. ನೋಡಿ ಎಂತ ಅಂತ ಹೇಳಿ, ಓಕೆನಾ. ಒಂದು ದಿನ ಆಯ್ತಾ ಅಂತ ಕೇಳ್ತಿದ್ದಾರೆ. ಎಂತ ಒಂದು ದಿನ ಆಗಿ? ಕೇಳಿ ಕೇಳಿ ಅಂತ ಎಂತ MH ಹೇಳಿ. MH ಅವ್ರು ಹೇಳ್ತಾರೆ ಇವಾಗ ನಿಮ್ಮ ಫ್ರೆಂಡ್ ಆಯ್ತಾ ಅಂತ ಕೇಳ್ತಿದ್ದಾರೆ. ಯಾರು ಯಾರು ನೀವು? ನನ್ನ ಫ್ರೆಂಡಾ? ಯಶ್ ಅನಿಲ್ ಅವರು ಹೇಳ್ತಾರೆ ಹಾಯ್ ಆಲ್ ಅಂತ ಹೇಳ್ತಿದ್ದಾರೆ. ಓಕೆ, 5 ಜನ ಇದ್ದೀರಾ. ಲೈವಿಗೆ ಯಾರಾದ್ರೂ ಲೈಕ್ ಕೊಡ್ಲಿಕ್ಕೆ ಬಾಕಿ ಇದ್ರೆ ಪ್ಲೀಸ್ ನನ್ನ ಲೈವಿಗೆ ಲೈಕ್ ನ ಕೊಡ್ಬೇಕು. ಹಾಗೆ ನನ್ನ ಜೊತೆ ಮಾತಾಡ್ತಾ ಹೋಗಿ. ಯತೀಶ್ ಅವರು ಹೇಳ್ತಿದ್ರೆ ಎಂಕ್ ನಾಯಿ ಪಂಡ ಇಷ್ಟ ಅಂತ ಹೇಳ್ತಾರೆ. ಓ ಅಂದೆ, ಓಕೆ ಮಾ ಸರಿ. ಯಶ್ ಅವರು ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಯಶ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ. ಯಶು ಅನಿಲ್ ಅಂತ ಇದ್ದಾರಲ್ವಾ, ಅವರ ಚಾನಲ್ಗೆ ಪ್ಲೀಸ್ ಕನೆಕ್ಟ್ ಆಗಿ, ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ. ಮತ್ತೆ ವಿಶೇಷಗಳು ಹೇಗಿದ್ದೀರಾ? ಎಲ್ಲರ ಲೈಫ್ ಹೇಗಿದೆ ಹೇಳಿ ನನಗೆ. ಬೇಗ 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 ಹೇಳ್ಬೇಕು, ಓಕೆನಾ. ಎಂಚ ಉಂಟು ಲೈಫ್ ಪೂರ ನಿಕಲ್ನಾ? ಹೇಗಿದೆ ಲೈಫ್ ಎಲ್ಲ? ಪಿನ್ ಸಿಸ್ ಅಂತ ಕೇಳ್ತಿದ್ದಾರೆ. ಎಸ್ ಮಾ, ಪಿನ್ ಮಾಡ್ತೇನೆ ನಾನು. ನೋಡಿ, ನಾನು ಯಶ್ ಅನಿಲ್ ಅವರನ್ನು ನೇತಾಕಿದ್ದೇನೆ. ಪ್ಲೀಸ್ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಅವರಿಗೆ ಕನೆಕ್ಟ್ ಆಗಿ ಸಪೋರ್ಟ್ ನ ಮಾಡ್ತಾ ಇರಿ, ಓಕೆನಾ. ಮತ್ತೆ ವಿಶೇಷಗಳು? MH ಅವರು ಹೇಳ್ತಿದ್ರೆ ಕೇರ್ಫುಲ್, ಸೈಲೆಂಟ್ ಇದೆ ಅಂತ ನಾಯಿನ ಮುಟ್ಟೋಕೆ ಹೋಗ್ಬೇಡಿ, ಕೇರ್ಫುಲ್ ಅಂತ ಹೇಳ್ತಿದ್ದಾರೆ. ಆಯ್ತು ಮಾ ಸರಿ. ಹೌದೌದು, ಎಲ್ಲರೂ ಸಹ ಕೇರ್ಫುಲ್ ಆಗಿರಿ. ಸೈಲೆಂಟ್ ಇದ್ದೆ ಅಂತ ಹೇಳಿ ನಾಯಿನ ಮುಟ್ಟಬಾರ್ದಾಯ್ತಾ. ಅಂದ್ರೆ ಇದೇನ್ ಗೊತ್ತಾ, ಇದು ತುಂಬಾ ಸೈಲೆಂಟ್, ಸಣ್ಣ ಮರಿ ಇತ್ತದು. ಅದಲ್ಲೇ ಓಡಾಡ್ತಿತ್ತಾಯ್ತಾ. ಇಷ್ಟು ದಿನ ಬರ್ತಿರ್ಲಿಲ್ಲ ನನ್ನ ಹತ್ರ. ನನ್ಗೆ ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಮನೆಯಲ್ಲಿ ನಾಯಿ ಅಂದ್ರೆ ದೂರ ನಮ್ಮ ಮನೆಯವರು. ನಾನ್ಸ ದೂರ ಇದ್ದೆ, ಬಟ್ ನನ್ಗೆ ಅದಕ್ಕೆ ಫುಡ್ ಹಾಕಿದ್ಮೇಲೆ ತುಂಬಾ ಹತ್ರ ಆಗಿದ್ದೇನೆ ನಾನು. ಯತೀಶ್ ಅವ್ರು ಹೇಳ್ತಾರೆ ಲೈಫ್ ಇಸ್ ಜಿಂಗಲ್ ಅಲ್ಲ ಹೇಳ್ತಿದ್ರೆ. ಎಸ್ ಮೀ ಟು, ನನ್ನ ಹತ್ರ ಲೈಫ್ ಜಿಂಗಲ್ ಅಲ್ಲ ಆಗಿದೆ. ಯಶ್ ಅನಿಲ್ ಅವರು ಹೇಳ್ತಿದ್ದಾರೆ ಎಸ್ ನೇತಾಕಿದ್ದಾರೆ ನೋಡಿ ಅಂತ ಹೇಳ್ತಿದ್ದಾರೆ. ಹೌದೌದು. MH ಅವರು ಹೇಳ್ತಿದ್ದಾರೆ ಐ ಲೈಕ್ ಟು ಸಿ ಡಾಗ್ ಕ್ಯಾಟ್ ಅಂತ ಹೇಳ್ತಿದ್ದಾರೆ. ಬಟ್ ಎನ್ನ ಇಲ್ಲಲು ಇಪ್ಪೆರೆ ಬಲ್ಲಿ ಅಂತ ಹೇಳ್ತಿದ್ದಾರೆ. ಅಯ್ಯೋ ದೇವಾ, ಇಂಚಿನ ಜನ ಉಳ್ಳಿರ್ ಮಾರೆ. ಮಲ್ಲೇಜಿ MH ಕೆಲವರಿಗೆ ಇಷ್ಟ ಆಪುಂಡು, ಕೆಲವರಿಗೆ ಇಷ್ಟ ಆಪುಜಿ. ದಾದಲ ಮಣಪರೆ ಆಪುಜಿ. ಕ್ಯಾವು ಅಂತ ಕೇಳ್ತಿದ್ದಾರೆ ಗುಡ್ಡು ಅವರು. ಕುಚ್ನೆ ಯಶ್ ಅವರು ಹೇಳ್ತಿದ್ದಾರೆ ಆನ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯಶ್ ಅವರೇ. 18 ಲೈಕ್ ಆಗಿದ್ಯಾ ಮಾರೆ, ಖುಷಿ ಆಗ್ತದೆ. ಇನ್ನು ಸಹ ಲೈಕ್ ಬೇಕು ನನ್ಗೆ, ಒಂದು 50 ಮಾಡಿಕೊಡಿ ನೋಡುವ. ಅಕ್ಷಯ್ ಅವರು ಹೇಳ್ತಿದ್ರೆ ಹೌದು ಹಾಗೆ ಆಗ್ತದೆ ಅಂತ ಹೇಳ್ತಿದ್ರೆ. ಹೌದೌದು, ಕೆಲವರಿಗೆ ಇಷ್ಟ ಆಗುದಿಲ್ಲ, ಕೆಲವರಿಗೆ ಇಷ್ಟ ಆಗ್ತದೆ. ಏನ್ ಮಾಡ್ಲಿಕ್ಕೆ ಆಗಲ್ಲಮ್ಮ, ಪ್ಲೀಸ್ ಯಾರು ಸಹ ಬೇಜಾರು ಮಾಡಬೇಡಿ. ತೀಕು ಹೋಗ್ ಕ್ಯಾ ಅಂತ ಕೇಳ್ತಿದ್ರೆ. ಓಕೆ ಓಕೆ ಓಕೆ, ತೀಕು ಪನೋಡ ಏನ ಪನ್ಪರ್ ಗೊತ್ತುಜಿ. ತೀಕ್ ಹೋಗ್ ಕ್ಯಾ. ಯಶ್ ಅನಿಲ್ ಅವರು ಆನ್ ಅಲ್ಲಿ ಇದ್ದಾರೆ. MGC ರಾಕೇಶ್ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ರಾಕೇಶ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹಾಗೆ ಒಂದು ಖುಷಿಯಿಂದ ಲೈಕ್ ನ ಕೊಡಿ. ಎಲ್ಲಿಯವ್ರು ನೀವು? ರಾಕೇಶ್ ಅವರೇ, ಲಾಸ್ಟ್ ಟೈಮ್ ನೀವು ನನ್ನ ಲೈವ್ಗೆ ಬಂದಿದ್ದೀರಲ್ವಾ? ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ನಿಮ್ಮ ಚಾನಲ್ ಇದೆಯಾ ಪ್ಲೀಸ್ ಇಲ್ಲಿ ಹೇಳಿ, ನಾನು ಸಹ ನಿಮ್ಗೆ ಸಪೋರ್ಟ್ ಮಾಡ್ತೇನೆ. ಚಿಂಟು ಹೆಂಗ್ ಉಪದ್ರ ಅನ್ಪುಚ್ಚಮ್ಮ ಪೂಲೆ ತುಕ ನಿಕ್ಕಲ್ ಪೂರ ಅಂಚು ಬೋಲೆ ಈಟ ದಿನ ನಿಕ್ಲಿಂಗೆ ಉಪೋದ್ರಮ ಅಂತ ಸರಿತಾ ಏನಾತ ನಿಕ್. ಹ, ಯತೀಶ್ ಅವರು ಹೇಳ್ತಿದ್ದಾರೆ ಚೋರ್ ಬೈ ಚಾನ್ ದಾದಾ. MH ಅವರು ಹೇಳ್ತಿದ್ದಾರೆ 50 ಗೋಣಿಯಲ್ಲಿ ಹಾಕಿ ಕೊಡುವ ಅಂತ ಹೇಳ್ತಿದ್ದಾರೆ. ಅಜ್ಜಿ ಬೇಡೀರ್ನ. ಗುಡ್ಡು ಅವರು ಎಂಚಿನ ಮಾರೆ आपके क्या हो गया, बिस्किट आपकी क्या हो गया. ಗುಡ್ಡು ಬೋರ್ಚಿ ಪ್ಲೀಸ್
ಪ್ಲೀಸ್ ಪ್ಲೀಸ್ ಮೆಸೇಜ್ ಇತ್ತ ಯಾನ್ ಮೆಸೇಜ್ ಪಾಡ್ನ ಮಾತ್ರ ಮನ್ಪುಲೆ ಇತ್ತೆ ಬರ್ಚಿ ಎಂಕ ಹೊರನ್ನೇ ಅರ್ಥ ಪೂಜಿ ಪಟ್ಟನೆ. MGC ರಾಕೇಶ್ ಅವರು ಹೇಳ್ತೀರಿ ಕುಂದಾಪುರ ಕೂಟ. ಹೋ ಕುಂದಾಪುರ ಕೂಟದವರು ನೀವು? ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ನನ್ನ ಬಾಬಾಜಿ ಇದ್ದಾರೆ ಅಲ್ಲಿ ಕುಂದಾಪುರದಲ್ಲಿ ಇದ್ದಾರೆ. ಸೊ ಬಾಬಾಜಿ ಅವರಿದ್ದಾರೆ ನನ್ನದು. ಅವರು ಗೌರ್ಮೆಂಟ್ ಟೀಚರ್ ಮಾಸ್ಟರ್ ಆಗಿದ್ದಾರೆ. ಹಾಗೆ ನನ್ನ ಇವರಿದ್ದಾರೆ, ನನ್ನ ಸಿಸ್ಟರ್ ಕೂಡ ಇದ್ದಾರೆ, ಅವರ ಹೆಂಡತಿ ನನ್ನ ಸಿಸ್ಟರ್. ಸೊ ಅವ್ರು ಸಹ ಗೌರ್ಮೆಂಟ್ ಟೀಚರ್ ಆಗಿದ್ದಾರೆ, ವರ್ಕ್ ಮಾಡ್ತಿದ್ದಾರೆ ಅದೇ ಶಾಲೆಯಲ್ಲಿ ಅಲ್ಲಿ. ಯತೀಶ್ ಅವ್ರು ಹೇಳ್ತಿದ್ರೆ ಒಣಸಾಂಡ ಕೆನ್ನಿ ಅಂತ ಹೇಳ್ತಾರೆ. ಓಹೋ ಕಾನ ನೈ ಆತಜಿಯನ್ನ. MH ಅವ್ರು ಹೇಳ್ತಾರೆ ಹಿಂದಿ ಪಡ್ನೆಕು ನಹಿ ಆತಾ ಹೈ ಬ್ರೋ, ಹಿಂದಿ ಇಂಗ್ಲಿಷ್ ಮೇ ಟೈಪ್ ಕರು ಅಂತ ಹೇಳ್ತಿದ್ದಾರೆ. ಹೌದೌದು. ಅಕ್ಷಯ್ ಅವರು ಹೇಳ್ತಿದ್ರೆ ಮ್ಯಾಂಗ್ಳೂರು ರಜನಿ ಅವರು ನಾ ಸಾಕುದು. ರಜನಿ ಗೊತ್ತಾಯ್ತು ಗೊತ್ತಾಯ್ತು. ರಜನಿ ಸಿಸ್ಟರ್ ಅಲ್ವಾ? ಎಸ್, ನೋಡಿದ್ದೇನೆ ನಾನು. ನಾಯಿ ಮತ್ತೆ ಬೆಕ್ಕೆಲ್ಲ ಸಾಕ್ತಾರಲ್ವಾ, ನೋಡಿದ್ದೇನೆ ನಾನು. ರಜನಿ ಶೆಟ್ಟಿ ಅಲ್ವಾ, ಗೊತ್ತು ನನ್ಗೆ. MH ಅವರು ಹೇಳ್ತಿದ್ರೆ ಚೋರು ಎಂಡ್ ಇಪ್ಪೋ ಚಾ ಕುಡಿ ಚೋ. ಇದು ನನ್ ಮಂಡೆನ MH. ಯತೀಶ್ ಅವರು ಹೇಳ್ತಿದ್ರೆ ಅಭಿ ತಕ್ ಕಾನ ನಹಿ ಹೂವಾ ಅಂತ ಹೇಳ್ತಿದ್ದಾರೆ. ಯೋ ದ್ಯಾವರ ಪೆಟ್ಟು ಪಾಡು ನೋಡ್ತು ಚಿಂಟು ನಿಖಲ್ ಏನಯ್ಯ ಪೋಲಂಚಿ ಬೇಗ ಬೋಲೆ ಇನಿ ಸಮ್ಮ ಬಿಡ್ತೀನಿ ನಿಖಲೆ ಸಂಡೆ ಬೋಲೆ ಅಲ್ಲಿ ಒಣಕ ಪಾಡಿಯರ ಅಂತ ಬೋಲೆ ಮುಂದಾದನ್ಪು ನಿಖಲ ಈ ದಿನ ಉಪದ್ರಜ್ಜಿ ನಿಖಲ್ನ. ಓ ದೇವರ ನಿಖಲ್ ಏನಯ್ಯ ಚಿಂಟು ಸನ್ನಿದೆ ಮುಕ್ಳಿನ ಪೂರ್ಲೆ ಸಂಬೋಲಗೆ ಬೋಲೆಯ ಬೋಲೆ ಉಣ್ಣೆ ಬೋಲೆ. ಇಂಚಿಡ್ ನಾಯಿಲ ಕಲ್ಕೊಂಡು ಇಂಚಿಡ್ ಪೂರ ಕೇನುಡ ಎನ್ನ ವಾಯ್ಸ್ ನಾಯಿಲ ಕಲ್ಕೊಂಡುಂಡು ಒಟ್ಟಿಗೆ ಬಾಂಗ್ಲಾ ಅವನುಂಡು ಅರ್ಥ ಆಗುಜಿ ಮರೆ. ಅಭಿತಕ್ ಕಾನ. MH ಅವ್ರು ಹೇಳ್ತಿದ್ರೆ ಭಾವನಿಗೆ ಮಗಳು ಇದ್ದಾರಾ ಅಂತ ಕೇಳ್ತಿದ್ದಾರೆ. ಇಜ್ಜಿಜ್ಜಿ ಅಕ್ಲೆಗೆ ಜೋಕುಲ್ ಇಜ್ಜಾಂಡು ಸುಮಾರು ವರ್ಷ ಅಣ್ಣ ಮದ್ಮೆ ಅದ ಜೋಕುಲ್ ಇಜ್ಜಾಂಡು. ಅಕ್ಷಯ್ ಅವ್ರು ಹೇಳ್ತಿದ್ರೆ ಹೆಣ್ಣು ನೋ ಮರಿಯಾದು ಮಗನೇ ಮಾಡುದು. ಅಲ್ಲ, ನಾನು ಹಾಗೆ ಕರೆಯುವುದು. ಹೆಣ್ಣುನ ಮರಿಯ, ಹೆಣ್ಣಿನ ಮರಿಯ ಎಂತ ಹೇಳ್ತೀರಿ ಗೊತ್ತಾಗ್ತಿಲ್ಲ. ಹೇ ನಿರಂಜನ್ ಅವ್ರು ಬಂದ್ರು. ದೇವರೇ ಬಲೆ ಉನ್ಕ ಪಣಲೇರು ನಿರಂಜನ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಲೈವ್ಗೆ ಬತ್ತಿನ ಒಂಚಿ ಲೈಕ್ ನ ಕೊರ್ಲೆ. ದಿನಾಲ ಈ ಜನ ನೂಣಸ್ ಲೆಪ್ಪುನು. ಒಂಚಿ ದಿನ ನಿಕಲ್ನ ಮ್ಯಾಂಗ್ಳೂರ್ ಇತ್ತಿನ ರಾಘವೇಂದ್ರ ಸ್ವಾಮಿ ಮಠಕ್ ಬರುಡು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಸ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ. ಹೇಗಾಯ್ತು ನಿರಂಜನ್ ಅವರೇ? ನಾನ್ ಸಹ ತುಂಬಾ ರಾಘವೇಂದ್ರನ ಭಕ್ತಿದೆ, ಹಾಗೆ ನಾನು ಕೃಷ್ಣನ ಭಕ್ತೆ ತುಂಬಾ. ಹಾಗೆ ಕಟೀಲಮ್ಮ, ಎಲ್ಲರನ್ಸ ನನ್ಗೆ ಎಲ್ಲರೂ ಸಹ ಬೇಕು, ನಮ್ಮ ದೇವರು ಸಹ ಬೇಕು ನನ್ಗೆ. ಪುತ್ತೂರು ದೇವರೇ ಗುಡ್ 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 ಅಂತ ಹೇಳ್ತಿದ್ದಾರೆ. ಹೌದಾ, ಥ್ಯಾಂಕ್ ಯು ಸೋ ಮಚ್. ನಾನು ಹೀಗೆ ಕೆಲವೊಂದು ಮಂತ್ರಗಳನ್ನು ಅಂದ್ರೆ ಶ್ಲೋಕ ಎಲ್ಲ ಹೇಳ್ತಾ ಇರ್ತೇನೆ, ನನಗೆ ತುಂಬಾ ಇಷ್ಟ. ನಮ್ಮ ಮನೆಯಲ್ಲಿ ಸ್ವಲ್ಪ ಹೇಳ್ತಾರೆ ಅಷ್ಟೇ, ಜಾಸ್ತಿ ಏನು ಹೇಳಲಿಕ್ಕೆ ಹೋಗಲ್ಲ. ಬಟ್ ನಾನು ತುಂಬಾ ಹೇಳ್ತೇನೆ ಆಯ್ತಾ. ಕೆಲವೊಂದು ಶ್ಲೋಕ ಇದೆ. ಅಕ್ಷಯ್ ಕುಮಾರ್ ಅವರು ಹೇಳ್ತಿದ್ದೇನೆ ನಿರಂಜನ್ ಬ್ರೋ ತಿಂಗಳಾಡಿ ಮುಟ್ಟನ ಅಂತ ಹೇಳ್ತಿದ್ದಾರೆ. ತಿಂಗಳಾಡಿ ಮುಟ್ಟನ ಕೇಳ್ತಿದ್ದಾರೆ. ಇನ್ನೊಂದು ಶ್ಲೋಕ ಹೇಳಲಾ? ಓಂ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತಾ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮತ್ತೊಂದು ನಿಮ್ಗೆಲ್ರಿಗೂ ಕೂಡ ಒಂದು ಶ್ಲೋಕನ ಹೇಳಿ ಕೊಡ್ತೇನೆ. ಆಕ್ಚುಲಿ ನಿಮ್ಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಈ ಶ್ಲೋಕನ ಹೇಳ್ಬೋದು ನೀವು. ನಿರಂಜನ್ ಅವ್ರು ಹೇಳ್ತಿದ್ರೆ ರಾಯರೇ ಕೃಷ್ಣ ರಾಯರು ಅಂತ ಹೇಳ್ತಾರೆ. ಹೌದೌದು, ರಾಯರು ಕೃಷ್ಣ ಭಕ್ತರು, ಹಾಗಾಗಿ ನಾವು ಹರೇ ಕೃಷ್ಣ ಅಂದ್ರೂ ಸಹ ಅದು ರಾಯರಿಗೇನೆ ಸಲ್ಲುತ್ತೆ. ನಾನು ಜಾಸ್ತಿಯಾಗಿ ಹರೇ ಕೃಷ್ಣ ಅಂತಾನೆ ಹೇಳ್ತಾ ಇರ್ತೇನೆ. ನಿರಂಜನ್ ಅವರು ಹೂ ಟೆಲ್ ಅಂತ ಹೇಳ್ತಿದ್ದಾರೆ. ನಿರಂಜನ್ ಅವರು ವೆರಿ ಗುಡ್ ಅಂತ ಹೇಳ್ತಿದ್ದಾರೆ. MH ಅವರು ಓಕೆ ಟಾಟಾ ಡ್ರೈವ್ ಅಂತ ಹೇಳ್ತಿದ್ದಾರೆ. ಟೇಕ್ ಕೇರ್ ಮಾ MH. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈವ್ಗೆ ಬರ್ತೀನಿ ಐಕ್ ನೋಡಿ. ಏನಾದ್ರೂ ಹುಷಾರಿಲ್ಲ ಅಂದ್ರೆ ಈ ಶ್ಲೋಕನ ಹೇಳ್ಬೋದು ನೀವು. ಯತೀಶ್ ಅವರು ಹೇಳ್ತಾರೆ ಮಲ್ಟಿ ಟ್ಯಾಲೆಂಟೆಡ್ ಈರ್ ಅಂತ ಹೇಳ್ತಿದ್ದಾರೆ ಅಂದೆ. ಹೌದಾ, ಅದನ್ನ ಗೊತ್ತು ಜಂಕ್. ದೇವೇರ್ನ ಮಾತ ಆಶೀರ್ವಾದ ಎಂಕ್ ಅಂಚನ್ ನಿಕಲ್ನ ಮಾತೇನಲ್ಲ ಆಶೀರ್ವಾದ. ಓಕೆನಾ? ಕುಡಂಜಿ ಶ್ಲೋಕ ಪಣ್ಪಯನ. ಆಕ್ಚುಲಿ ನಿಮ್ಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಈ ಶ್ಲೋಕನ ಹೇಳ್ಬೋದು. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ
ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನೋಡಿ, ಈ ಶ್ಲೋಕನ ಹೇಳ್ಬೋದು ನೀವು. ನಿಮ್ಗೆ ಏನಾದ್ರೂ ಹುಷಾರ್ ತಪ್ಪಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಈ ಶ್ಲೋಕನ ಹೇಳಿ, ನಿಮ್ಗೆ ಬೇಗ ನೀವು ಕ್ಯೂರ್ ಆಗ್ತೀರಾ. ಯತೀಶ್ ಅವರು ಹೇಳ್ತಿದ್ದಾರೆ, ಓಕೆ ಮಾ, ಸರಿ ಗೊತ್ತಾಂಡು. MG ರಾಕೇಶ್ ಅವರು ಹೇಳ್ತಾರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ರಾಕೇಶ್ ಬ್ರದರ್, ಇಲ್ಲ, ಮಾನಿಟೈಸ್ ಆಗಿಲ್ಲ ಇನ್ನೂ ಸಹ 1K ಆಗ್ಲಿಲ್ಲ. ನಿರಂಜನ್ ಅವರು ಗುಡ್ಡು ದೇವರೇ ಪಣಂದುಲ್ಲೇರು ನನ್ನಲ್ಲ ಉಂಡೆ ಇಂಕ ಕೆಲವೊಂಜಿ ಶ್ಲೋಕ ಗೊತ್ತುಂಡು. ನಾರ್ಮಲ್ ಅದು ಏನು ಕುಡಂಜಿಲ ಪಣ್ಪೆ ಪಡೊಂದಿಪ್ಪೈತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಇಂದೆಲ್ಲ ಪಣ್ಪೆಯಾನು ಮುಟ್ಟ 4 ಕಿಲೋಮೀಟರ್ ಅತ್ತೆ ಮಟ್ಟಕ್ಕೂ ಅಂತ ಹೇಳ್ತಿದ್ರೆ. ಅನ್ನೊಂದು ಮಸ್ತ್ ಮುಟ್ಟ ನಮಕ್ಕೂ ಉಡುಪಿಗೆ ಪೋಪುನಿಯೇ ಗುಡ್ ದೇವರೇ ಅಂತ ಹೇಳ್ತಿದ್ರೆ. ಥ್ಯಾಂಕ್ ಯು ಸೋ ಮಚ್ ಮಾ ನಿರಂಜನ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಅದೇನು ಹರೇ ಕೃಷ್ಣ ಪಣ್ಪೆ ಕೃಷ್ಣನೆಲ್ಲ ಒಂಜಿ ಕುಡಂಜಿ ಶ್ಲೋಕ ಉಂಡತೆ ಅವೆಲ್ಲ ಪಣ್ಪೆ. ಹರೇ ಕೃಷ್ಣ 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 ಹರೇ ಹರೇ ಅವು ಉಂಡತೆ ಅವಲ ಪಣ್ಪೆನ್. ನಿರಂಜನ್ ಅವರು ಬ್ಲೆಸ್ ಮಾಡ್ತಿದ್ದಾರೆ. ಸರ್ ಗಾಡ್ ಸಿದ್ಧಿ ರಸ್ತು. ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು ಸೋ ಮಚ್. 3 ಜನ ಇದ್ದೀರಾ? ಹೇಗೆ ಕತೆ? ಇನ್ನು ಉಳಿದವ್ರು ಎಲ್ಲಿದ್ದಾರೆ ಮಾರ್ರೆ? ಪ್ಲೀಸ್ ಬನ್ನಿ ನೋಡುವ. ಎಂಕ್ ಬುಕ್ಕ ಏನ ಪನ್ಪುನು ಒಂಜಿ ಕೆಲವೊಂದ್ಸರಿ ಉಪವಾಸ ಪುರ ಬತ್ವೈತೆ ಅಪ್ಪಗಲ ಇಂದು ಶ್ಲೋಕನ್ ಪುರ ಪಣವೊಂದಿಪ್ಪಯಾನು ಮಸ್ತ್ ಎಂಕ್ ಮಸ್ತ್ ದೇವೇರ್ ಪಂಡ ಮಸ್ತ್ ಇಷ್ಟ. ಎಂಕ್ ದೇವೇರ್ ಬೋಡು ಯಾಪಲ್ಲ ಯಾನ್ ಏನ್ ಆಂಡಲ್ಲ ಫಸ್ಟ್ ದೇವೇರ್ ಎಂಕ್ ಬಲೆ ಬಲೆ ಅಂತ ಹೇಳ್ತಿದ್ದಾರೆ ಯತೀಶ್ ಅವರು. ಥ್ಯಾಂಕ್ ಯು ಸೋ ಮಚ್. ಆಯ್ತಾ, 4 ಜನ ಇದ್ದೀರಾ ಮಾರೆ. ನಾನು ಲೈವ್ ಅನ್ನು ಎಂಡ್ ಮಾಡ್ಬೇಕಾ ಬೇಡವಾ ಹೇಳಿ? ನಿರಂಜನ್ ಅವರು ಹೇಳ್ತಾರೆ ಮಠ ನಲ್ಪು ಬೇರು ಅಂತ ಹೇಳ್ತಿದ್ದಾರೆ. ನಲ್ಪೇರು ಮಠಟ್ ನಲ್ಪೇರು ದಾದ ಅರ್ಥ ಆಯ್ಸಿ. ಉಮೇಶ್ ಎಸ್ ಅವರು ಹಾಯ್ ಹೆಲೋ ಅನ್ವಿತಾ ಅಂತ ಹೇಳ್ತಾರೆ. ಉಮೇಶ್ ಅಣ್ಣ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಅನ್ನ ಲೈವ್ಗೆ ಬತ್ತೀನಿ ಕೇನ್ಸೋಲ್ ಇರ್ಬೇಕಾ ಸಾಗಿನಿ ಪರಿಯರ ಹತ್ತು ಒಣಸ್ ಮಲ್ತಾರ ದಾದಾ ಸ್ಪೆಷಲಿನಿ. ಯತೀಶ್ ಅವರು ಹೇಳ್ತಾರೆ ಪಾತಿರ್ಲಿ ಅಂತ ಹೇಳ್ತಿದ್ದಾರೆ. ಸರಿಮಾ, ಸರಿ ಪಾತ್ರೊಂದುಲ್ಲೇತಾ ಯಾನಿತ್ತೆ. ಅಯ್ಯೋ ಬುಲ್ಪಡೆ ಯತೀಶ್ ಬ್ರದರ್ ಬುಲ್ಪೊರ್ಚಿ ಏರವು ಲಚ್ಚು ವ್ಲಾಗ್ಸ್ ಅವರು ಹುಟ್ಟುಹಬ್ಬ ಆಚರಣೆ ಕಣ್ಣೀರು ದಾದನ ಒಂಜಿ ಬತ್ತನ್ ಮಾರ್ಯಾರ್ನ. ನಿರಂಜನ್ ಅವರು ಹೇಳ್ತಾರೆ ಮಠ ಜನ ಬಿಸಿ ಬೈಯಗ್ ಅಂತ ಹೇಳ್ತಾರೆ. ಅಂದೆ ಮಾತ ಜನ ಬಿಸಿ ಬೈಯಗ ಅಂದೆಮಾ. ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ಉಮೇಶ್ ಅವರು. ಥ್ಯಾಂಕ್ ಯು. ಇರೆಗ್ಯುಲರ್ ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಸೋ ಮಚ್. 20 ಲೈಕ್ ಡನ್ ಆಗಿದೆ. ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಎಲ್ರಿಗೂ ಕೂಡ ಕೃಷ್ಣ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ. ಓಕೆನಾ? ಕನ್ನಡ ಪತ್ತಿರೋಡು ತುಳು ಪತ್ತಿರೋಡು ಗೊತ್ತಾಪುಜಿ ಅನ್ ಕನ್ನಡಡೆ ಪಾತ್ರೊಂದುಪ್ಪ ಸೊ ಬೇಜಾರಿರ್ಲ ಮಂತು ನಡೆ ಕನ್ನಡದಕ್ಕೆಲ್ಲ ಒಳ್ಳೆರು ಪಾಪ ಅಕ್ಕಲೆಗ್ಲ ಬಂಗಾರೆ ಬಲ್ಲೆ ಐತೆ ನಮ್ಮ ತುಳು ಉಡ್ದು ಅಕ್ಲೆ ಬಂಗಾರೆ ಬಲ್ಲೆ ಅನ್ಸ ಸಾಪರ್ದ್ ಆಂಡ ಅಂದ ಸಾಪರ್ದ್ ಆಂಡು ಮಿಷಣ್ಣ ಇರ್ನಾಡೆ ದಾದಾ ಸ್ಪೆಷಲ್ ಇರೆಗೆ ದಾದೆ ಒಣಸ್ತಕ್ ದಾದಾ ಸ್ಪೆಷಲ್. ಉದಯಣ್ಣ ಇದ್ದೀರಾ? ನಾನು ಲೈವ್ ಅಲ್ಲಿ. ಉದಯಣ್ಣ ಅವ್ರು ಎಲ್ಲಿದ್ರು ಸಹ ಬರ್ಬೇಕು ಇವಾಗ ಸ್ಟೇಜ್ ಮೇಲೆ. ಸ್ಟೇಜ್ ಮೇಲೆ ಬಂದು ಒಂದೆರಡು ಮಾತಾಡ್ಬೇಕು. ಮತ್ತೆ ವಿಶೇಷಗಳು ಎನ್ಸ ಉಲ್ಲರ್ ಪಣಂದಲಿದೆ ಉಮೇಶ್ ಅಣ್ಣೆ ಯಾನ್ ಸೂಪರ್ ಡೂಪರ್ ಉಲ್ಲೆ ಅಮ್ಮ ಈರೆನ್ಸ ಉಲ್ಲರ್ ಬುಕ್ಕ. ನಿರಂಜನ್ ಅವರು ಹೇಳ್ತಾರೆ ಓಕೆ ದೇವರೇ ಬಲೆ ಉನ್ಕ ಕ್ಯಾಬೇಜ್ ಪಲ್ಯ ಅಲೆ ಉಪ್ಪಡು ಹಪ್ಪಳ ಅಂತ ಪಣಂದುಲಿರ ಬಾ ಎಂಕ್ ಮಸ್ತ್ ಇಷ್ಟ. ವೆಜ್ಜುನ ಸಂತೂ ಒಬ್ಬ ಯಾನ್ ಬುಡ್ಪುನೆ ಜಾತ್ಲೆ ಇಷ್ಟ ಎಂಕ್ ಮಸ್ತ್ ಇಷ್ಟ. ನಾನ್ ವೆಜ್ ಜಾಸ್ತಿ ವೆಜ್ಜ ತಿಂಪುಣು ಅಂಚದ ಎಂಕ್ ಮಸ್ತ್ ಖುಷಿ ಆಪುಂಡು ಮಸ್ತ್ ಇಷ್ಟ ಎಂಕ್. ನಿರಂಜನ್ ಅವರು ಹೇಳ್ತಿದ್ದಾರೆ ಫುಲ್ ಒಣಸುಂಡಿಗೆ ಪೂರಕ್ಕೆಲ್ಲ ಮಾತಿರ್ಲ ಪೋಯಾ ಬರ್ಸ ಉಂಡ ಕೇಳ್ತಿದ್ರು. ಉಮೇಶ್ ಅಣ್ಣ ಬರ್ಸದ ಅಲೆಜ್ಜಿ ಮೂಲು ದಾದ ಪನ್ಪುಂಡು ಪಕ್ಕಿಲ್ಲ ಅವು ಒಂದು ಇಂಚಿನ ಮತ್ತ ಕಲ್ಕುನ ಸೌಂಡೇ ಜಾಸ್ತಿ ಆಪುಂಡು ಮಾರೆ ಮುಲ್ಲು ಅಂಚಿ ಇಂಚಿದಿಲ್ಲದ ಬಡ 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 ದರ್ಪುಣು ಏನ ದರ್ಪಿರ ಗೊತ್ತುಜಿ ಮಾರೆ ಎಂಕ ಮತ್ತ ಗರ್ವ ಅರ್ಪುಣು ಏನ್ ಅಂದಿಜ್ಜಿ ಅಂಚಿಂಚಡು ಇಲ್ಲ ಉಪ್ಪುಂಡು ಗೊತ್ತುಂಡು ಅಕ್ಲೆಗ್ಲ ಉಪದ್ರ ಮನ್ಪುಣು ಎಂಕ್ಲೆಗ್ ಎಂಕ ಕೋರಿ ಬೋಡು ಅಂತ ಕೇಳ್ತಿದ್ದಾರೆ. ಯತೀಶಣ್ಣ ಇರ್ನ ಪಾರ್ಟಿ ಬೋರ್ಡ್ ಎಂಕ್ ಸುರುಕು ಬರ್ತ್ಡೇ ಉಂಟು ನೋಡಿ ಯಾರೆಲ್ಲ ಮಿಸ್ ಮಾಡ್ಬೇಡಿ ಆಯ್ತಾ. 25ಗೆ
ಯತೀಶ್ ಅವರದ್ದು ಬರ್ತ್ಡೇ ಇದೆ, ಸೊ ನಾನು ಬರ್ತ್ಡೇ ಲೈವ್ ಮಾಡ್ತಾ ಇದ್ದೇನೆ. ಮತ್ತೆ ಏನಾದ್ರೂ ನಿಮ್ಮದು ವಿಶೇಷ ಏನಾದ್ರೂ ಇದ್ರೆ, ಬರ್ತ್ಡೇ ಪಾರ್ಟಿ ಆಗಿರ್ಲಿ ಏನಿರ್ಲಿ, ನಾನು ವಿಶ್ ಮಾಡ್ತೇನೆ. ಓಕೆನಾ? ಹೇಳ್ಬೇಕು ಇಲ್ಲಿ. ನಿರಂಜನ್ ಅವರು ಹೇಳ್ತಿದ್ರಿ ಬಾರಿ ಎಡ್ಡೆ ಬಾಲೆ ಧ್ಯಾನ ಧ್ಯಾನ ದನ ಆತೆ ಲೈಫ್ ಅಂತ ಹೇಳ್ತಿದ್ರಿ. ಅಂದೆ ಉಮೇಶ್ ಅಣ್ಣ ಅವರು ಮೂಲಿ ಬರ್ಸ ಉಂಡು ಅಂತ ಹೇಳ್ತಿದ್ದಾರೆ. ಅಂದೆ ಜಾಗ್ರತೆ. ಓಕೆನಾ? GM ಅವರು ಉಮೇಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ನಿರಂಜನ್ ಅವರು ಉಮೇಶ್ ದೇವರೇ ಬಲೆ ಉನ್ಕ ಅಂತ ಹೇಳ್ತಿದ್ದಾರೆ. ನಿರಂಜನ್ ಅವರು ಉನ್ಕ ಅಂತ ಹೇಳ್ತಿದ್ದಾರೆ. ಓಕೆ ಸರಿ. ಯತೀಶ್ ಅವರು ಹೇಳ್ತಿದ್ದಾರೆ ಏನೇ ಅತ್ತಿ ಅಂತ ಹೇಳ್ತಿದ್ದಾರೆ. 25th ಗತ್ತಮ್ಮ, 25th ಯತೀಶ್ ಅವರದ್ದು ಬರ್ತ್ಡೇ ಇದೆ. ಸೊ ಎಲ್ಲರೂ ಸಹ ವಿಶ್ ಮಾಡ್ಬೇಕಾಯ್ತಾ? ನಾನು ಲೈವ್ ಮಾಡ್ತೇನೆ. GM ಅವ್ರು ಹೇಳ್ತಾರೆ ಉಮೇಶ್ ಬ್ರೋ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ರು. ಉಮೇಶ್ ಅಣ್ಣಂದು ಸಪೋರ್ಟ್ ಐಡಿ ಅನ್ಸುತ್ತೆ. ಉಮೇಶ್ 890 ಅವ್ರು ಇದ್ದೀರಾ ಇಲ್ಲಿ? ಉಮೇಶ್ 890 ಅವ್ರು ಇದ್ದೀರಾ? ನನ್ನ ಎಲ್ಲಾ ವಿಡಿಯೋಸ್ಗೆ ಕೂಡ ಕಮೆಂಟ್ ಮಾಡ್ತಾರೆ ಅವರು. ಅವರಿಗೊಂದು ಚಪ್ಪಾಳೆ ಬರ್ಲಿ ನೋಡುವ. ನನಗೆ ತುಂಬಾ ಖುಷಿ. ಉಮೇಶ್ 890 ಅವ್ರು ಇದ್ದೀರಾ? ಪ್ಲೀಸ್ ನನ್ನ ಲೈವ್ ಅಲ್ಲಿ ಇದ್ರೆ ಒಂದು ಮೆಸೇಜ್ ನ ಹಾಕಿ ಪ್ಲೀಸ್. ನಿರಂಜನ್ ಅವರು ಹೇಳ್ತಾರೆ ದುಬೈ ದೇವರೇ ಬಲೆ ಉನ್ಕ ಅಂತ ಹೇಳ್ತಿದ್ದಾರೆ. ಯತೀಶ್ ಅವರು ಹೂ ಅಂದು ಅಂತ ಹೇಳ್ತಿದ್ದಾರೆ. ಉಮೇಶ್ ಅವರು ಹಾಯ್ ಹೆಲೋ ಗುಡ್ GM ಸಿಸ್ಟ್ ಅಂತ ಹೇಳ್ತಾರೆ. ಸಾರಿ, GM ದುಬೈ ಅವರೇ ಅಂತ ಹೇಳ್ತಿದ್ದಾರೆ. ಉಮೇಶ್ ಅವರು ಇದ್ದೀರಾ? ಉಮೇಶ್ ಅಂತ ಹೇಳಿದ್ರೆ ಯಾರು ಗೊತ್ತುಂಟಾ? ಉಮೇಶ್ 890 ಅವರು ನನಗೆ ತುಂಬಾ ಕಮೆಂಟ್ ನ ಹಾಕ್ತಾರೆ, ತುಂಬಾ ಸಪೋರ್ಟ್ ಮೆಸೇಜ್ ಅವರು. ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಅಣ್ಣ, ನೀವು ನನಗೆ ತುಂಬಾ ಇನ್ಸ್ಪೈರ್ ಆಗಿದ್ದೀರಿ. ಗುಡ್ಡು ಅವ್ರು ಹೇಳ್ತಿದ್ದಾರೆ ಹೋಗ್ಯಾ ಜಿಮ್ಮೆ ಆಯಾ ಅಂತ ಹೇಳ್ತಿದ್ದಾರೆ. ಓಕೆ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್. ಈತ್ ಪೋರ್ತು ಎಂಕ್ ಸಪೋರ್ಟ್ ಮಂತಿನೇಕ್ ಉದಯಣ್ಣ, ಥ್ಯಾಂಕ್ ಯು ಸೋ ಮಚ್. ಅವ್ ಗೂ ಪಣ್ಪುಣ ಆಯ್ತಾ ಪುದರ್ದದೆ ಹೆಂಗ ಗೊತ್ತು ಯಾನ್ನೇ ಪಾಡುಜ ಅಂತ ಹೇಳ್ತಿದ್ರೆ. ಉಮೇಶ್ ಅಣ್ಣ ಈರ್ ಪಾಡ್ನತ್ತು ಕುಡಂಜಿ ಉಮೇಶ್ 890 ಪಣ್ಪುಣಾರ್ ಉಮೇಶ್ ಅತ್ತ ಅಂದು ಉಮೇಶರ್ನ ಪುದರ್ ಈರತ್ ಗೂಪೇನಾ ಗುಮ್ಮೆನಾ ಯೊಬೋ ಎಂಕು ಪೋಟ್ಯಾಪುಂಡು ಎತ್ತ ಚೆಣ್ಣ ಅಂಚಪನೊಚ್ಚಿ ಮಸ್ತ್ ಪೊರ್ತಾಂಡ್ ದಾದ ಎಂಡ್ ಮಲ್ಪು ನನ್ನ ಲೈವ್ನ. ಯತೀಶ್ ಅವರು ನಗ್ತಾ ಇದ್ದಾರೆ. ಯಾಕೆ ನಗು ಎಂಡ್ ಮಾಡ್ತೇನೆ ಆಯ್ತಾ? ಲೈವ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರೂ ಸಹ ನನಗೆ ಟಾಟಾ ಹಾಕಿ ಬಾಯ್ ಬಾಯ್ ಹಾಕಿ. ನಿಮ್ಗೆಲ್ಲರಿಗೂ ಕೂಡ ನಾನು ಟೇಕ್ ಕೇರ್ ಹೇಳ್ತೇನೆ. ಲೈಫಲ್ಲಿ ಏನ್ ಬಂದ್ರು ಸಹ ತುಂಬಾ ಖುಷಿಯಿಂದ ಫೇಸ್ ಮಾಡಿ. ದೇವ್ರಿಗೇನೆ ನಮ್ಮ ನೋವು ಉಂಟಲ್ವಾ, ನಾವು ಅನುಭವಿಸುವಂತ ನೋವು ಉಂಟಲ್ಲ, ಬೇಜಾರಾಗ್ಬೇಕಂತೆ ಆ ರೀತಿ ನಾವು ಬದುಕಬೇಕು, ಗೊತ್ತಾಯ್ತಾ? ಎಲ್ಲರೂ ಸಹ ನಮ್ಗೆ ಬೇಜಾರ ಅಂದ್ರೆ ಏನು, ತುಂಬಾ ಕಷ್ಟ ಬಂತು ಅಂತ ಹೇಳಿದ್ರೆ ಯಾರು ಸಹ ಜೀವನವನ್ನು ಬಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲರೂ ಸಹ ಖುಷಿಯಿಂದ ಆ ಕಷ್ಟವನ್ನು ಸಹ ನೀವು ಫೇಸ್ ಮಾಡ್ಬೇಕು. ಆವಾಗ್ಲೇ ದೇವರಿಗೆ ಬೇಜಾರಾಗಿ ನಿಮ್ಗೆ ಕಷ್ಟನ ಕೊಡಲ್ಲ, ಗೊತ್ತಾಯ್ತಾ? ಯತೀಶ್ ಅವ್ರು ಹೇಳ್ತಾರೆ ಯಾಪ ಬೈದರಿ ಇರು ಲೈವ್ಗ ಅಂತ ಹೇಳ್ತಾರೆ. ಮಸ್ತ್ ಬುರ್ತಾಂಡ್ ಬತ್ತದು. ಉಮೇಶ್ ಅವ್ರು ಹೇಳ್ತಾರೆ ಓ ಅಂಚ ಆಂಡ ಎನ್ನ ಮೆಸೇಜ್ ಬರ್ಪುಜಾ ಅಂತ ಹೇಳ್ತಾರೆ. ಉಮೇಶ್ ಅಣ್ಣ ಈರು ಉಮೇಶ್ ಡೈಲಿ ಮೆಸೇಜ್ ಮಲ್ಪೋರ ಈರೆಂಕ್ ಪಂಡ ಡೈಲಿ ಕಮೆಂಟ್ ಮಲ್ಪೋರಮ್ಮ ಈರು ಗೊತ್ತುಜ್ಜಿ. ಲೈಕ್ ಡನ್ ಇಟ್ಸ್ ಓಕೆ ಅಂತ ಹೇಳ್ತಿದ್ದಾರೆ. ಓಕೆ ಸರಿ ಥ್ಯಾಂಕ್ ಯು ಸೋ ಮಚ್. ಲೈವ್ ಎಂಡ್ ಮಂತೊಂದುಲ್ಲ. ಶೇಖರ್ ಅವರು ಬಂದ್ರು, ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶ್ರೀ ಅನು ವ್ಲಾಗ್ಸ್ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಅನು ಅವರೇ, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಒಂದು ಖುಷಿಯಿಂದ ಲೈಕ್ ನ ಕೊಡಿ. ಹೇಗಿದ್ದೀರಾ ಅನು ಅವರೇ? ಥ್ಯಾಂಕ್ ಯು ಸೋ ಮಚ್. UPG ದಾದ ಆಂಡು ಅಂತ ಕೇಳ್ತಿದ್ದಾರೆ. ದಾಲೆಜ್ಜಿ ಉದಯಣ್ಣ. ಶೇಖರಣ್ಣ ಅವರು ಆನ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಯತೀಶ್ ಅವರು ದಾಯಿಗ್ ಅಂತ ಕೇಳ್ತಿದ್ದಾರೆ. ದಾಯಿಗ್ಲೆಜ್ಜಿ ಮಸ್ತ್ ಪೊರ್ತಾಂಡತೆ ಪಾತ್ರದ ಬಚ್ಚಿಲ್ಲ. ಶೇಖರಣ್ಣ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉದಯಣ್ಣ ಅವರು ಉಂತುಲೆ ಅಂತ ಹೇಳ್ತಿದ್ದಾರೆ. ಉಮೇಶ್ ಅಣ್ಣ ಅವರು ಓಕೆ ಬಾಯ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಅಣ್ಣ. ಅರ್ಜೆಂಟ್ ದಾನೆ ಅಂತ ಹೇಳ್ತಿದ್ದಾರೆ. ಅರ್ಜೆಂಟ್ ದಾಲೆ ಎಜ್ಜಿ ಉದಯಣ್ಣ ಚೂರ್ ರೆಸ್ಟ್ ಮಲ್ಪುಗ ಪಂಡು. ಶ್ರೀ ವ್ಲಾಗ್ಸ್ ಅವರು ಯಾನ್ ಸೂಪರ್ ಹೀರ್ ಅಂತ ಹೇಳಿದ್ರೆ ಯಾನ್ ಸೂಪರ್ ಡೂಪರ್ ಅದಿಲ್ಲಮ್ಮ. ಶ್ರೀ ಅನು ವ್ಲಾಗ್ಸ್ ಅವರೇ, ನನಗೆ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಪ್ಲೀಸ್ ಕನೆಕ್ಟ್ ಆಗಿ ನನಗೆ ಒಂದು ಕಮೆಂಟ್ ನ ಮಾಡಿಡಿ, ನಾನು ರಿಟರ್ನ್ ಆಗ್ತೇನೆ. ಓಕೆನಾ? ನಿಮ್ಗೆ ಆಗಿದ್ದೇನೆ ಇಲ್ವಾ ಗೊತ್ತಿಲ್ಲ, ಮಾತ್ರ ನಾನು ಬೇರೆ ಐಡಿಯಲ್ಲಿ ಆಗಿದ್ದೇನೆ ಗೊತ್ತಿಲ್ಲ.
ಶೇಖರಣ್ಣ ಅವರು ಆನ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಸಾರಿ, ಶೇಖರಣ್ಣ ಅವರು ಆನ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಯಾನ್ ಸೂಪರ್ ಹೀರೋ ಶೇಖರಣ್ಣ ಅವರು ಆನ್ ಸಪೋರ್ಟ್ ಆನ್ ಸಪೋರ್ಟ್ ಆನ್ ಸಪೋರ್ಟ್ ಅಂತ ಹೇಳಿ ಸಪೋರ್ಟ್ ಮೆಸೇಜ್ ನ ಹಾಕ್ತಿದ್ದಾರೆ. ಉದಯಣ್ಣ ಅವರು ನೀರ್ ಪರ್ಲೆ ಬೊಂಡ ಪರ್ಲೆ ಅಂತ. ಉದಯಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಯಾನ್ ಚುಕ್ಕುಪುರ ತಿಂದು ಬರ್ತೇವಂತೆ. ಶೇಖರಣ್ಣ ಅವರು ಆನ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶ್ರೀಧರ್ ಪೈ ಶ್ರೀಧರ್ ಎಸ್ ಪಿ ಅವರು ಬಂದ್ರು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹೇಗಿದ್ದೀರಾ ಶ್ರೀಧರ್ ಅಣ್ಣ ಹೇಗಿದ್ದೀರಾ? ಊಟ ಆಯ್ತಾ? ಎಂತ ಸ್ಪೆಷಲ್? ಯತೀಶ್ ಅಣ್ಣ ಅವರು ಓಕೆ ಸ್ಟಾರ್ಟ್ ಅಂತ ಹೇಳ್ತಿದ್ದಾರೆ. ಶ್ರೀ ಅನು ವ್ಲಾಗ್ಸ್ ಅವರು ಆತೆ ಇರೇಗ್ ಅಂತ ಹೇಳ್ತಿದ್ದಾರೆ. ಅಂದೆಮ್ಮ ಯಾನ್ ಇರೇಗ್ ಆತನ ಗೊತ್ತುಜ್ಜಿ, ಅವಕ್ಕೋಸ್ಕರ ಹೆಂಗೆ ಕಮೆಂಟ್ ಮಾಡ್ಲೇ ಬನ್ನಿ. ಗುಡ್ಡು ಗೋಪಿ ಅವರು ಯಶ್ ಸಬ್ ಡನ್ ಅಂತ ಹೇಳ್ತಿದ್ದಾರೆ. ವಾವ್, ಯಶ್ ಅನಿಲ್ ಅವರೇ ನಿಮ್ಗೆ ಸಬ್ ಕೊಟ್ಟಿದ್ದಾರಂತೆ. ಶೇಖರಣ್ಣ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. 22 ಲೈಕ್ ಅಷ್ಟೇ ಬಂದಿದೆ ನನಗೆ. ಶೇಖರಣ್ಣ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶ್ರೀ ಅವರು ಹೇಳ್ತಾರೆ ಯಶ್ ಅವರೇ ರಿಟರ್ನ್ ಮಾಡಿ 3 days ಆಯ್ತು ಅಂತ ಹೇಳ್ತಿದ್ದಾರೆ. ಯಶ್ ಅವರೇ, ಯಶ್ ಅನಿಲ್ ಅವರೇ ಇದ್ದೀರಾ ನನ್ನ ಲೈವ್ ಅಲ್ಲಿ? ಪ್ಲೀಸ್ ಇಲ್ಲಿ ಶ್ರೀ ಅನು ವ್ಲಾಗ್ಸ್ ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಪ್ಲೀಸ್ ಕನೆಕ್ಟ್ ಆಗಿಮ್ಮ, ಓಕೆನಾ? ಶ್ರೀ ಅನು ವ್ಲಾಗ್ ಸಾರಿ ಶೇಖರಣ್ಣ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಶೇಖರಣ್ಣ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಮತ್ತೆ ಪುನಃ ಶೇಖರಣ್ಣ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಇನ್ನು ನಾನು ಹೊರಡುವ ಸಮಯ ಆಯಿತು. ಏನಾದರೂ ಹೇಳಲಿಕ್ಕಿದೆಯಾ ನನಗೆ? ಗುಡ್ಡು ಗೋಪಿ ಅವರು ಹೇಳ್ತಾರೆ ಆಪ್ಕಾ ಮೊಬೈಲ್ ಬ್ಯಾಟ್ರಿ ಕೋ ಲವ್ ಹೆಂಚಿನ ಅವಸ್ಥೆ ಉದಯಣ್ಣ. ದಾಲ್ ಜಿ ಐಕ್ ದಾಲ್ ಹತ್ತವೆ. ಶೇಖರಣ್ಣ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಅಲ್ಲಿ ಇದ್ದಾರೆ ಶ್ರೀ ಅನು ವ್ಲಾಗ್ಸ್ ಅವರು. ಉದಯಣ್ಣ, ಶ್ರೀ ಅನು ವ್ಲಾಗ್ಸ್ ಅವರಿಗೆ ಒಂದು 2-3 ಸಬ್ಬು ಕೊಡಿ ಉದಯಣ್ಣ. ಶ್ರೀ ಅನು ವ್ಲಾಗ್ಸ್ ಅವರೇ ನಿಮ್ಗೆ ಒಂದು ಇವಾಗ 2-3 ಸಬ್ಬು ಸಿಗ್ತದೆ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಲೈವ್ಗೆ ಈ ರೀತಿ ಈಗೇನೆ ನನ್ನ ಲೈವ್ಗೆ ಬರ್ತಾ ಇರಿ. ಇನ್ನೂ ಸಹ ಕೆಲವರು ಇದ್ದಾರೆ, ಸೊ ಅವ್ರ ಹತ್ರ ನಾನು ಸಬ್ಬು ಕೊಡಿಸ್ತೇನೆ, ಓಕೆನಾ? ಯತೀಶ್ ಅವರು ಟೇಕ್ ಕೇರ್ ಸಿಸ್ಟರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಯತೀಶ್ ಅಣ್ಣ. ಥ್ಯಾಂಕ್ಸ್ ಅ ಲಾಟ್. ಶ್ರೀ ಅನು ವ್ಲಾಗ್ಸ್ ಅವರು ಹೇಳ್ತಾರೆ ದಾದೆ ಕಜಿಪು ಇರೆಗ್ ಪಣಂದಿಲ್ಲರು ಹೆಂಗೆ ಕಜಿಪು ವೆಜ್ ಮೈನಿ. ಗುಡ್ಡು ಅವರು ಯಶ್ ಅನಿಲ್ ಸಬ್ ಡನ್ ಅಂತ ಹೇಳ್ತಾರೆ. ಯಶ್ ಅನಿಲ್ ಅವರೇ ಇದ್ದೀರಾ? ಲೈವ್ ಅಲ್ಲಿ ಇದ್ದೀರಾ? ನಿಮ್ಮನ್ನು ನೇತಾಕಿದಕ್ಕೆ ಸಾರ್ಥಕ ಆಯ್ತು. ಇವಾಗ ನಿಮ್ಗೆ ಸಬ್ ಸಿಕ್ತು. ಗೋಪಿ ಅವರು ಹೇಳ್ತಾರೆ ಬ್ಯಾಟ್ರಿ ಲೋ ಹೂವಾ ಅಂತ ಹೇಳ್ತಿದ್ದಾರೆ. ಇರೇನಾನ ಎನ್ನ ಬ್ಯಾಟ್ರಿ ಇಜ್ಜಿ ಲೋ ಆತು. ಜಾನು ಸಿಸ್ಟರ್ ಅವರು ಹಾಯ್ ಸಿಸ್ಟರ್ ಅಂತ ಹೇಳ್ತಿದ್ರೆ. ಹಾಯ್ ಸಿಸ್ಟರ್ ಎಂಚೋಲರ್ ಬಗ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಲೈವ್ಗೆ ಬರ್ತೀನಿ. ಒಣಸ್ ಮಲ್ತಾರ ದಾದ ಸ್ಪೆಷಲ್ ಎಂಜೋಲರು ಎಂಚೋಂಡು ಲೈಫ್ ಮತ್ತ. ಶ್ರೀ ಅನು ವ್ಲಾಗ್ಸ್ ಅವರು ಉದಯಣ್ಣ ಕೊಡ್ತಿರು ಅಂತ ಹೇಳ್ತಿದ್ರೆ. ಅಂದೆ ಉದಯಣ್ಣ ನನ್ನೆಲ್ಲ ಒಂಜಿ ನಲ್ಲ ಐಡು ಉಂಟು, ಸೊ ಕೊರ್ಪೆರಾರು. ಗುಡ್ಡು ಗೋಪಿ ಪ್ಲೀಸ್ ಕನೆಕ್ಟ್ ದಿಸ್ ಚಾನಲ್ ಶ್ರೀ ಅನು ವ್ಲಾಗ್ಸ್, ಓಕೆ ಮೇರಾ ನೈ ಆಪ್. ಅಯ್ಯೋ ದೇವರೇ, ಎನ್ನ ಸರಿ ಉಂಡು, ಎನ್ನ ಚಾರ್ಜ್ ಉಂಡು. ಹಾಯ್ ಅನುಸಿಸ್ ಅಂತ ಹೇಳ್ತಿದ್ದಾರೆ ಗುಡ್ಡು ಗೋಪಿ ಅವರು. ನನ್ನ ವಾಯ್ಸ್ ಹೇಗಿದೆ ಇವತ್ತು? ಸ್ವಲ್ಪ ಕ್ಲಿಯರ್ ಆಗಿದೆ ಅನ್ಸುತ್ತಲ್ಲ. ಜಾನು ಅವರು ಹೇಳ್ತಾರೆ ಸೂಪರ್ ನನ್ನ ಆವೋಡು ಇರ್ನಾಂಡೆ ಎನ್ನ ಆತಜಿ ದೇವರೇ ನನ್ನ ಆವೋಡಾತೆ ದಾದ ಸ್ಪೆಷಲ್ ಮಲ್ತಾರೆ ಜಾನು ಸಿಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈವ್ಗೆ ಬರ್ತೀನಿ. ಗುಡ್ಡು ಗೋಪಿ ಅವರು ಅನುಸಿಸ್ ಸಬ್ಬು ಚಾಯೆ ಕ್ಯಾ ಅಂತ ಹೇಳ್ತಾರೆ. ಸಬ್ಬು ಕುರ್ಲೇರಿಗೆ. ಶ್ರೀ ಅನು ವ್ಲಾಗ್ಸ್ ಅವರು ಪಣ್ಲೆ ಅಂತ ಹೇಳ್ತಿದ್ರೆ. ಪಂಡ್ರೆಗೆ ದಾಲ ಇಜ್ಜಿ ಸಿಸ್ಟರ್ ನಿಕಲ್ಲಾನೆ ಮತ್ತ ದಾದ ಕಚ್ಪು ಅಂತಾರೆ. ದಾದ ಸ್ಪೆಷಲ್ ಬುಕ್ಕ ಜಗ್ಗುಣ್ಣೆ ಓಲ್ಲಿರ್ ಮಾರೆ ಜಗ್ಗುಣ್ಣೆ ಮಿಸ್ಸಿಂಗ್. ಮಸ್ತ್ ಜನ ಬತ್ತು ಹಾಯ್ ಪಾರ್ದು ಪೋಪೇರ್ ಬಕ್ಕ ಎಲ್ಲ ಇಜ್ಜಿರ್. ಜಾನು ಅವರು ಲೈಕ್ ಡನ್ ಅಂತ ಹೇಳ್ತಿದ್ರೆ. ಥ್ಯಾಂಕ್ ಯು ಸೋ ಮಚ್. ಜಿತಣ್ಣ ಓಲ್ಲರು ಜಿತಣ್ಣ ಬಲೆ 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 ದುಬೈ ದಾದ ಮಂತೊಂದುಲ್ಲರು. UPG ಅವರು ಹೇಳ್ತಿದ್ದಾರೆ ಎತ್ತೆ ಕೊರ್ಪೆರು ಅನುಸಿಸ್ ಗುಡ್ಡು ಗೋಪಿ ಅಂತ ಹೇಳ್ತಿದ್ದಾರೆ. ಖಂಡಿತ ಅನುಸಿಸ್ ಇವಾಗ ಇನ್ನೊಬ್ರು ನಿಮ್ಗೆ ಕನೆಕ್ಟ್ ಆಗ್ತಾರೆ, ಗೊತ್ತಾಯ್ತಾ? ಮತ್ತೆ ವಿಶೇಷಗಳು? ಶ್ರೀ ಅನು ವ್ಲಾಗ್ಸ್ ಅವರು ಬಂಗುಡೆ ಮೀನು
ರೆಸ ಅಂತ ಹೇಳಿ. ಓಕೆ ಓಕೆ, ಬಂಗಡ ಮೀನ್ದ ರಸನೆ ಭಯಂಕರ ಮಾರೆ. ಬಂಗುಡೆ ಸೂಪರ್. ಬಂಗಡಿದ ಫ್ರೈ ಲೈಕ್ ಆಪುಂಡು ತೂಜುನತೆ ಒಂಜಿ ಜನ ಉಲ್ಲೇರು ಮಾರೆ ಲೈವ್ ಇತ್ತಿನಕಲ್ ಓಲ್ಪ ಇರ್ಗುತ್ತು. ಪಾಪ ದಾದ ಪಂಡ ಯಾನ್ ಎನ್ನ ಲೈವ್ಗ್ ಬತ್ತಿನಕಲಿಗೆ ದಾಲ ಪಂಡ್ರೆ ಪೋಪುಜಿ ಪಾಪ ದಾಯ ಪಂಡ ಅಕಲ್ನ ನೆಟ್ ಪ್ರಾಬ್ಲಮ್ ಆದಿಪ್ಪುಂಡು ಒಂಜಿ ಬೊಕೊಂಜಿ ಏನ ಪಂಡ ಅಕಲೆಗ್ ರೀಚಾರ್ಜ್ ಮಲ್ಪೆರೆ ಬಂಗ ಒಂದಿಪ್ಪುಂಡು ಬ್ಯಾತೆಲ ಅಕಲೆಗ್ ಕೆಲಸ ಉಪ್ಪುಂಡತೆ ಇಂಟರ್ನೆಟ್ ಎನ್ನ ಬೊರ್ತಿನ ಲೈವ್ ಅನ್ ತೂದು ಕುಲ್ಲೆರಿಗೋಸ್ಕರ ಬರ್ಪುಂಡು ಬುಡ್ಚಿ ಪಾಪ ಅಕಲ್. ಸೊ ನಿಕಲ್ನ ಬೇಲೆ ಏನಲ್ಲ ಇತ್ತನೆ ನಿಕಲ್ ಮಲ್ತೊಲ್ಲೆ ಮಾಪ ಓಕೆನಾ. ಯಾನಂತೂ ಒಂತೆ ಪತ್ರ ಒಂದಿಪ್ಪೆ ಓಕೆ ಸಿಸ್ ಅಂತ ಹೇಳ್ತಿದ್ದಾರೆ ಅನು ಅವರು. UPG ಅವರು ಹೇಳ್ತಿದ್ದಾರೆ ಓಕೆ ಕೊರಿಯರ್ ವಿಡಿಯೋ ತೂವೊಂದು ಉಲ್ಲೇರಿ ಅಂತ ಹೇಳ್ತಿದ್ದಾರೆ. ಶ್ರೀ ಅನು ಬ್ಲಾಗ್ಸ್ ಅವರೇ, ಉದಯ್ ಸಾರಿ ಇವರು ಯಾರು ಗೊತ್ತುಂಟಾ, ಗುಡ್ಡು ಅವ್ರು ನಿಮ್ಗೆ ಕನೆಕ್ಟ್ ಆದ್ರು ಅಂತ ಓಕೆನಾ. ಕಿಂಗ್ ಮೇಕರ್ ಯಶ್ ಅವರು ಬಂದ್ರು. ಹಾಯ್ ಮೇಡಮ್ ಅಂತ ಹೇಳ್ತಿದ್ದಾರೆ. ಹಾಯ್ ಯಶ್ ಅವರೇ, ಹೇಗಿದ್ದೀರಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಆಯ್ತಾ ಊಟ ಎಲ್ಲ? ಎಂತ ಸ್ಪೆಷಲ್? ಶ್ರೀ ಅನು ಬ್ಲಾಗ್ಸ್ ಅವರು ಯಾನ್ ಉಲ್ಲೆ ಅಂತ ಹೇಳ್ತಿದ್ದಾರೆ. ಯತೀಶ್ ಅವರು ಬ್ಯಾಂಡ್ ವಾದ್ಯದಲ್ಲಿದ್ದಾರೆ, ಫುಲ್ ಡಾನ್ಸ್ ಅಲ್ಲಿದ್ದಾರೆ. ಯಾಕೆ 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 ಯತೀಶ್ ಅವರೇ, ನಿಮ್ಮ ಬರ್ತ್ಡೇ ಅಂತ ಹೇಳಿ ಫುಲ್ ಜೋಶಲ್ಲಿದ್ದೀರಾ ಹೇಗೆ? ಮತ್ತೊಂದು ನನ್ನ ಲೈವಲ್ಲಿ ತುಂಬಾ ವಿಶೇಷ ಏನ್ ಗೊತ್ತಾ, ನಿಮ್ಮ ಮನೆಯಲ್ಲಿ ಆಗಿರ್ಲಿ ಅಥವಾ ನಿಮ್ದು ಯಾರಾದ್ರೂ ಫ್ರೆಂಡ್ಸ್ ಆಗಿರ್ಲಿ ಯಾರದಾದ್ರೂ ವೆಡ್ಡಿಂಗ್ ಏನಾದ್ರು ವಿಶ್ ಮಾಡ್ಬೇಕಾದ್ರೆ ಪ್ಲೀಸ್ ನನ್ನ ಹತ್ರ ಹೇಳಿ, ನಾನು ವಿಶ್ ಮಾಡ್ತೇನೆ. ಅದೇ ತರ ಬರ್ತ್ಡೇ ವಿಶೇಷ ಇದ್ರೆ ಸೊ ಅದು ಸಹ ನಾನು ಮಾಡ್ತೇನೆ. ಸೊ ಹೇಳಿ ಅವರಿಗೆ ತುಂಬಾ ಖುಷಿ ಆಗ್ಲಿ ನಾನು ವಿಶ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಓಕೆನಾ. ಲೈವ್ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ವಿಶ್ ಮಾಡ್ಬೇಕಾದ್ರೆ ಪ್ಲೀಸ್ ನನ್ನ ಹತ್ರ ಹೇಳಿ, ನಾನು ವಿಶ್ ಮಾಡ್ತೇನೆ ಓಕೆನಾ. ಯು ಪೇ ಜೆ ಅವರು ಹೇಳ್ತಿದ್ದಾರೆ ಅನು ಸಿಸ್ ಕನೆಕ್ಟ್ ಬಾಕ್ಸ್ ಓಪನ್ ಆಪುಜಿ ಅಂತ ಹೇಳ್ತಾರೆ. ಕಮೆಂಟ್ ಬಾಕ್ಸ್ ಸಾರಿ ಅನು ವ್ಲಾಗ್ಸ್ ಕಮೆಂಟ್ ಬಾಕ್ಸ್ ಓಪನ್ ಆಪುಜಿಗೆ. ಕಿಂಗ್ ಅವರು ಹೇಳ್ತಿದ್ದಾರೆ ಇಲ್ಲ ಮೇಡಮ್ ಮಾಡಬೇಕು. ನಿಮ್ಮದು ಊಟ ಮೇಡಮ್ ಅಂತ ಕೇಳ್ತಿದ್ದಾರೆ. ಬ್ರದರ್ ನಂದು ಊಟ ಆಗ್ಲಿಲ್ಲ, ಇನ್ನು ಮಾಡ್ಬೇಕಷ್ಟೇ. ಎಂತ ಸ್ಪೆಷಲ್ ಕಿಂಗ್ ಮೇಕರ್ ಅವರೇ? ಕಿಂಗ್ ಮೇಕರ್ ಅವರೇ ಏನ್ ಸ್ಪೆಷಲ್ ಮಾಡಿದ್ದೀರಾ? 8 ಜನ ಏನ ಲೈವ್ ಇಡಲಿರತ್ತ ಎತ್ತಿಸಣ್ಣ ದಾಯಿಗೆ ಬಡ್ಕ್ ಬೊಟ್ಟೊಂದು ಲೇರು ಮಾರ್ಯಾರು. ಜಾನು ಸಿಸ್ಟರ್ ಸೂಪರ್ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ಜಾನು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್. ಉದಯಣ್ಣ ಅವರು ಲೈಕ್ ಕೊರ್ದು ಸಬ್ಬು ಕೊರಿಯೆ ಗುಡ್ಡು ಗೋಪಿ ಅಂತ ಹೇಳ್ತಿದ್ರೆ ನೋಡಿ. ಅನು ವ್ಲಾಗ್ಸ್ ಅವರೇ ನಿಮ್ಗೆ ಕನೆಕ್ಟ್ ಆದ್ರಂತೆ ಗುಡ್ಡು ಗೋಪಿ ಅವರು ಓಕೆನಾ. ಕಿಂಗ್ ಮೇಕರ್ ಅವರು ಹೇಳ್ತಾರೆ ದೋಸೆ ಮೇಡಮ್ ಅಂತ ಹೇಳ್ತಾರೆ. ಹೌದಾ ಸರ್? ದೋಸೆಗೆ ಏನಿದೆ ಸೈಡಿಗೆ ಡಿಶ್? ದೋಸೆ ಅಷ್ಟೇ. ಜಾನೂರು ಸೂಪರ್ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ಶ್ರೀ ವ್ಲಾಗ್ಸ್ ಅವರು ಲಾಂಗ್ ವಿಡಿಯೋ ಪಾಡ್ಲೆ ಅಣ್ಣ ಅಂತ ಹೇಳ್ತಿದ್ದಾರೆ. ಲಾಂಗ್ ವಿಡಿಯೋ ಪಾಡ್ಲೆಗೆ ತುಲೆ ಲಾಂಗ್ ವಿಡಿಯೋಗೂ ಪಾಡ್ಲೆ ಉದಯಣ್ಣ. ಯತೀಶ್ ಅವರು ಇಜ್ಜಪ್ಪ ಅಂತ ಹೇಳ್ತಿದ್ದಾರೆ. ಜಾನೂರು ಸೂಪರ್ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಮುಗಿಸುವ ವೇಳೆಗೆ 6 ಜನ ಪಟ ಅಂತ ಜಾಯಿನ್ ಆಗ್ತೀರಾ. ನನಗೆ ಬೇಜಾರಾಗ್ತದೆ ಲೈವ್ ಅನ್ನು ಮುಗಿಸ್ಬೇಕಾ ಬೇಡವಾ ಅಂತ ಹೇಳಿ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದೇನೆ ನಾನು. 7:45 ಆಯ್ತು. ನಾನು 6 ಗಂಟೆಗೆ ಲೈವ್ ಅನ್ನು ಸ್ಟಾರ್ಟ್ ಮಾಡಿದ್ದೇನೆ. ಜಾನವರು ಸೂಪರ್ ಅಂತ ಹೇಳಿ ಸಪೋರ್ಟ್ ಮೆಸೇಜ್ ನ ಹಾಕ್ತಿದ್ದಾರೆ. ಕಿಂಗ್ ಮೇಕರ್ ಅವರು ಚಿಕನ್ ಗ್ರೇವಿ ಮೇಡಮ್ ಅಂತ ಹೇಳ್ತಾರೆ. ಓಹೋ ಸಖತ್ ಅಲ್ವಾ. ಸೊ ವಿಡಿಯೋ ಮಾಡಿ ಹಾಕಿ ನಾನು ಸಹ ನೋಡ್ತೇನೆ ಕಿಂಗ್ ಮೇಕರ್ ಅವರೇ. ಜಾನವರು ಸೂಪರ್ ಅಂತ ಸಪೋರ್ಟ್ ಮೆಸೇಜ್ ನ ಹಾಕ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ವಿಶೇಷಗಳು? ಆಯ್ತು ಮಾರೆ, ತುಂಬಾ ಹೊತ್ತಾಯ್ತು. ನಾನು ಹೊರಗಡೆನೆ ಕುತ್ಕೊಂಡಿದ್ದೇನೆ. ಸೊ ಹೊರಡುವಂತ ಟೈಮ್ ಆಯ್ತು ನನ್ನದು. ಏನಾದ್ರೂ ಹೇಳಲಿಕ್ಕಿದ್ಯಾ? ಪಡ್ಕು ಸಾರಿ ಅವು ಏನ ಗೊತ್ತುಂಡು ಏರ್ನ ವಿಡಿಯೋ ಬತ್ತನ್ ಮಾರೆ ಅವೇನು ಕ್ಲಿಕ್ ಮಾಡ್ತೀನಿ ಅವು ಸೀದಾ ಒಡೆ ಪೋನುಂಡು. ಜಾನೂರು ಸೂಪರ್ ಅಂತ ಸಪೋರ್ಟ್ ಅಲ್ಲಿದ್ದಾರೆ. ಶ್ರೀ ವ್ಲಾಗ್ಸ್ ಅವರು ಇರು ಉಡುಪಿದಾರ ಕೇಳ್ತಿದ್ರೆ ಅನುಸಿಸ್ ಯಾನ ಉಡುಪಿದಲ್ಲ. UPJ ಅವರು ಲಾಂಗ್ ವಿಡಿಯೋದನೇ ಕಮೆಂಟ್ ಬಾಕ್ಸ್ ಓಪನ್ ಆಪುಜಿ ಯಾನು ಶಾರ್ಟ್ ವಿಡಿಯೋ ತೂದು ಸಬ್ ಕೊರ್ಪುಜಿ ಅಂತ ಹೇಳ್ತಿದ್ದಾರೆ. ಹೌದೌದು ಉದಯಣ್ ಸಾರಿ ಇವರು ಫುಲ್ ಉದಯಣ್ಣ ಅವ್ರು ನಮಗೆ ಉದಯಣ್ಣ ಅಲ್ಲ UPJ ಅವರು ಫುಲ್ ಸಪೋರ್ಟ್ ಮಾಡ್ತಾರೆ ಆಯ್ತಾ, ಫುಲ್ ವಿಡಿಯೋ ನೋಡ್ತಾರೆ. ಕಿಂಗ್ ಮೇಕರ್ ಅವರು ಓಕೆ ಮೇಡಮ್ ಅಂತ ಹೇಳಿ ಫುಲ್ ನಾಚಿಕೆ ಸ್ವಭಾವದಲ್ಲಿದ್ದಾರೆ. ಯತೀಶ್ ಅವರು ದಸರಾ ಮುಗಿಡತೆ ಅನ್ಸ ಅಂತ ಹೇಳ್ತಾರೆ. ಓ ದಸರಾ ಮುಗಿನೇಕು ಇರ್ ಬಡ್ಕು ಬಟ್ಟು ನಮಾರೆ
ಯತೀಶ್ ಅವರು ನಗ್ತಾ ಇದ್ದಾರೆ. ಯಾಕೆ ಯತೀಶ್ ಅವರೇ? ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ನಮ್ಮ ಜಾನು ಸಿಸ್ಟರ್. ಕಿಂಗ್ ಅವರು ಊಟ ಏನು ಮೇಡಮ್ ಅಂತ ಕೇಳ್ತಿದ್ರೆ, ಊಟಕ್ಕೆ ಏನಿಲ್ಲ, ಅನ್ನ ಸಾರು ಅಷ್ಟೇ. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಜಾನು ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. UPJ ಅವರು ಶಾರ್ಟ್ ವಿಡಿಯೋಗೂ ಕೊರಿಯಾವೆ ಅಂತ ಹೇಳ್ತಿದ್ದಾರೆ. ಆಯ್ತು ಅನು ವ್ಲಾಗ್ಸ್ ಅವರೇ ಕೊಟ್ರಂತೆ ಉದಯಣ್ಣ. ಓಕೆ ಉದಯಣ್ಣ ಅಂತ ಹೇಳ್ತಿದ್ದಾರೆ ಶ್ರೀ ಅನು ವ್ಲಾಗ್ಸ್ ಅವರು. ಜಾನು ಅವರು ಸೂಪರ್ ಅಂತ ಹೇಳಿ ಸಪೋರ್ಟಲ್ಲಿ ಇದ್ದಾರೆ. ನನಗೆ 1K ಮಾಡಿಕೊಡಿ. ಇನ್ನೂ ಸಹ ಎಷ್ಟು ಗೊತ್ತುಂಟಾ, 233 ಸಮಥಿಂಗ್ ಇಷ್ಟ ಬೇಕು. ಗೊತ್ತಿಲ್ಲ ಈಗ ಎಷ್ಟು ಆಯ್ತು ಅಂತ ಹೇಳಿ. ನನ್ನ ಚಾನಲಲ್ಲಿ ಎಷ್ಟಾಗಿದೆ ಸಬ್ಬು? UPJ ಪ್ಲೀಸ್ ಹೇಳ್ತೀರಾ ಯಾರದು? ನನಗೆ ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾನು ಸಿಸ್ಟರ್ ಸೂಪರ್ ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಪಕ್ಕದಲ್ಲಿ ಹಾರ್ಟ್ ಕೊಡ್ತಾ ಇದ್ದೀರಿ, ಯಾರದು ನನಗೆ ಗೊತ್ತಾಗ್ತಾ ಇಲ್ಲ. ಯಾರದು ಹಾರ್ಟ್ ಕೊಡೋದು? ಸಪೋರ್ಟ್ ಅಂತ ಹೇಳ್ತಿದ್ರೆ ಶ್ರೀ ಅನು ವ್ಲಾಗ್ಸ್ ಅವರು. 774 ಅಂತ ಹೇಳ್ತಾರೆ UPJ ಅವರು. ಹೌದಾ, ಇನ್ನೂ ಸಹ ಬೇಕಲ್ಲ ಹಾಗಾದ್ರೆ. ಕಿಂಗ್ ಮೇಕರ್ ಅವರು ಮೇಡಮ್ ಹಾರ್ಟ್ ಅಂತ ಹೇಳ್ತಾರೆ. ಓ ನೀವು ಕೊಡ್ತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಉಮೇಶ್ ಕುಮಾರ್ ಅವರು ಬಂದ್ರು, ಹಾಯ್ ಅಂತ ಹೇಳ್ತಾರೆ. ಹಾಯ್ ಉಮೇಶ್ ಕುಮಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಉಮೇಶ್ ಅವರೇ. ನೀವು ಉಮೇಶ್ 890ಯಾ? ಜಾನ್ ಅವರು ಸೂಪರ್ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಹೊರಗಡೆ ಇದ್ದೇನೆ, ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು. ಯಾವುದೋ ಒಂದು ಹಕ್ಕಿಯ ಗೊತ್ತಿಲ್ಲ, ಅದು ಏನೋ ಕಿರ್ಚುತ್ತಾ ಇದೆ ಆಗದಿಂದ. ಜಾನ್ ಅವರು ಸೂಪರ್ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಉದಯಣ್ಣ ಸಾರಿ UPJ ಅವರು ಅನುಸಿಸ್ ಯಾನ್ ಕೊರ್ನಿ 10 ಸಬ್. ಗುಡ್ಡು ಗೋಪಿ ಅವರೇ ಅಂತ ಓಕೆ ಗುಡ್ಡು ಗೋಪಿ ಅವರು. ಉಮೇಶ್ ಕುಮಾರ್ 890 ಇರ್ನಾತೆ ID ಅಂದಿ ಅಂತ ಹೇಳ್ತಾರೆ. ಅಂದ ಇರ್ನಾನ ನೋಡಿ, ಇಲ್ಲಿ ಇದ್ದಾರೆ ನೋಡಿ ಉಮೇಶ್ ಕುಮಾರ್ ಅವರು. ಇವರು ನನ್ನ ಎಲ್ಲ ವಿಡಿಯೋಸ್ನ ನೋಡ್ತಾರೆ, ಹಾಗೆ ಕಮೆಂಟ್ ಕೂಡ ಹಾಕ್ತಾ ಇರ್ತಾರೆ ಡೈಲಿ. ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಅವರೇ. ನಿಮಗೆ ಉಮೇಶ್ 890 ಅವರೇ ಥ್ಯಾಂಕ್ ಯು ಅಗೇನ್ ಆ್ಯಂಡ್ ಅಗೇನ್. ನಿಮಗೆ ತುಂಬ ಥ್ಯಾಂಕ್ಸ್. ಓಕೆನಾ, ನನ್ನ ಯಾವ ವಿಡಿಯೋಸ ಬಿಡುವುದಿಲ್ಲ, ಎಲ್ಲ ಸಹ ವಿಡಿಯೋ ನೋಡ್ತಾರೆ. ಮತ್ತೊಂದು ಈ ನನ್ನ ಲೈವಲ್ಲಿ ಹೇಳಲಿಕ್ಕಿದೆ ನೋಡಿ, ನನ್ನ ವಿಡಿಯೋನ ಯಾರೆಲ್ಲ ನೋಡ್ತೀರಾ, ಸೊ ನನಗೆ ಗೊತ್ತಾಗ್ತದೆ ಯಾರೆಲ್ಲ ನೀವು ವಿಡಿಯೋನ ನೋಡ್ತೀರಾ ಅಂತ ಹೇಳಿ. ಖಂಡಿತ ನನ್ನ ಚಾನಲ್ ಎಂತ ಗೊತ್ತುಂಟಾ, 1K ಆಗಲಿ, 1K ಆದಮೇಲೆ, ಮೋನ ಆದಮೇಲೆ ಅಥವಾ ಅದಕ್ಕಿಂತ ಮೊದಲು ಏನಾದರೂ ಗಿಫ್ಟನ್ನು ನಾನು ನಿಮಗೆ ಕೊಡ್ತೇನೆ. ಓಕೆನಾ, ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇರಬೇಕು, ವಿಡಿಯೋಸ್ನ ಎಲ್ಲರೂ ಸಹ ನೋಡ್ತಾ ಇರಬೇಕು, ಹಾಗೆ ಕಮೆಂಟ್ನ ಮಾಡ್ತಾ ಇರಬೇಕು ಡೈಲಿ. ಸೊ ಅವರಿಗೆ ನಾನು ಏನಾದರೂ ಒಂದು ಸ್ಪೆಷಲ್ ಗಿಫ್ಟ್ನ ಕೊಡ್ತೇನೆ. ಅದು ಏನಾಗಿರ್ಬೋದು ಅಂತ ಹೇಳಿ ಇವಾಗ ನಾನು ಹೇಳಲ್ಲ. ಸೊ ಜಾಸ್ತಿ ರೇಟದ್ದು ಆಗಿರ್ಬೋದು, ಕಮ್ಮಿ ರೇಟದ್ದು ಕೂಡ ಆಗಿರ್ಬೋದು, ಹೇಳಲಿಕ್ಕಿಲ್ಲ. ಕಿಂಗ್ ಅವರು ಹೇಳ್ತಿದ್ದಾರೆ ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಿಂಗ್ ಅವರು ಹಾರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಉಮೇಶ್ ಅಣ್ಣ ಅವರು ಯಾನ್ ಕುರ್ನಿ ಅಂತ ಹೇಳ್ತಿದ್ದಾರೆ. ಆವಮ್ಮ ಸರಿ ಥ್ಯಾಂಕ್ ಯು ಸೋ ಮಚ್. ಜಾನ್ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ. ಕಿಂಗ್ ಅವರು ಹಾರ್ಟ್ ಕೊಡ್ತಿದ್ದಾರೆ. ಫುಲ್ ಕಿಂಗ್ ಅವರು ಹಾರ್ಟ್ ಕೊಡ್ತಾ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾನ್ ಅವರು ಸೂಪರ್ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ಕಿಂಗ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಕಿಂಗ್ ಅವರು ಹಾರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಿಎಂ ಅವರು ಕಿಂಗ್ ಹಾಯ್ ಅಂತ ಹೇಳ್ತಾರೆ. ಕಿಂಗ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಜಾನು ಸಿಸ್ಟರ್ ಸೂಪರ್ ಅಂತ ಹೇಳಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಾನು ಸಿಸ್ಟರ್. GM ಅವರು ಕಿಂಗ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಕಿಂಗ್ ಮೇಕರ್ ಯಶು ಕನ್ನಡ ವ್ಲಾಗ್ಸ್ ಅವರು ಇದ್ದೀರಲ್ಲಮ್ಮ, ಪ್ಲೀಸ್ ಏನು ಗೊತ್ತಾ, ಇವರು GM ಸಿಸ್ಟರ್ ಅವರಿಗೆ ಕನೆಕ್ಟ್ ಆಗಿ ಹಾರ್ಟ್ನ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಿಂಗ್ ಅವರು ಹೇಳ್ತಿದ್ರು ಸೂಪರ್ ಅಂತ ಹೇಳಿ ತುಂಬ ನಾಚಿಕೆ ಸ್ವಭಾವದಿಂದ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉಮೇಶ್ ಅವರು ಒಣಸಾಡಿ ದಾದ ಸ್ಪೆಷಲ್ ಕೇಳೋದ್ರಲ್ಲಿ ಒಣಸಾತಜಿಮ ಸ್ಪೆಷಲ್ ದಾರಿಗೋದ್ರೆ ವೆಜ್ ಇಪ್ಪು. ಶಶಿ ಅವರು ಬಂದರು, ಶಶಿ ಸಿಸ್ಟರ್ ಬಂದರು. ಹಾಯ್ ಅನ್ವಿ ಅಂತ ಹೇಳ್ತಾರೆ. ಹಾಯ್ ಎನ್ಸೋದು ಇರ್ಬೇಕಾ? ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಲೈಕ್ ಉಂಡ ಗೂ ಪಣ್ಪಣ ಒಂಜಿ ಪಕ್ಕಿ ಕಲ್ಕೊಂಡುಂಡು. ಕಿಂಗ್ ಅವರು ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. UPJ ಅವರು ನಿನ್ನ ಗಿಫ್ಟ್ ಬೇಡ ಮಾರೈತಿ, ನನಗೆ ನಾನೇ ಕೊಡ್ತೀನಿ ಊರಿಗೆ ಬಂದಾಗ ನನಗೆ. ಹೌದಾ ಉದಯಣ್ಣ? ಎಂತ ಉದಯಣ್ಣ ಹೀಗೆ ಹೇಳ್ಬಾರ್ದು ನೀವು. ಜಾನು ಅವರು ಸೂಪರ್ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ಶ್ರೀ ಅನು ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಶಿ ಅವರು ಹೇಳ್ತಿದ್ದಾರೆ ಬತ್ತೆ ಪಿರಯಾನ್ ಅಂತ ಹೇಳ್ತಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಕಿಂಗ್ ಅವರು ಸೂಪರ್ ಅಂತ ಸಪೋರ್ಟ್ ಅಲ್ಲಿ ಇದ್ದಾರೆ. ಯತೀಶ್ ಅವರು ಹೇಳ್ತಾರೆ ಈರು ಪ್ರಮೋಷನ್ ಮಲ್ಪರಯ್ಯೆ ಅಂತ ಹೇಳ್ತಾರೆ. ಅಲ್ಲಂದು ಪ್ರಮೋಷನ್ ಮಲ್ಪಯ್ಯಾನು ಯಾರಿಗಾದ್ರೂ ಪ್ರಮೋಟ್ ಮಾಡ್ಲಿಕ್ಕಿದ್ರೆ ವಿಡಿಯೋಸು ಹೇಳಿ ನನ್ನ ಹತ್ರ ಪ್ಲೀಸ್. ನಾನು ಪ್ರಮೋಟ್ನ ಕೂಡ ಮಾಡ್ತಾ ಇದ್ದೇನೆ. ಇವಾಗ BVC ಅಂತ ಹೇಳಿದ್ರೆ ಬಿ ವೆರಿ ಕ್ರೇಜಿ ಅವರದ್ದು ಕೂಡ ನಾನು ಟೀ ಶರ್ಟ್ ಇದು ಪ್ರಮೋಟ್ ಮಾಡಿದ್ದೇನೆ. ಆ ವಿಡಿಯೋ ಇದೆ ನೋಡಿ, ನಿಮ್ಗೆ ಇಷ್ಟ ಆದರೆ ನನ್ನ ಹತ್ರ ಹೇಳಿ.
ಸೊ ನಾನು ಸಹ ಒಂದು ಟಿ ಶರ್ಟ್ನ ಆರ್ಡರ್ ಮಾಡಿದ್ದೇನೆ. ಸೊ ಯಾವಾಗ ವೆಡ್ನೆಸ್ಡೇ ಬರ್ಬೋದು ಅನ್ಸುತ್ತೆ. ಸೊ ಅದ್ರದ್ದು ಕೂಡ ವಿಡಿಯೋ ಪ್ರಮೋಟ್ ಮಾಡ್ತೇನೆ. ಸೊ ನೋಡಿ, ಓಕೆ, ನನಗೆ ಸಪೋರ್ಟ್ ಮಾಡ್ತೀರಿ. ಯತೀಶ್ ಅವರು ಏನಾದರೂ ಪ್ರಮೋಟ್ ಮಾಡ್ಲಿಕ್ಕಿದ್ರೆ ಹೇಳಿ, ನಾನು ಮಾಡಿಕೊಡ್ತೇನೆ ನಿಮಗೆ. ಜಾನ್ ಅವರು ಸೂಪರ್ ಅಂತ ಹೇಳಿ ಸಪೋರ್ಟ್ ಅಲ್ಲಿದ್ದಾರೆ. ಕಿಂಗ್ ಅವರು ಹಾರ್ಟ್ ಕಳಿಸಿದ್ರೆ ಥ್ಯಾಂಕ್ ಯು ಸೋ ಮಚ್. ಶಶಿ ಸಿಸ್ಟರ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. UPJ ಅವರು ಶಶಿಯಕ್ಕ ಅಂತ ಕರೀತಿದ್ದಾರೆ. ಅನು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅನು ಅವರು ಆನ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಜಾನ್ ಅವರು ಸೂಪರ್ ಅಂತ ಹೇಳಿ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅನು ಅವರು ಆನ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾನು ಅವರು ಸೂಪರ್ ಅಂತ ಸಪೋರ್ಟ್ ಅಲ್ಲಿದ್ದಾರೆ. ಶಶಿ ಅವರು ಹಾಯ್ ಉದಯಣ್ಣ ಅಂತ ಹೇಳ್ತಿದ್ದಾರೆ. ಜಾನು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶಶಿ ಅವರು ಕೂಡ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಉಮೇಶ್ ಕುಮಾರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಅಣ್ಣ, ಓಕೆನಾ. ಹಾಗೆ ಶಶಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಿಂಗ್ ಮೇಕರ್ ಅವರು ಭೀಮಾ ಮೂವಿ ಜಲ್ಲಿ ಎಲ್ಲ ಜಾಲಿಯಾ ಥ್ಯಾಂಕ್ ಯು ಸೋ ಮಚ್. ಹೌದೌದು, ಎಲ್ಲ ಜಾಲಿ. ಜಾನ್ ಅವರು ಸೂಪರ್ ಅಂತ ಹೇಳಿ ಸಪೋರ್ಟ್ ಅಲ್ಲಿದ್ದಾರೆ. UPJ ಅವರು ಯಾನು ಪೋಪೆ ಅಂತ ಹೇಳ್ತಾರೆ. ಥ್ಯಾಂಕ್ಸ್ UPJ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಂಕ ಈತ್ ಕೊಡ್ತು ಸಪೋರ್ಟ್ ಮಾಡ್ತೀನಿ. ಭೀಮಾ ಮೂವಿ ಅವರು ದೈನಿಕ ಜಲ್ಲಿ ಎಲ್ಲ ಜಾಲಿ. ಓಕೆ, ಎಲ್ಲ ಸಹ ಜಾಲಿ ಹೇಳ್ತಿದ್ದೀರಾ. ಸರಿಮ್ಮ. ಶಶಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕಿಂಗ್ ಅವರು ಹಾರ್ಟ್ ಕಳಿಸ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಶಶಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಿಂಗ್ ಮೇಕರ್ ಅವರು ಭೀಮಾ ಮೂವಿ ಇದೆ. ಓಕೆ, ಜಲ್ಲಿ ಎಲ್ಲ ಜಾಲಿ ಹೌದೌದು, ಎಲ್ಲ ಜಾಲಿ. ಓಕೆನಾ. ಶಶಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯತೀಶ್ ಅವರು ಓಕೆ ಸಿಸ್ ಅಂತ ಹೇಳ್ತಿದ್ದಾರೆ. ಶಶಿ ಅವರು ಸೂಪರ್ ಸಪೋರ್ಟ್. ಕಿಂಗ್ ಅವರು ಸೇಮ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಿಂಗ್ ಅವರೇ. ಹಾಗೆ ಶಶಿ ಸಿಸ್ಟರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಯೂನಿಕಾರ್ನ್ ನೋಡಿ, ಯೂನಿಕಾರ್ನ್ ಹ್ಯಾಂಡ್ ಕ್ರಾಫ್ಟ್ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್. ಹೇಗಿದ್ದೀರಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದದಕ್ಕೆ. ಊಟ ಮಾಡಿದ್ರಾ? ಏನು ಸ್ಪೆಷಲ್ ಸಿಸ್ಟರ್? ಶಶಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾನು ಅವರು ಬಾಯ್ ಸಿಸ್ ಒಂದೇ ಬೇಲೆ ಉಂಟು ಪಣದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಜಾನು ಸಿಸ್. ಥ್ಯಾಂಕ್ ಯು ಸೋ ಮಚ್. ಈತ್ ಬರ್ತೆ ಸಪೋರ್ಟ್ ಮಾಡ್ತಿರುತ್ತೆ ದೇವರೇ. ಥ್ಯಾಂಕ್ ಯು ಸೋ ಮಚ್. ಕಿಂಗ್ ಅವರು ಹಾರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಶಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಶಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಶಶಿ ಸಿಸ್. ಥ್ಯಾಂಕ್ ಯು ಸೋ ಮಚ್. ಕಿಂಗ್ ಮೇಕರ್ ಅವರು ಸೇಮ್ ಸಪೋರ್ಟ್ ಅಲ್ಲಿದ್ದಾರೆ. ಕಿಂಗ್ ಮೇಕರ್ ಅವರು ಹಾರ್ಟ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಕಿಂಗ್ ಮೇಕರ್ ಅವರು. ಶಶಿ ಅವರು ಕೂಡ ಸೂಪರ್ ಸಪೋರ್ಟ್. ಶಶಿ ಸೂಪರ್ ಸಪೋರ್ಟ್. ಶಶಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಶಶಿ ಅವರು ಆಯ್ತು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹಾಗೆ ಕಿಂಗ್ ಮೇಕರ್ ಅವರು ಹಾರ್ಟ್ ನ ಕಳಿಸ್ತಿದ್ದಾರೆ. ಯತೀಶ್ ಅವರು ಹೇಳ್ತಾರೆ ಇಲ್ಲದ ಉಲೈ ಪೋಲೆ ಇರೆಗ್ ಪೋಡಿಗೆ ಪೂಜಾ ಅಂತ ಹೇಳ್ತಾರೆ. ನಾನು ದೇವೇರ್ನ ದೇವಸ್ಥಾನ ಹಿಡ್ಕೊಳ್ದೆ. ಸೊ ಪೋಡಿಗೆ ದೇವೇರುಲ್ಲೆ ನೆಂಕ್ ಜಾನು ಅವರು ಇಟ್ಸ್ ಓಕೆ ಬಾಯ್ ಸಿಸ್ ಅಂತ ಹೇಳ್ತಾರೆ. ಓಕೆ ಸರಿ. ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪಿರ ಇರೇಗ್ಲಾ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಮಾತ್ರಿಗ್ಲ ಮಸ್ತ್ ಥ್ಯಾಂಕ್ಸ್. 24 ಲೈಕ್ ಕೂಡ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಲೈವ್ಗೆ ಜಾಯಿನ್ ಆಗ್ತಾ ಇರಿ. ಏನಾದರೂ ಒಳ್ಳೇದನ್ನ ಮಾಡ್ತಾ ಇರಿ. ದೇವರು ಮೆಚ್ಚುವಂಥ ಕೆಲಸನ ಮಾಡ್ತಾ ಇರಿ. ಶಶಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಸಹ ಯಾರಿಗಾದರೂ ಬೇಜಾರನ್ನ ಮಾಡಿದರೆ ಪ್ಲೀಸ್ ಐ ಆಮ್ ರಿಯಲಿ ಸಾರಿ. ಕಿಂಗ್ ಅವರು ಜಾಲಿ ಎಲ್ಲ ಜಾಲಿ ಅಂತ ಹೇಳ್ತಾರೆ. ಹೌದೌದು, ಎಲ್ಲ ಸಹ ಜಾಲಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಉಮೇಶ್ ಕುಮಾರ್ ಅವರು. ಥ್ಯಾಂಕ್ ಯು ಸೋ ಮಚ್. ಕಿಂಗ್ ಅವರು ಜಾಲಿ ಎಲ್ಲ ಜಾಲಿ ಅಂತ ಹೇಳ್ತಿದ್ದಾರೆ. ಶಶಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯತೀಶ್ ಅವರು ಕೈ ಮುಗ್ದು ನನಗೆ ಆಶೀರ್ವಾದ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯತೀಶ್. ಕಿಂಗ್ ಅವರು ಜಾಲಿ ಎಲ್ಲ ಜಾಲಿ ಅಂತ ಹೇಳ್ತಿದ್ದಾರೆ. ಕಿಂಗ್ ಅವರು ಹಾರ್ಟ್ನ ಕಳಿಸ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ಅಂತ ಹೇಳ್ತಿದ್ದಾರೆ. GM ದುಬೈ ಅವರಿಗೆ ಕನೆಕ್ಟ್ ಯಾರೆಲ್ಲ ಆಗಲಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ. ಸೂಪರ್ ಅಂತ ಹೇಳಿ ಕಿಂಗ್ ಮೇಕರ್ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಕಿಂಗ್ ಮೇಕರ್ ಅವರು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಲೈವ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ. ಇನ್ನೇನಾದರೂ ಹೇಳಲಿಕ್ಕಿದ್ರೆ ನಾಳೆ ಲೈವಲ್ಲಿ ನನಗೆ ತಿಳಿಸಿ, ಓಕೆನಾ. ಹಾರ್ಟ್ ಕೊಡ್ತಾ ಇದ್ದಾರೆ ಕಿಂಗ್ ಮೇಕರ್ ಅವರು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಖುಷಿಯಿಂದ ಇರಿ. ಎಲ್ಲ ಸಹ ಖುಷಿಯಲ್ಲಿ ಇರಿ ಅಂತ ಹೇಳ್ತಿದ್ದೇನೆ. ಓಕೆ, ಅಂಡ್ ದೆನ್ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್ ಬಾಯ್ ಅಂತ ಹೇಳಿ ಹಾರ್ಟ್ನ ಕೊಡ್ತಿದ್ದಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಯತೀಶ್ ಅವರು ಬಾಯ್ ಹೇಳ್ತಿದ್ದಾರೆ. ಬಾಯ್. ಎಲ್ಲರಿಗೂ ಕೂಡ ಬಾಯ್. ಟೇಕ್ ಕೇರ್. ಬಾಯ್. ಉಮೇಶ್ ಅವರು ಸೂಪರ್ ಸಪೋರ್ಟ್. ಟೇಕ್ ಕೇರ್ ಅಂತ ಹೇಳ್ತಾರೆ. ಓಕೆ ಸರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಅಂಡ್ ದೆನ್ ಟೇಕ್ ಕೇರ್. ಬಾಯ್.